ತಾಲೂಕದ ಜನಜಾಗೃತಿ ವೇದಿಕೆದ ಅಧ್ಯಕ್ಷರಾಯನಂಚಿನ ಮಹೇಶ್ ಕೆ ಸವಣೂರು ಅವರ ಶ್ರೀಮತಿ ಪೂರ್ಣಿಮಾಕ್ಕ ದಂಪತಿಗಳ ಸಮೇತ ಈ ಕಾರ್ಯಕ್ರಮಟ್ಟು ಪಾಲ್ಪಡುತ್ತೀರು. ಅರೆಗಲ ಈ ಕಾರ್ಯಕ್ರಮ ಮೋಕೆಡು ಸ್ವಾಗತ ಕೋರೋದಿಲ್ಲ. ಈ ಕಾರ್ಯಕ್ರಮಟ್ಟು ಪಾಲ್ಪಡೆ ನಂಚಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಜಿಲ್ಲೆಯ ನಿರ್ದೇಶಕರು ಈ ಕಾರ್ಯಕ್ರಮ ಶುರುವಾದ ಇನಿಮುಟ್ಟಲ ಒಂಜಿನ ಮಧ್ಯವರ್ಜನ ಶಿಬಿರ ಹಿಡಿದು 1843 ಮಧ್ಯವರ್ಜನ ಶಿಬಿರ ಮುಟ್ಟಲ ಈ ಶಿಬಿರ ಎಡ್ಡೆಪ್ಪುಡು ನಡಪಲೆಕ ನಮಕ್ ಮಾತೆರೆಗಳ ಮಾರ್ಗದರ್ಶನ ಕೊರೊಂದು ಮಾತ ಶಿಬಿರಾರ್ಥಿಗಳ ಮಾಹಿತಿ ಮಾರ್ಗದರ್ಶನ ಕೊರದು ಮುಲ್ಪಲ ನಿಖಲೆಗೆ ಉತ್ತಮವಾದ ಮಾರ್ಗದರ್ಶನ ಕೊರನೆ ಅಂಚಿನ ಎಂಕಲ ಬಾರಿ ಮೋಕೆಡೆ ಎಂಕಲು ಪ್ರೀತಿಸವನಂಚಿನ ಗೌರವ ಉಡುತುಪನಂಚಿನ ಎಂಕಲ ಗುರುಕುಲು ಜಿಲ್ಲಾ ನಿರ್ದೇಶಕರಿಗಳ ಕಾರ್ಯಕ್ರಮಟ್ಟು ಪಾಲ್ಪಡುತ್ತೀರಿ. ಶ್ರೀಯುತರಿಗಳ ಆತ್ಮೀಯನೆಂಚಿನ ಸ್ವಾಗತನೇ ಸಂದರ್ಭ ಸಂದಾಯಿತ ಮತ್ತೊಂದಲ್ಲ ಅಂಚೆನಿ ಈ ಕಾರ್ಯಕ್ರಮಟ್ಟು ಉಪಸ್ಥಿತಿನ ಪಡೆಯನೆಂಚಿನ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಉಡುಪಿ ಪ್ರಾದೇಶಿಕ ವಿಭಾಗದ ಯೋಜನಾಧಿಕಾರಿಗಳು ಗಣೇಶ್ ಆಚಾರ್ಯ ಸರಿಗಳೊಟ್ಟಿಗೆ ಉಪಸ್ಥಿತರಲ್ಲಿರು. ಶ್ರೀಯುತರು ಈ ಕಾರ್ಯಕ್ರಮದ ಕುಟುಂಬ ದಿನ ಕಾರ್ಯಕ್ರಮನ ನಂಗೆ ನಡಪಡ್ದು ಕೊರಲಿರು. ವಿಶೇಷವಾದ ಈ ಕಾರ್ಯಕ್ರಮಟ್ಟು ಏನು ಆತ್ಮೀಯನೆಂಚಿನ ಸ್ವಾಗತನೇ ಸಂದರ್ಭ ಸಂದಾಯಿತ ಮತ್ತೊಂದಲ್ಲ ಮೇರೆಗೆ ತಾಲೂಕು ಜನಜಾಗೃತಿ ವೇದಿಕೆದ ಅಧ್ಯಕ್ಷರು ಪುಷ್ಪಗುಚ್ಛನ ಕೊರದು ಗೌರವ ಸಮರ್ಪಿಸುವ ವಿನಂತಿಸುವುದಿಲ್ಲ. ಚಪ್ಪಳೆ ಸ್ಟಾರ್ಟ್. ಅಂಚೆನಿ ಈ ಕಾರ್ಯಕ್ರಮಟ್ಟು ಪಾಲ್ಪಡೆ ನಂಚಿನ ಈ ವ್ಯವಸ್ಥಾಪನಾ ಸಮಿತಿದ ಕಾರ್ಯದರ್ಶಿಗಳು ಈ ವ್ಯವಸ್ಥೆಯದ ಪಿರವೊಡೆದು ಮಾತ ವಿಚಾರದ ಬಗ್ಗೆ ಸುಮಾರು ತಯಾರಿದ ಬಗ್ಗೆ ಮಾರ್ಗದರ್ಶನ ಕೊರೊಂದು ಈ ಮಧ್ಯವರ್ಜನ ಶಿಬಿರ ಬಾರಿ ಪುರ್ಲ ಗಂಟೆಡು ನಡಪ ನಲ್ಪ ಬಾರಿ ಯೋಚನೆ ಮಲ್ತದು ಬಾರಿ ಪ್ರಾಮಾಣಿಕವಾದ ಸೇವೆಯನ್ನು ಮಲ್ತೊಂದು ಬತ್ತ ನಂಚಿನ ಗೌರವಾನ್ವಿತರು ಈ ತಾಲೂಕದ ಯೋಜನಾಧಿಕಾರಿಗಳು ಮೇದಪ್ಪ ಸರ್ ಸಹನೆ ತಾಳ್ಮೆ ತೆಲಿಕೆ ಮೋನೆಡು ಎಂಗ್ಲೆ ಕಾರ್ಯಕ್ರಮವನ್ನು ನಡಪಡ್ದು ಕೊರ್ರೆ ಎಂಗ್ಲೆಗೆ ಸಾತ್ ಕೊರೊಂದು ಬೆರಿ ಬೊಟ್ಟೊಂದು ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಡೊಂದು ಇತ್ತಲಂಚಿನ ಒಂಜಿ ಸರ್ತಿ ಕೆಲವೊಂಜಿ ವಿಚಾರಗಳು ಅಂಚ ಇಂಚ ಅಂದು ಬರಪುಂಡು ಉದಯಪಣ ವ್ಯವಸ್ಥೆ ಪಣ್ಣ ಅಂಚ ಅವೇನು ಪೂರ ಇಲ್ಲಾರು ದಿಂಗೊಂದು ಮಾತ ವಿಚಾರವನ್ನು ಎಂಕ್ಲೆಗೆ ಪೊರ್ಲುಡೆ ಪೂಜೆ ಒಂದು ಈ ಕಾರ್ಯಕ್ರಮ ಎಡ್ಡೆ ಅವಡು ನಮನಿಲ್ಲದ ಕಾರ್ಯಕ್ರಮ ನಮನಿಲ್ಲದ ಕಾರ್ಯಕ್ರಮ ಚ್ಯುತಿ ಬರ್ರ ಬಲ್ಲಿ ಪನ್ಮಂಚಿನ ವಿಚಾರಗೋಸ್ಕರ ಎಂಗಳೊಟ್ಟಿಗೆ ಸಹಕಾರ ಕೊರೊಂದಿತ್ತು ನಂಚಿನ ಏನ ಮೋಕೆಡಿ ತಾಲೂಕದ ಯೋಜನಾಧಿಕಾರಿಗಳಿಗೆ ಏನು ಬಾರಿ ಪ್ರೀತಿ ಮಲ್ಪನ ವ್ಯಕ್ತಿ ಯಾರು ಅವರಿಗೆ ಮೋಕೆಡಿ ಕಾರ್ಯಕ್ರಮಕ್ಕೆ ಏನು ಸ್ವಾಗತ ಕೊರೊಂದಿಲ್ಲ. ಚಪ್ಪಾಳೆ ಬಳ್ಳಿ ಅಂಚೆನಿ ಸಮಿತಿದ ಪದಾಧಿಕಾರಿಗಳು ಎಂಗಳೊಟ್ಟಿಗೆ ಪಾಲ್ಪಡುತ್ತೀರು. ಶ್ರೀಯುತ ಸಾಲಿಯನ್ ಸರ್ ಎಂಗಳೊಟ್ಟಿಗೆ ಕಾರ್ಯಕ್ರಮಲೇರು ಅರೆಗಳ ವಿಶೇಷವಾದ ಕಾರ್ಯಕ್ರಮಕ್ಕೂ ಸ್ವಾಗತನೇ ಸಂದರ್ಭ ಕೊರೊಂದಿಲ್ಲ. ಅವೇ ರೀತಿ ಜನಾರ್ದನ್ ಸರಲ್ಲಿ ಒಕ್ಕೂಟದ ಮಾಜಿ ಅಧ್ಯಕ್ಷರು ಎಡ್ಡೆ ಕಾರ್ಯಕ್ರಮಕ್ಕೂ ಸಹಕಾರ ಕೊಡ್ತಾರೆ. ರಾತ್ರಿ ಪಗೆಲೆ ಎಂಗಳೊಟ್ಟಿಗೆ ಅರೆಗಳ ಸ್ವಾಗತ ಕೊರೊಂದು ಎಂಗಲ್ನ ಮಾತ ಸೇವಾ ಪ್ರತಿನಿಧಿಗಳ ಟೀಮ್ ಬೊಕ್ಕ ಮೇಲ್ವಿಚಾರಕರಿ ತಾಲೂಕದ ಮೇಲ್ವಿಚಾರಕರಿಗೆ ಈ ವಲಯದ ಮೇಲ್ವಿಚಾರಕ ವೀಣಾಕ್ಕಲ್ಲೇರು ಮಾತ ಸೇವಾ ಪ್ರತಿನಿಧಿಗಳು ಅಕ್ಲೆಗಳ ಸ್ವಾಗತ ಕೊರೊಂದು ಎಂಗಳ ಮಾತ ನವಜೀವನ ಸಮಿತಿ ಸದಸ್ಯರ ನಕ್ಲ ಪಾಲ್ಪಡೆದು ಈ ಕಾರ್ಯಕ್ರಮ ವಿಶೇಷವಾದ ಸಹಕಾರ ಕೊಡ್ತೇವೆ. ಕಾಸರಗೋಡು ಬತ್ತ ಎಂಗ್ಲೆ ಸೇವೆ ಕೊಡ್ತೇವೆ. ಆನಂದ ಅಣ್ಣೆ ಬೊಕ್ಕ ಮಾತ ಟೀಮ್ ದಕ್ಕಲ್ಲ ಉತ್ತಮ ಸೇವೆಯನ್ನು ಕೊಡ್ತೇವೆ. ಅಕ್ಲೆಗಳನ್ನು ಪ್ರೀತಿಯ ಸ್ವಾಗತನ ಕೊರೊಂದು ಸಂಪತ್ತನ್ನೇ ಸಮಿತಿ ಪದಾಧಿಕಾರಿಗಳು ಆರೋಗ್ಯ ನೇತ್ರಕ್ಕ ಬೊಕ್ಕ ಮಾತೆರೆಗಳ ವಿಜಯ ಪಾತ್ರದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊರೊಂದಿಲ್ಲ. ಶಿಬಿರಾರ್ಥಿ ಇಲ್ಲಲ್ಲ ದಕ್ಕಲ್ಲ ಬತ್ತದೇರು ಅಕ್ಲೆಗಳ ಮೋಕ್ಯದ ಸ್ವಾಗತ ಕೊರೊಂದಿಲ್ಲ. ಚಪ್ಪಳೆ ಸ್ಟಾರ್ಟ್. ನನ್ನ ದುಂಬುದ ಕುಟುಂಬ ದಿನ ಕಾರ್ಯಕ್ರಮವನ್ನು ಗೌರವಾನ್ವಿತ ಯೋಜನಾಧಿಕಾರಿಗಳು ಗಣೇಶ್ ಆಚಾರ್ಯ ಸರ್ ಮೇರು ನಡಪುಡ್ದು ಕೊರಡೊಂದು ತನ್ನ ವಿನಂತಿಸೋದಿಲ್ಲ.
ಎನ್ನ ಕಂಡನಿ ಮಾತ್ರನ ಬೇತೆಕ್ಲ ಉಲ್ಲೆರ ಅಂದು ಪಿರ ತಿರುಗಿ 2 kg ಕೈದಿರ್ತಲೆ ಅಕ್ಕನಕ್ಲು ಕರೆಕ್ಟ್ ತೂವನ್ಲೆ 3 kg ಜಾಸ್ತಿ ಏನಕ್ಲು ವೆರಿ ಗುಡ್ 4 kg ವಾಹ್ ಬಾಬನ್ನೇ 4 kg ಜಾಸ್ತಿ ಆಯ್ತು ಓಕೆ 5 kg ಉಲ್ಲರ ತುಲ್ಲೆ ತುರೆ ಯಾರು ಪ್ರಾಯದಾರ 5 kg ಜಾಸ್ತಿ ಆಯ್ತಾರೆ ಪಂಡೇರು ನೆನ ನಂಬೋಲಿಯ ಅಂದ ನಿಕ್ಲೆಗೆ ಒಂಜಿ ಪ್ರಶ್ನೆ ಬರು ಅಣ್ಣ ಅಕ್ಕಡ ಕೇನ್ಲೆಗೆ ಇತ್ತಲ್ಲ ಅಕ್ಕದಂತದ ಕೇನ್ಲೆ ಆರು ಪನ್ಪೇರು ಎನ್ನ ಕಂಡನಿ ನುಪ್ಪು ತಿನ್ನೊಂದಿಜ್ಜಂಡು ಗಂಗಸರನೇ ಪರೊಂದಿತ್ತೇರು ಕರೆಕ್ಟಾ ಅಂದತ್ತ ಬೊಲ್ಪು ಲಕ್ಕದೇ ಪರೊಂದಿತ್ತೇರು ಇನಿತುಲೆ ಅರಿ ಬುಕ್ಕ ನೀರಿನ ಬೈಪಾದ ಕೊರ್ನೆಡ್ದವರ ನಿಕ್ಲು ಪೂರ ಬದುಕದರು 5 kg ಜಾಸ್ತಿ ಆತಾರ ಐನ ನಿಕ್ಲು ಪನೋಡು ನಿಜ ಅಲ್ಪ ಅರಿಯೇ ಖಾಲಿ ಆತಂದ ನಿಕ್ಲನ ಮೋನೆ ಪನೊಂದುಂಡು ಎತ್ತು ಲಕ್ಷಣ ಉಂಡು ನಿಕ್ಲೆನ ಮೋನೆ ಏತು ಖುಷಿ ಆವೊಂದುಂಡು ಇನಿ ಏರಾನ್ಲ ಗಣ್ಯರು ಬತ್ತಂಡ ಮಾತೆರ್ಲ ಪನ್ವೇರು ಒಂದು ಪರ್ಪುನಕ್ಲತ್ತಡ ಓಲ ಚೂರು ಚೂರು ಪರ್ಪುನಕ್ಲಿನ ಕೊಣತದ ಮುಲುಕುಲ್ಲದೇರು ಎಂದು ಮಲ್ಪ ಒರಿ 20 ವರ್ಷದ ಹುಡುಗಿವಲೆ ಅಂತ ಇಪ್ಪಾವು ಜೇರಿಂದ 5 ದಿನಕ್ಕೆ 5 ಕ್ವಾರ್ಟರ್ ಪರ್ಪೆಗೆ 20 ವರ್ಷದ ಒಂಜಿ ಹುಡುಗಿ 5 ಕ್ವಾರ್ಟರ್ ಪರ್ಪೆ ಎಂದು ಮಂಡ ಏರ್ಲ ನಂಬುವೇರ ಅಂಚಿನ ವ್ಯಕ್ತಿಗಳು ಇನಿ ಪರಿವರ್ತನೆ ಅದು ಬದಲಾವಣೆ ಕಾರಣ ಅಕ್ಕಿ ಮತ್ತು ನೀರು. ಆಹಾರ ನಮ್ಮನ್ನು ಬೆಳೆಸ್ತದೆ, ಆಹಾರ ನಮ್ಮನ್ನು ಉಳಿಸ್ತದೆ, ಆಹಾರ ನಮಗೆ ಶಕ್ತಿಯನ್ನು ಕೊಡ್ತದೆ. ಮದ್ಯಪಾನ ನಮ್ಮನ್ನು ಉಳಿಸ್ತದ? ಒಂಜು ವೇಳೆ ಕರಿನ ಒಂಜು ವಾರದ ಎಂಕ್ಲು ಪೂರ ಆಹಾರ ಸಮಿತಿ ಬಟ್ರೆನ ಲೆಪ್ಪಂದೆ ಖಾಲಿ ನಿಕ್ಲನ ಬಾಬಣ್ಣನ ಕಿಸೆಟ್ ಚೀಲಡ್ 5 ಕ್ವಾರ್ಟರ್ ಇತ್ತನತ್ತ ಬನ್ನಗ ಅವೇ ಕ್ವಾರ್ಟರ್ನ ನಿಕ್ಲಿಗೆ ಮಾತ್ರೆಗಳ ದಿನಾಲ ಕೊರ್ತುನ ದಾನೆ ಆಯ್ತು. ವನಸು ಕೊರ್ರೆಜ್ಜಿ ಖಾಲಿ ಗಂಗಸರನೆ ಕೊರ್ತುನ ದಾನೆ ಆಯ್ತು. 5 kg ಕಮ್ಮಿ ಆಪನ ಬೋಡಿ ಪ್ರಾಣಲ ಪೋತು ಲಕ್ಕದ ಉಂತಿಯರ್ಲ ತೀರ್ತು ಅಂದು ಅಂಚಿನ ಪರಿಸ್ಥಿತಿ ಬತ್ತದು. ಆಯ್ತು ಮಿತ್ತು ಎಲೆ ಹೂ ಕಾಯಿ ದೀತೇರು. ಅಕ್ಕಿ ಮತ್ತು ನೀರು ಬದುಕಿನ ಸಂಕೇತ. ಜೋರಾದ ಪನ್ಲೆ ಎಲೆ ಹೂ ಕಾಯಿ ಪ್ರಕೃತಿಯ ಸಂಕೇತ. ನಿಕ್ಲನ್ ಧರ್ಮಸ್ಥಳದ ಕಾವಂದಿರು ಪೂರ್ಣ ಕುಂಬಡು ಲೆತೊಂದು ಬತ್ತನ ಉದ್ದೇಶ ಎಂಚಿನ ಪಂಡ ನಿಕ್ಲು ಸ್ವಾಮೀಜಿಲತ್ತು, ನಿಕ್ಲು ಮಂತ್ರಿಲತ್ತು, ನಿಕ್ಲು ರಾಜರತ್ತು, ನಿಕ್ಲು ಧರ್ಮಾಧಿಕಾರಿಲತ್ತು ಇನಿರ್ದ ಬುಕ್ಕ ಈ ಶಿಬಿರದ ಎನ್ಮನೆ ದಿನದ ಬುಕ್ಕ ನಿಕ್ಲು ಮಾತೇರ್ಲ ಅಕ್ಕಿ ಮತ್ತು ನೀರನ್ನ ತಗೊಂಡು ಪ್ರಕೃತಿದತ್ತವಾಗಿ ಬದುಕಬೇಕು, ವಿಕೃತತನವನ್ನು ಬಿಡಬೇಕೆನ್ನುವ ದೃಷ್ಟಿಯಿಂದ ಇನ್ನು ನಿಕ್ಲೇನು ಪುರಲ್ಲೇ ತಂದು ಬತ್ತಿದ್ದೇವೆ. ವಿಕೃತನ ಬುರುಡು ಗಂಗಸರ ಪರಂಡ ವಿಕೃತ ಒಂದಿತ್ತಂಡೆ ನನ್ನವರ ಸಂಸ್ಕಾರ ಸಂಸ್ಕೃತಿ ನಿಕ್ಲು ಮಾತಿರ್ಲ ಜೀವನ ಮಲ್ಪಡು ಪನ್ಪುನ ಉದ್ದೇಶಡ್ 5 ಜನ ಮುತ್ತೈದರ ನಿಕ್ಲಿನ ಪೂರ ಎಂಕ್ಲು ಸಮಿತಿದಾಗ್ಲು ಸೇರ್ದು ಸ್ವಾಗತ ಮಲ್ತದ. ಅಂಚಾದ 77 ಜನಟ್ಟು 77 ಜನ ನೋದಕ್ಕೆ ನೋದು ಗಂಗಸರ ಬುಡ್ದು ಎಡ್ಡೆ ಜೀವನ ಮಲ್ಪರತ್ತ 8 ಜನ. ವೆರಿ ಗುಡ್. ತಿರ್ತಬಾಡ್ಲಿ ಅಕ್ಕನಗ್ಲು ಮಾತೆಲ್ಲ ಟೆನ್ಷನ್ ಡೇ ಉಲ್ಲೇರು ಅಕ್ಲೆಗೆ ನನ್ನಲ್ಲ ವಿಶ್ವಾಸ ಬತ್ತಜ್ಜಿ ಧೈರ್ಯ ಉಡ್ಪನ್ಲೆಗೆ 8 ಜನ ಬುಡ್ಪಾರ್ ನೋದೆಕ್ ನೋದು ಸೌಂಡ್ ಕಮ್ಮಿ ಆಂಡಲ್ ಅಕ್ಕನಕ್ಲೆನ ಮೋನೆಡ್ ತೆಲಿಕ್ಕೇನೇಜ್. ಓಕೆ, ಇನ್ನು ನಮ್ಮ ಅಧ್ಯಕ್ಷರು ಸಚಿನ್ ಕುಮಾರ್ ಜೈನ್ ಕೋಡೆನೆ ಪಂತೇರು 77 ಜನರ ಪರ್ಪುನ ಬುಡ್ದು ಎಡ್ಡೆ ಜೀವನ ಮಲ್ಪೇರು ಪನ್ಪುನ ವಿಶ್ವಾಸ ನಂಬಿಕೆ ಎಂಕುಂಡು ಒಂದು 6 ಪಂತೇರು. ಕಮಿಟಿದ ಗೌರವ ಅಧ್ಯಕ್ಷರು ಗಿರಿಶಂಕರ ಸರ್ ಪಂತೇರು, ತಾಲೂಕುದ ಅಧ್ಯಕ್ಷರು ಎಂಕ್ಲು ಪೂರ ಮೂಲ ವೇದಿಕೆ ಎಡಿತನಕ್ಲೆಗೆ ಮಾತೆರೆಗಳ ವಿಶ್ವಾಸ ಬರ್ತದೆ. 77 ಜನ ನೂದೆಕ್ ನೂದು ಪರ್ಪನ ಬುಡ್ದು ಎಡ್ಡೆ ಜೀವನ ಮಲ್ಪೇರು. ನೂದನೇ ದಿನ ಧರ್ಮಸ್ಥಳಕ್ಕೆ ಬರ್ಪೇರು ಪಂಡದು ನಿಕ್ಲು ಪೂರ ಪಾತೆರ ಕೊಡ್ತಾರೆ. ಕೊಟ್ಟ ಮಾತಿಗೆ ತಪ್ಪಬೇಡಿ, ತಪ್ಪಿದರೆ ಮೆಚ್ಚನ ಪರಮಾತ್ಮನು ಗಣಪತಿನ ಸನ್ನಿಧಾನಡು, ಗುಳಿಗನ ಸನ್ನಿಧಾನಡು, ಆ ದೇವರನ ಸನ್ನಿಧಾನಡು ನಿಕ್ಲು ಪಾತೆರ ಕೊಡ್ತಾರೆ. ಐನು ಒರಿಪುಲೆ ಪನ್ಪುಣಂಚಿನ ಪಾತೆರ ಪನೊಂದು ಪೊಂಜನಕ್ಲು ಮಾತೆರ್ಲ ನಿಕ್ಲನ ಕಂಡನ ಮಿತ್ತ ನಂಬಿಕೆ ಜನಲ ತೊಂದರೆಜ್ಜಿ ಮೂಲ ಮಿತ್ತುಕುಲ್ ನಕ್ಲು ಮಾತೆರ್ಲ ಕಷ್ಟ ಬತ್ತದೇರು ಅಕ್ಲನ ಮಿತ್ತ ನಂಬಿಕೆ ದೀಲೆ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿನ ಮಿತ್ತ ನಂಬಿಕೆ ದೀಲೆ. ಮಹಾಗಣಪತಿನ ಮಿತ್ತ ಮೂಲ ಇತ್ತ ನಂಚಿನ ದೈವ ದೇವರನ ಮಿತ್ತ ನಂಬಿಕೆ ದೀದು ಮುಲ್ಪರ್ದಿನಿ ನಿಕ್ಲಡೆ ಪೋಲೆ ನಿಕ್ಲನ ಜೀವನ ನಿಕ್ಲನ ಕುಟುಂಬ ಪಾವನ ಪುಂಡು ಪನ್ಪುನಂಚಿನ ಪಾತೆರನ್ ಪನೊಂದು ಈ ಕುಟುಂಬದಿನ ದೀಪ ಉದ್ದೀಪನ ಮಲ್ಪಗ ಮಾತೆರ್ಲ ಸೇರಿದೆ ಆ ಬೊಲ್ಪುನು ಪೊತ್ತಾಗ ನಿಕ್ಲನ ಬಾಳ ಬಂಗಾರ ಅವಡನ್ನು ದೇವರಡ ಪ್ರಾರ್ಥನೆ ಮಲ್ತೊಂದು ಕಮಿಟಿದ ಅಧ್ಯಕ್ಷರು, ಗೌರವ ಅಧ್ಯಕ್ಷರು, ತಾಲೂಕದ ಅಧ್ಯಕ್ಷರು, ನಿರ್ದೇಶಕರು ಮಾತೆರ್ಲ ಸೇರಿದೆ ದೀಪನ ಉದ್ದೀಪನ ಮಲ್ಪಡೊಂದು ಮಾತೆರ್ಲ ಪ್ರಾರ್ಥನೆ ಮಾತೆರ್ಲ ಲಕ್ಕದುಂದುಲೆ.
ಬೊರ್ಚಾನ ಶಬ್ದ ನೆರ್ಪುನು ಅಪ್ಪೆಗ ಹಾಕನಕ್ಲ ಉಲ್ಲೇರು ಮುಲ್ಪ ತುಲೆ ಅಕ್ಕನಕ್ಲು ಪೂರ ಕಣ್ಣೀರು ಪಾಡೊಂದುಲ್ಲೇರು ಎನ್ನ ಕಂಡನೆ ಮಸ್ತ್ ಸಂಶಯ ಮಲ್ತಿದ್ದೇರೆ ನಾನು ಪ್ರತಿಯೊರಿಲ್ಲ ದುಃಖ ಮಲ್ತೊಂದುಲ್ಲೇರು ತುಲೆ ನಿಜವಾಯಿನ ಸುಖ ಓ ಬಾಟ್ಲಡಿಜ್ಜಿ ಒಂಜಿ ಸೆಕೆಂಡು ಇರ್ನ ಬುಡಿದಿ ನಿಂಚ ತರ್ಕದ ಪತ್ತನಗ ಅಪ್ಪೇನ ತರ್ಕದ ಪತ್ತನಗ ಐಕ್ ಬೆಲೆ ಕಟ್ಟ್ರೆ ಸಾಧ್ಯ ಹೆಚ್ಚಿ ಪ್ರತಿಯೊರಿಲ ಕಣ್ಣೀರು ಪಾಡೊಂದುಲ್ಲೇರೆ ತನ್ನ ಸರ್ವಸ್ಸನ್ನು ಬಿಡುದು ಇಲ್ಲನ್ನು ಬಿಡುದು ಬತ್ತನಂಚಿನ ಬುಡದಿ ಆ ಬುಡಿದಿನ ಮಿತ್ತು ಸಂಶಯ ಮಲ್ತನ ಹೆಂಚಾವು ಆ ಬುಡಿದಿಗ ಹಾಕನ ಹೆಂಚಾವು ನಿಜವಾಯಿನ ಸುಖ ನಿಜವಾಯಿನ ಸ್ವರ್ಗ ಅವು ನಮ್ಮ ಇಲ್ಲಲುಂಡು ಬೇತೆ ಓಲ್ಲೈಜಿ ನೆನಪದೇವನ್ಲೆ ನಿಕ್ಲು ನಿಜವಾದ ನಮ್ಮ ಕೊಡ ಅಧ್ಯಕ್ಷರು ಪನ್ಲೆಕ್ಕನೆ ನಿಕ್ಲ ಬುಡಿದಿನ ಪ್ರೀತಿ ಮಲ್ಪಲೆ ಐಟಿತ್ನಾತ್ ಸುಖ ಬೇತೆ ಓಲ್ಲೈಜ್ ಅಪ್ಪೆನ ಪ್ರೀತಿ ಮಲ್ಪಲೆ ಅಮ್ಮೆರನ್ ಪ್ರೀತಿ ಮಲ್ಪಲೆ ಅನ್ನ ಮೆಗ್ಗನ ಅಕ್ಕ ತಂಗಿನ ಪ್ರೀತಿ ಮಲ್ಪಲೆ ಜೋಕ್ಲೆನ್ ಪ್ರೀತಿ ಮಲ್ಪಲೆ ಆ ಜೋಕ್ಲೆಂಚಿನ ತಪ್ಪು ಮಲ್ತೇರು ಮಾತೆರಡ್ಲ ಕೈ ಮುಗಿದಕ್ಕೆ ಏನೊಂದಿಲ್ಲ ಶಿಬಿರಾರ್ತಿ ಬಂದುಲ್ಲೆ ಇಂಚಿನ ಬುಡದಿತ್ತಿ ಕೊಡನ್ನ ನಿಕ್ಲು ಪುಣ್ಯ ಮಲ್ತಿಪ್ಪೋಡು ಇಂಚಿನ ಅಪ್ಪೆತಿ ಕೊಡನ್ನ ನಿಕ್ಲು ಮಾತೆರ್ಲ ಪುಣ್ಯ ಮಲ್ತಿಪ್ಪೋಡು ಏತ್ ಬಂಗಾನ್ಲ ತೊಂದರೆಜ್ಜಿ ಎನ್ನ ಮಗನು ಎನ್ನ ಕಂಡನನು ಎನ್ನ ಮೆಗ್ಗಿಯನು ಎನ್ನ ಅಣ್ಣನ ಸರಿ ಮಲ್ಪೋಡು ಪಣದು ಈ ಅಕ್ಕನಕ್ಲು ಮಾತೆರ್ಲ ಪ್ರಯತ್ನ ಮಲ್ತದೆ ಈ ಶಿಬಿರಾಗ ಪಾಡ್ದೇರು ಇನಿ ಬತ್ತದೇರು ಅಕ್ಕನಕ್ಲು ಏರ್ಲ ಟೆನ್ಷನ್ ಮಲ್ಪೊರ್ಚಿ ನನಾಂಡಲ ಸರಿಯಾಂಡ ಯಾರೂ ಪನ್ಪುನಂಚಿನ ಮನಸ್ಸು ಅಕ್ಲಡ ಮಾತೆರಡಲ್ಲ ಉಂಡು ಖಂಡಿತ ಈ ಜಾಗ ಭಾರಿ ಶಕ್ತಿದ ಜಾಗ ಧರ್ಮಸ್ಥಳದ ಮಂಜುನಾಥ ಸ್ವಾಮಿನ ಆಶೀರ್ವಾದ ಎಪ್ಪಗಲ ಉಂಡು ಐತೊಟ್ಟಿಗೂ ಮಹಾಗಣಪತಿನ ಮುಲ್ಪದ ದೈವದ ದೇವೇರ್ನ ಡಬ್ಬಲ್ ಆಶೀರ್ವಾದ ನಿಕ್ಲಿಗೆ ಮಾತೆರೆಗಲ ಉಂಡು ದುಂಬುದ ಆ ಪೂರ್ತಿ ಕಷ್ಟ ದುಃಖಲಿನ ಮರೆತು ಬಿಡ್ಲೆ ಎನ್ನನಗ ದುಃಖ ಬರ್ಪುಂಡು ಬೇಜಾರಾಪುಂಡು ಒಂಜಿ ನಿಮಿಷ ತರ್ಕದ ಪತ್ತನಗ ಇರ್ನ ಬುಡದಿ ಇರ್ನ ಅಪ್ಪೆ ಈತು ಖುಷಿ ಪಡೆ ಒಂದಿತ್ತಂಡ ಏತ್ತು ವರ್ಷ ಆದಿಪ್ಪು ನಿಕ್ಲು ಮದುವೆ ಆದ ನಿಕ್ಲು ಪುಟ್ಟುದು ಏತ್ತು ವರ್ಷ ಆದಿಪ್ಪು ಒಂಜಿ ಕ್ಷಣ ನಿಕ್ಲು ಯೋಚನೆ ಮಲ್ಪಲೆ ಎನ್ನ ಅಪ್ಪೆಗೆ ನಾನು ಪ್ರೀತಿ ಕೊಡ್ತೇನಾ ಎನ್ನ ಬುಡದಿಗೆ ನಾನು ಪ್ರೀತಿ ಕೊಡ್ತೇನಾ ಎನ್ನ ಜೋಕ್ಲೆಗೆ ನಾನು ಪ್ರೀತಿ ಕೊಡ್ತೇನಾ ಶಿಬಿರಾರ್ತಿಲ್ಲ ಪಾಪ ಕಣ್ಣೀರು ಪಾಡೊಂದುಲ್ಲೇರು ದಯ ಪಂಡ ಅಕ್ಲೆಗ್ಲ ಇನ್ನು ಪಶ್ಚಾತ್ತಾಪ ಆತನ ಅಂದು ಯಾನ ಮಲ್ತನ ತಪ್ಪಾತಂಡು ಎನ್ನ ಬುಡದಿಗೆ ನಾನು ಪ್ರೀತಿ ಕೊಡ್ತಿಜಿ ಸಂಶಯ ಮಲ್ತದೆ ಬೊರ್ಚಾನ ಶಬ್ದದ ನೆಡ್ತೆ ಹಾಕದೆ ಅಪ್ಪೆಗೆ ಹಾಕದೆ ಅಮ್ಮೆರಿಗೆ ಹಾಕದೆ ನನಾಂಡಲ ಯಾನು ಸರಿಯಾವಡು ಪನ್ಪುನಂಚಿನ ಪಶ್ಚಾತ್ತಾಪ ಪ್ರತಿಯೊಂಜಿ ಶಿಬಿರಾರ್ತಿಲ್ಲ ಇನಿ ಕಣ್ಣೀರು ಪಾಡ್ದೇರು ಕೋಡೆಲ ಕಣ್ಣೀರು ಪಾಡ್ದೇರು ಇನಿಲ ಪಾಡೊಂದುಲ್ಲೇರು ಏ ಪತಾನ ಮಲ್ತನ ತಪ್ಪುನು ಒತ್ತೊನ್ವೆರ ಅಪಗ ಖಂಡಿತವಾದ ನಮ್ಮ ಪಾಪ ಪೂರ್ತಿ ನಾಶ ಅಪ್ಪನಿಗೆ ದೇವರು ನಂಗೆ ಆಶೀರ್ವಾದ ಮಲ್ಪರಿಗೆ ಅಂಚಾದ ಈ ಮಾತ ಗಣ್ಯರ್ನ ಸಮ್ಮುಖಡ್ ಮಹಾಗಣಪತಿನ ಸಾನ್ನಿಧ್ಯ ಮಾತಾ ಪಿತೃ ಪ್ರದಕ್ಷಿಣೆ ವೈಕುಂಠ ಪ್ರದಕ್ಷಿಣೆ ಪಂಡದು ಕೊರ್ನಂಚಿನ ದೇವರು ಮಹಾಗಣಪತಿ ಅಪ್ಪೆ ಅಮ್ಮರ್ದು ಮಲ್ಲ ದೇವರು ಬೇತೆ ಏರ್ಲ ಇಜ್ಜರಿಗೆ ಆ ಅಪ್ಪೆ ಅಮ್ಮನ ನಮ್ಮ ಎಂಚತ್ತು ಒಂದ ಐಕೋಸ್ಕರ ಈ ಸನ್ನಿಧಾನದ ಮಹಾಗಣಪತಿನ ಆಶೀರ್ವಾದಡ್ ನನಾಂಡಲ ಅಪ್ಪೆ ಅಮ್ಮನ ಬೊಡದಿ ಜೋಕ್ಲನ ನಮ್ಮ ಸಂಸಾರನ ಪೊರ್ಲುಡುತ್ತು ಓಡು ಪನ್ಪುನ ಸಂದೇಶಗೋಸ್ಕರ ಇನಿ ಆಶೀರ್ವಾದದ ಕಾರ್ಯಕ್ರಮ ಏರ್ಲ ಟೆನ್ಷನ್ ಮಲ್ಪೊರ್ಚಿ ನಮ್ಮೊಂಜಿ ದೇವರಡ ಪ್ರಾರ್ಥನೆ ಮಲ್ಪುಗ ದೇವರಡ ಭಕ್ತಿಡ್ ನಿಷ್ಕಲ್ಮಶ ಮನಸ್ಸಿಡ್ ಪ್ರಾರ್ಥನೆ ಮಲ್ತಂಡ ದೇವರು ಅಸ್ತು ಪನ್ಪೆರಿಗೆ ತಥಾಸ್ತು ಪನ್ಪೆರಿಗೆ ಆ ಇಷ್ಟಾರ್ಥ ಸಿದ್ಧಿ ಆಪನಂಚಿನ ಸಂದರ್ಭ ಕೈ ಬಿಡೋರು ಚಂಚನೆ ತರ್ಕದ ಪತ್ತೊಂದಿಪ್ಪಲೆ ಅನ್ನ ನಿಕ್ಲು ಇಂಚಿ ತೂವರ್ಚಿ ಅಲ್ಪ ಗುಂಡೊಡಿತ್ತಿನಂಚಿನ ಮಂಜುನಾಥ ಸ್ವಾಮಿನ ತೂಲೆ ಮನಸ್ಸಿಡ ಮಹಾಗಣಪತಿನ ನೆನೆತೊನ್ಲೆ ನಿಕ್ಲು ನಮ್ಮನಂಚಿನ ಮಾತ ದೈವ ದೇವರನ್ನ ಒಂಜಿ ಕ್ಷಣ ನೆನಪದೇವನ್ಲೆ ಯಾನೊಂಜಿ ಭಕ್ತಿ ಗೀತೆನ ಪನ್ಪೆ ಆ ಭಕ್ತಿ ಗೀತೆನ ನಿಕ್ಲು ಜೋರಾದ ಮುಲಿತ್ತು ನಕ್ಲು ಮಾತೇರ್ಲ ಏರ್ಪುರುಲೇರ ಮಾತೇರ್ಲ ಪನ್ಲೆ ನಮ್ಮ ಸಂಸಾರ ಎಡ್ಡೆ ಅವಡು ದೇವರನ ಆಶೀರ್ವಾದ ನಂಗೆ ತಿಕ್ಕಡು ಕೈ ಬಿಡೋರ್ಚಿ ನಿಕ್ಲಿನ ದೃಷ್ಟಿ ಪೂರ್ತಿ ಮಂಜುನಾಥ ಸ್ವಾಮಿನ ತೂಲೆ ನಿನ್ನೊಲುಮೆ ಎಮಗೈರಲಿ ತಂದೆ ಗಣಪತಿ ದೇವರಿಗನ್ಲ ಕರೆಕ್ಟ್ ನೋಡು ಧರ್ಮಸ್ಥಳಕ್ಕೆ ದೂರ ಉಂಡು ಪನ್ಲೆ ಚೂರು ಜೋರಾದ ಪ್ರೀತಿಡ್ ಖುಷಿಟ್ಟು ಪನ್ಲೆ
ನಮ್ಮನೆ ಮೂಲ ಏರ್ಲ ಬೇತೇಜ್ ನಿನ್ನೊಲುಮೆ ಎಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ, ನಿನ್ನ ಈ ಮಕ್ಕಳನ್ನು ಪ್ರೀತಿಯಲ್ಲಿ ನೀ ನೋಡು, ನಿನ್ನ ಈ ಮಕ್ಕಳನ್ನು ಪ್ರೇಮದಲ್ಲಿ ನೀ ನೋಡು, ಈ ಮನೆಯು ಎಂದೆಂದು ನಗುವಂತೆ ನೀ ಮಾಡು, ಈ ಮನೆಯು ಎಂದೆಂದು ನಲಿವಂತೆ ನೀ ಮಾಡು, ನಂಬಿದರೆ ಭಯವಿಲ್ಲ, ನಂಬಾದಿರೆ ಬಾಳಿಲ್ಲ, ನಂಬಿದರೆ ನನ್ನ ಪೋಡಿಯೋಡೊಂದಿಜ್ಜಿ, ನಂಬಿದರೆ ಪೋಡಿಯೋಡೊಂದಿಜ್ಜಿ ಏರ್ಲ ಇತ್ತೆ ನಿಕ್ಲನ ಕೈತಲ್ಲಿ ಇಚ್ಛೆಯನರಿತ ಸತಿಯ ಎಡ್ಡೆ ಸತಿಯ ಸತಿ ಬಂಡ ಬುಡಿದಿ, ಎಡ್ಡೆ ಬುಡಿದಿಯ ಹಾಳು ಬುಡಿದಿಯ ಕೇನುಜಿ ಮುರಾನಿ ಎಂಚಿನ ನೆರೊಂದಿತ್ತೇರು ಮಾರು ಬುಡಿದಿಗ ಮುರನಿ ಗಂಗಸರ ಇತ್ತಂದು ಉಲೈ ಪರಕಾಯ ಪ್ರವೇಶ ಆದಾಗ ಉಲೈ ಇಪ್ಪನಾಗ ನಮಕ್ ಬುಡದಿಯೇರು ಕಂಡನಿಯರು ಒಂಜಿಲಾಡ್ತಾ ಒಂದಿಜ್ಜಾಂಡ್ ಇನ್ನಿ ಪೂರ ಆ ಉಲಾಯಿ ಪೋಯ್ನೇನು ಪೂರ ದೆತ್ತದ ನಮ್ಮ ದನ ಮಲ್ತದ ಪೊತ್ತಾದ ಬಿಡ್ತಾ ಇನ್ನಿ ತುಳು ಏತು ಶೋಕ ಬಂದ್ಪೇರು ಎಡ್ಡೆ ಬುಡದಿವನೊಂದು ಲೆರಪ್ಪ. ಇಚ್ಛೆಯನ್ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ ತುಳು ಏತು ಪೂರ್ವದ ಪದ್ಯವಂತೇರು. ಇಚ್ಛೆಯನ್ನರಿತ ಸತಿ ಇದ್ದಾಗ ಸ್ವರ್ಗಕ್ಕೆ ಕಿಚ್ಚೆಂದ ಸರ್ವಜ್ಞ ಚಾದಿಪ್ಪನಾಗ ನೆಕ್ಲ ಒಟ್ಟಿಗೂ ಪೊರ್ಲುದ ಬುಡೆದಿ ಪೊರ್ಲುದ ಅಪ್ಪೆ ಅಮ್ಮೆರು ಫ್ಯಾಮಿಲಿ ಅಕ್ಕ ಮೆಗ್ದಿ ನಮ್ಮ ಒಟ್ಟಿಗೂ ಉಪ್ಪುನಗ ಅವೇ ನಿಜವಾಯ್ನ ಸ್ವರ್ಗ. ನಂಬಿದರೆ ಭಯವಿಲ್ಲ, ನಂಬಾದಿರೆ ಬಾಳಿಲ್ಲ, ನಂಬಿದರೆ ಲಕ್ಷಾಧಿಪತಿ, ಬಿಟ್ರೆ ನಿಕ್ಲು ಈ ಶಿಬಿರನ ನಂಬುದು ಪೋಯರಂಡ ಲಕ್ಷಾಧಿಪತಿ ಆಪರ್ ಮೂಲ ಎತ್ತು ಜನ ನಮ್ಮ ಶಿಬಿರಗೆ ಸೇರಿದ ಪರ್ಪನ ಬುಡ್ನಕ್ಲಿ ಎತ್ತು ಮಲ್ಲ ಸಾಧನೆ ಮಲ್ತಿದ್ದಾರೆ, ಗಾಡಿ ಮಲ್ತಿದ್ದಾರೆ, ಲಾರಿ ಮಲ್ತಿದ್ದಾರೆ, ಇಲ್ಲು ಕಟ್ಟಿದ್ದಾರೆ, ಬೇತೆ ಬೇತೆ ರೀತಿಯ ಸಾಧನೆ ಮಲ್ತಿದ್ದಾರೆ. ನಂಬಿದರೆ ಲಕ್ಷಾಧಿಪತಿ, ನಂಬಂದೆ ಮಲ್ಪ ಗಣಪತಿನ ಸನ್ನಿಧಾನದ ನಿಕ್ಲು ಪೋದು ಕೂಡ ಇನ್ನೇ ಶುರು ಮಲ್ತಾರಂಡ, ನಂಬಾದಿರೆ
ಆಯ್ ಪಂಡ ಒಂಜಿ ಅಪ್ಪೆ ಇತ್ತು ಲೆಕ್ಕ ಅರೊಂಜಿ ಅಪ್ಪೆನ ಪ್ರೀತಿ ಕೊಟ್ಟು ಜೋರು ಮಲ್ತಿಪ್ಪೇರು ನಿಕ್ಲೆಗೆ ನೆರ್ದಿಪ್ಪೇರು ಆತ ಅಪ್ಪೆ ಜೋರು ಮಲ್ಪ ನೆರ್ಪುನ ಇತ್ತನೇವೆ ಆತ ಅಂಚ ಏನಾರು ಪನ್ಪುನ ಜೋಕ್ಲೆ ಬರ ಜೋರು ಮಲ್ಪೊರ್ಚಿ ಸಿಸ್ಟರ್ ಪಾಪ ಅನ್ ಪನ್ಪುನ ಯಾರಿಗೆ ನಾನು ಅಪ್ಪೆ ಆತ ಸರಿ ಅವಡತ್ತೆ ನಿಕ್ಲೆ ಬಣ್ಣ ಜೋರು ಮಲ್ಪೇರು ಅಪ್ಪೆ ಅಂಚುನು ಮರ್ದ ಬಿನಿ ಮತ್ತೆ ಕೈಕಾಡು ಪತ್ತು ನೆಲಕ್ಕೆ ಹಾಕುವೆ ಪರ್ಪನ ಇಜ್ಜ ಅಂತ ಪನ್ಪೇರು ಆ ಏರ್ಲ ಕೈಕಾಡು ಪತ್ತು ನೆಲಕ್ಕೆ ಹಾಕುವೇರಾ ಮೂಲು ಒಂಜಿ ಅಪ್ಪೆನೇ ಪ್ರೀತಿ ಕೊಡ್ತಾ ಅಕ್ಕ ಮೆಗ್ದಿನ ಪ್ರೀತಿ ಕೊಡ್ತಾ ಅಣ್ಣ ಮೆಗ್ಗಿನ ಪ್ರೀತಿ ಕೊಡ್ತಾ ಅಧ್ಯಕ್ಷರು ಗೌರವ ಅಧ್ಯಕ್ಷರು ಇಲ್ಲ ಆರು ಹಿರಿಯರು ಆರು ಒಂಜಿ ಅಮ್ಮೇರ್ನ ಪ್ರೀತಿ ಕೊಡ್ತೇರು ತಂದೆಯ ಸಮಾನ ಪ್ರೀತಿ ಕೊಡ್ತೇರು ಮಾತೇರ್ನ ಪ್ರೀತಿ ಕೊಡ್ತಾ ಎಂಕ್ಲು ಅನ್ನೆ ಮೆಗ್ಗಿನ ನವಜೀವನದಕ್ಲು ಶೌರ್ಯದಕ್ಲು ಅಕ್ಲು ಮಕ್ಳು ಪೂರ ಸಮಿತಿದಕ್ಲು ಪೂರ ಪ್ರೀತಿ ಕೊಡ್ತಾ ಓರ್ತಿನ ಪ್ರೀತಿ ಕೊಡ್ತು ಜಾ ಏರ್ನ ಪ್ರೀತಿ ಬನ್ಲಗೆ ಬುಡೆದಿನ ಪ್ರೀತಿ ವೆರಿ ಗುಡ್ ಬುಡೆದಿನ ಪ್ರೀತಿನ ಕೊಡ್ತು ಜಾ ಅವು ಕೊರಿಯರ್ ಲಾಪುಜಿ ನಮ್ಮ ಸನಾತನ ಧರ್ಮಡು ಬುಡೆದಿನ ಪ್ರೀತಿನ ಸರಿಯಾದ ಕೊರಡು ಪಂಡದು ನಿಕ್ಲೆನ್ ಪೂರ ನೀ ಲೆಪ್ಪುಡದ ನಿಕ್ಲು 11 ಜನ ಹಾಕಂಡ ಕಂಡನಿ ಸರಿ ಆಪನೆಂಚ ಐಕೋಸ್ಕರ ಅನಿ ತಪ್ಪುಂದು ಒತ್ತೊನ್ಲೆ ಕಂಡನೆ ಕಾರ್ ಪತ್ತಲೆ ವಾಪುಜಿ ಕಾರ್ ಪತ್ತು ದಾಯ ಬತ್ತೋಡು ₹1 ಕೊರ್ತು ಜನ ಬೆಂದದು ಅಯ್ನ ಪೂರ ಏನು ನೋಡ್ಚಿ ಇಡಮುಟ್ಟ ಎಂಚಿನ ಪುರಾತನ ಒಂಜಿ ಬೊರ್ಚಾನ್ನ ಕನ ಪಂಡದು ಮರೆತು ಬಿಡ್ಲೆ ಕೆಟ್ಟ ಕನಸು ಅಂತ ಮರೆತು ಬಿಡಿ ಏನು ಆರೋ ಕನ್ನಡದಲ್ಲವರು ಪನ್ಪು ನಾವು ಅಂಚ ಓಕೆ ಅರ್ಥ ಆಪುಣತ ಮರೆತು ಬಿಡ್ಲಿ ಕಾರೇಶು ದಾಸಿ ಎಂಚ ದಾಸಿ ಮಲ್ಪೊಡು ಪಂಡ ತುಲೆ ಬೇರೆ ಬೂರ್ದಿಪ್ಪುನಾಗ ಮೇಡಮ್ ಒಂಜಿ ಸೇವೆ ಮಲ್ತದೆ ಅರೆ ಲಕ್ಕೆರೆ ತೀರೊಂದು ಆವದಿಚ್ಚು ಎಂಕೊಂಜಿ ಕಾರ್ ಸರ್ಜರಿ ಆದಿತ್ತನೆ ಈ ಸಿಸ್ಟರ್ ಪುರ ಎಂಕ್ ಈತು ಎಪ್ಪುಲು ಫ್ರೂಟ್ಸ್ ಪೂರ ಪತ್ತೊಂದು ಬರ್ಪುಣ ಎಂಕ್ ಬೇಜಾರಪ್ಪುಣ ಏನೈತು ಮಲ್ಲ ಪೇಷಂಟ್ ಆಯನ ಅಂದು ಆತ್ಪೊರ್ತುಗೆ ಏನು 1 ವಾರ ಆಸ್ಪತ್ರೆ ಇತ್ತೆ ಲಕ್ಕದಿಜ್ಜಂಡೆ ಎನ್ನ ಬುಡೆದಿ ಎನ್ನ ಸೇವೆ ಮಲ್ತೇರು ಅಪ್ಪೆ ಮಲ್ಪನ್ ಅಪ್ಪೆ ಎಲ್ಲಿ ಎಪ್ಪುನಾಗ ಸೇವೆ ಮಲ್ತಿಪ್ಪುಡು ಅಂಡ ಪ್ರಾಯ ಆಯಿ ಬುಕ್ಕ ಅಪ್ಪೆ ಲೆಕ್ಕನೆ ಬುಡದಿ ಸೇವೆ ಮಲ್ತೇರು ಕಾರ್ಯೇಶು ದಾಸಿ ಕಂಡನಾಗ ಹುಷಾರಿಜ್ಜನ್ನಾಗ ಅನಾರೋಗ್ಯ ಸಮಸ್ಯೆ ಅನಾಗ ಭಾರಿ ಪ್ರೀತಿಡು ಸೇವೆ ಮಲ್ಪನ ಕೆಲಸ ಮಲ್ಪುಡು ಕಾರ್ಯೇಶು ದಾಸಿ ಕರುಣೇಶು ಮಂತ್ರಿ ಕಂಡನೆ ಬುಡದಿ ಎಂಚೆ ಇಪ್ಪುಡು ಬಂಡ 2ನೇ ಪಾಯಿಂಟು ರಾಜೇ ಬುಕ್ಕ ಮಂತ್ರಿ ಇತ್ತು ಲೆಕ್ಕ ಇಪ್ಪುಡು ರಾಜೇ ಕಂಡನಿ ಬುಡದಿ ಮಂತ್ರಿ ಒವ್ವೇ ವಿಚಾರ ಇತ್ತಂಡಲ್ಲ ಕರೆಕ್ಟ್ ಕೇನ್ಲೆ ಇಡೆಮುಟ್ಟ ಸಮಸ್ಯೆ ಅವರ ಕೆಲವು ಕಾರಣ ಎಂಚಿನ ಬಂಡ ಬುಡದಿ ಕಂಡನೆಡ ಕೆಲವು ವಿಷಯ ಪನ್ಯರನೇ ಇಜ್ಜಿ ಕಂಡನಿ ಬುಡಿದಿಡ ಕೆಲವು ವಿಚಾರ ಪನ್ಯರನೇ ಇಜ್ಜಿ ಒಂಜಿ ಎಲ್ಲಿಯ ವಿಷಯ ಆಂಡಲ್ಲ ನಿಕ್ಲು ದಾನೆ ಮಲ್ಪೊಡು ಡಿಸ್ಕಸ್ ಮಲ್ಪೊಡು ಚರ್ಚೆ ಮಲ್ಪೊಡು ಎಂಕ್ಲೆ ಇಲ್ಲ ಲಂಚನೆ ಒಂಜಿ ₹100 ಖರ್ಚು ಮಲ್ಪೊಡು ಅನ್ನ ಕೇನೋನ ಅವಶ್ಯಕತೆ ಇಜ್ಜಿ ಅನ್ನಡ ಆಂಡಲ್ಲ ಯಾನೊಂಜಿ ಈತ ಖರ್ಚು ಮಲ್ಪೆ ಎಂದು ಪನ್ಪೇರು ಪಂಡನ ದಾನ್ಯಾಪುನ ಬಂಡ ನಮ್ಮ ಸಂಬಂಧ ಗಟ್ಟಿ ಆಪುನು ವಿಶ್ವಾಸ ಬರ್ಪುಂಡು ಓ ಎನ್ನ ಬಡದಿ ಪ್ರತ್ಯೊಂಜಿಲೆ ನಡಕೇನವಲ್ ಎನ್ನ ಕಂಡನಿ ಪ್ರತ್ಯೊಂಜಿಲೆ ನಡಕೇನವಲ್ ಅಪಗ ಪ್ರೀತಿ ಜಾಸ್ತಿ ಆಪುನು ಏಪ ನಿಕ್ಲು ಗುಟ್ಟು ಮಲ್ಪುವರ ನೆನಪು ದೇವನ್ಲೆ ಗುಟ್ಟು ಮಲ್ತಿ ಕೂಡಲೇ ನಿಕ್ಲಿನ ಸಂಸಾರ ಹಾಳಾಪುಂಡು ರಾಜೇ ಬುಕ್ಕ ಮಂತ್ರಿ ಒಟ್ಟೊಟ್ಟುಗೆ ಇತ್ತನ ಸರಿಯಾದಿತ್ತನ ಮಾತ್ರ ರಾಜ್ಯ ಒರಿಪುಂಡು ರಾಜೇ ಮಂತ್ರಿ ಚೂರು ಗೊಬ್ಬೆರಂಡ ಮಂತ್ರಿದ ಅಲ ಕೀಟಲ ಮಲ್ತಂಡ ಇಡೀ ರಾಜ್ಯನೇ ಹಾಳಾಪುನು ಅಂಚನೆ ಸಂಸಾರನೇ ಹಾಳಾಪುನು ಅಂಚದು 2ನೇ ಪಾಯಿಂಟ್ ಕರುಣೇಶು ಮಂತ್ರಿ ಎಡ್ಡೆ ಸಲಹೆ ಸೂಚನೆ ಕೊರಡು ಮಂತ್ರಿ ಆಯ್ನಕ್ಲೆ ಕೈತಲ್ದ ಇಲ್ಲದಕ್ಲೆ ಇಂಗ್ಲೀಷ್ ಮೀಡಿಯಂ LKG UKG ಇರುವ 30,000 ಖರ್ಚು ಮಲ್ತದೆ ಶಾಲೆ ಕಟ್ಪುಡುವೇರು ಎನ್ನ ಮಗನ ಆಡೆ ಕಟ್ಪುಡೋಡು ಪಂಡ ಪಾಪ ಒಂಬೆರಡು ದುಡ್ಡಿಜ್ಜಿ ಗೌರ್ಮೆಂಟ್ ಶಾಲೆ ಎಡ್ಡೆ ಉಂಡು ಅಂಗನವಾಡಿ ಶೋಕ ಕಲ್ಪಾದ ಕೊರ್ಪೇರು ನಕ್ಕದಾನೆ ಮಲ್ಲ ವ್ಯಕ್ತಿಲಿ ಇನಿ ಗೌರ್ಮೆಂಟ್ ಶಾಲೆಡೇ ಕಲ್ತದ ಮಲ್ಲ ಏನಕ್ಲೆ ಯೋಚನೆ ಮಲ್ಪಲಿ ಹಠ ಮಲ್ಪೋರ್ಚಿ ಏರ್ಲ ಮಂತ್ರಿ ಲೆಕ್ಕ ಎಡ್ಡೆ ಸಲಹೆ ಕೊರ್ಲಿ ಕ್ಷಮಯಾಧರಿದ್ರಿ ಕ್ಷಮೆನ ಕೊರಡುಗೆ ಏರೆಗ ಕಂಡನ್ಯಾಗ ಬೊಡೆದಿ ಆಯ್ನಲ್ಲಿ ಕ್ಷಮೆ ಕೊರಡು 3ನೇ ಪಾಯಿಂಟ್ ಮೂಲ 11 ಜನ ಕ್ಷಮೆ ಕೊರ್ತು ಜರು ಹಾಕದಾರ ಕ್ಷಮೆ ಕೊರ್ಲಿ ಇಡೆಮುಟ್ಟ ಎಂಚಿನ ಪುರಾತನ ನಿಕ್ಲನ ಬಂಗಾರ ಮಾರ್ದಿಪ್ಪು ನಿಕ್ಲನ ಮಿತ್ತ ಸಂಶಯ ಮಲ್ತಿದಿಪ್ಪು ಇಲ್ಲಲ್ದ ಇತ್ತಿನ ವಸ್ತು ಮಾರ್ದಿಪ್ಪು ಬೊರ್ಚಾನ ಪಣ್ದಿಪ್ಪು ಹಾಕದಿಪ್ಪು ನೋತುದಿಪ್ಪು ಪೂರ ಹಾಳಾತನ್ ಹೊರ ಕ್ಷಮೆ ಕೊರ್ಲಿ ಸೀತಾಮಾತೆ 9 ತಿಂಗಳದ ಬಂಜಿನ ಪುಂಜವನು ಶ್ರೀರಾಮಚಂದ್ರೆ ಕಣ್ಣಿಗೆ ಕುಂಟು ಕಟ್ಟದು ಕಾಡಿಗೆ ಕಡಪುಡ್ನಾಗ ಸೀತಾಮಾತೆ ಎನ್ನ ಕಂಡನಿ ತಪ್ಪು ಮಲ್ತಿಜೇರು ಏರೋ ಊರ್ದಕ್ಲಿ ಎನ್ನ ಬಗ್ಗೆ ಸಂಶಯ ಎನ್ನದು ಬೊರ್ಚನ್ನ ಪನ್ನೊಂದಿತ್ತೇರು ಎನ್ನ ಕಂಡನಿಗೆ ಯಾನು ಪರಿಶುದ್ಧ ಉಲ್ಲೆ ಪಂಡದು ಗೊತ್ತುಂಡು ಸಮಾಜಗೆ ಅವು ಗೊತ್ತಾವಡು ಪನ್ಪುನ ದೃಷ್ಟಿಗೆ ಅಗ್ನಿ ಪರೀಕ್ಷೆ ಕಡಪುಡ್ನ ಆತೆ ಒಂದು ವೇಳೆ ಸೀತೆ ಎನ್ನ ಕಂಡನಿ ಸರಿಜ್ಜಿ ಏನನ್ನು ಬಂಜಿ ಇದನ್ನ ಪೊಂಜವನು ಕಣ್ಣಿಗೆ ಕುಂಟು ಕಟ್ಟದ ಕಾಡಿಗೆ ಕಡ್ಪುಡ್ದೇರು ಎಂದು ಪಣ್ತುಂಡ ಅವು ರಾಮಾಯಣ ಆತು ಒಂದು ಸೀತಾ ಮತ್ತು ರಾಮನ ಜಗಳ ಅಂದ ಆತು ನಮ್ಮಲ್ಲ ಆಯ್ನ ಆತೆ ಕಂಡನಿ ಒಂಜಿ ಪೆಟ್ಟು ಕೂರಿ ಕೂಡಲೇ ನಮ್ಮ ಫೋನ್ ಮಲ್ತದ ಪಂಡದ ಅಂಡು ಅಪ್ಪ ಅಮ್ಮಗು ಆರೊಂಜಿ 10 ಹಾಕಿಯರು ಅಲ್ಪ ಪೊಲ್ಲಿಂಡು ಮೂಲು ಪೊಲ್ಲಿಂಡು ಅಂಚಾಂಡು ಇಂಚಾಂಡು ಆಯ್ತು ಬರ್ದು ಮೆಗ್ಗೆ ಅಕ್ಲು ಮಕ್ಳು ಬತ್ತನ ಇಂಬ್ಯಾಗ ಹಾಕುನು
ಬುಡ್ಕ ಬಾರಿ ಇಲ್ಲ ನೆನ್ನ ಮೆಗ್ದಿಗೆ ಹಿಂಸೆ ಕೊರ್ಪನೆ ಎನ್ನ ಇಂದುವೇ ಆಯ್ನ ಬುಂಡ ಹೊಂದಾಣಿಕೆ ಮಲ್ತೊಂದಿಚ್ಚ ಕಂಡನಿ ಬೊಡಿದಿನ ವಿಷಯ ಕರೆಕ್ಟ್ ಕೇನ್ಲೆ ಮೂಜನೆದಾಗ ಗೊತ್ತೇ ಅವರೇ ಬಲ್ಲಿ ಎಂಚಿನ ಸಮಸ್ಯೆ ಇತ್ತಿಲ್ಲ ಅವು 4 ಕೋಣೆದ ಉಲಾಯಿ ಪೊಡು ಅಲ್ಪನೇ ಎಂಚಿನ ಮಲ್ಪೊಡು ಸರಿ ಮಲ್ತ ನೋಡು ನನ್ನ ಚೇಂಜ್ ಮಲ್ಪೆರ ಆಪುಜಿ ಕಂಡನಿ ಪರ್ಪೆ ಪಂಡದು ಚೇಂಜ್ ಮಲ್ಪೆರ ಆಪುಂಡ ಮುರನಿ ಅಷ್ಟಮಿದ ನೀ ಪುರ ಉಡುಪಿಡು ಬೋರ್ಡ್ ಪಾಡ್ದಿತ್ತೇರು ಅಷ್ಟಮಿಯ ಬಂಪರ್ ಬಹುಮಾನ ಆಫರ್ ಎಕ್ಸ್ಚೇಂಜ್ ಮೇಳ ಅಂದು ಎಂಚ ನಿಮ್ಮ ಹಳೆಯ ವಸ್ತುಗಳನ್ನು ತಗೊಂಡು ಬನ್ನಿ ಹೊಸ ವಸ್ತು ಕೊಡ್ತೇವೆ ಎಂದು ಮಾತೆರ್ಲ ಪರತ್ತನ್ನು ಪುರ ಕೊಣೊಂದು ಹೊಸತ್ತೆ ಕೊಣೊಂದು ಬರ್ಲಿ ಒಳ್ಳೆ ಏನು ಬೋರ್ಡ್ ತುತುಜಿ ನಿಮ್ಮ ಹಳೆಯ ಗಂಡನನ್ನು ತಗೊಂಡು ಬನ್ನಿ ಹೊಸ ಗಂಡ ಕೊಡ್ತೇವೆ, ನಿಮ್ಮ ಹಳೆಯ ತಂದೆ ತಾಯಿಯನ್ನು ತಗೊಂಡು ಬನ್ನಿ ಹೊಸ ತಂದೆ ತಾಯಿನ ಕೊಡ್ತೇವೆ ಒಲ್ಲ ಉಂಡ ಎಕ್ಸ್ಚೇಂಜ್ ಮೇಳ ನಮ್ಮ ಭಾರತಡು ಇಜ್ಜಿ ಹೊರ ಮದಿಮೆ ಆಯಿ ಬುಕ್ಕ ಬುಕ್ಕ ಚೇಂಜ್ ಇಜ್ಜಿ ನಿನ್ನ ಅರ್ಥ ಮಲ್ತ ನೋಡು ಅಂಚಾದ ಕಂಡನೆ ಬಡಿದು ಎಂಚಿನ ಇತ್ತಲ್ಲ ನಿಕ್ಲೇ ಸಮಸ್ಯೆನ ಸರಿ ಮಲ್ತ ನೋಡು ನನ್ನ ಚೇಂಜ್ ಮಲ್ಪರೆ ಅಪ್ಪ ಜೈಕ ಬ್ರಹ್ಮ ಬೇಸಿದ ಗಂಟು ಪಂತೇರು ಬಿಡಿಸಲಾಗದ ಗಂಟು ಅಂತ ಪಂತೇರು. 4ನೇ ಪಾಯಿಂಟು ಭೋಜ್ಯೇಶು ಮಾತಾ ನುಪ್ಪು ಕೊರ್ನಗ ಅಪ್ಪೆ ಲೆಕ್ಕ ಕೊರಡುಗೆ ಕಂಡನ್ಯಾಗ ವಾ ಟೈಮಡ್ ನುಪ್ಪು ಕೊರ್ನಗ ಅಪ್ಪೆ ಲೆಕ್ಕ ಕೊರಡುಗೆ ಏತ್ ಜೋಕ್ಲು ಒಂಜಿ ಬಾಲೆ ಹೊರ ಲಕ್ಕಲೆ 10 ತಿಂಗಳಾಯನೈತೆ ಪಾಪ 10 ತಿಂಗಳ ಬಾಲೆನ್ ಬಿಡುದು ಬತ್ತದೇರಿ ಓ ದೇವರೇ ಅಯ್ಯೋ ಛೆ ಛೆ ಇರ ಬಾಲ್ಯದ ಮೋನೆತ್ತುವುದು ಆ ಬುಡದಿನ ಮೋನೆತ್ತುವುದು ಗಂಗಸರ ಬುಡೊಡಿತ್ತನು. ಓಕೆ ಇರೆಗೆ ಎತ್ತು ಜೋಕ್ಲು ಒಂಜಿ ಬಾಳೆ ಆನ ಪೊನ್ನ ಪೊನ್ 5ನೇ ಕ್ಲಾಸ್ ಏತು ಪ್ರಾಯ 11 ವರ್ಷ. ಓಕೆ ಇರೆಗ್ ಒಂಜಿ ಬಾಲೆ ಎತ್ತಿ ಇನ್ನಿರ್ದ ಬುಕ್ಕ 2 ಬಾಲೆ ನಾನೊಂಜಿ ಏರು ಚಪ್ಪಾಳೆ ಬಾಡ್ಲಿ ಅರೆಗೊರ ಬೆಚ್ಚಾಂಡೆ ಅನ್ನ ಮಿತ್ತು ಒಂಜಿ ಬಾಲೆ 5ನೇ ಕ್ಲಾಸ್ 11 ವರ್ಷ ಪೊನ್ನು ಬಾಲೆ ಈತ ಪೂರ ಪನ್ನೊಂದುಲ್ಲೆ ಬೇರೆ ಕುಡೊಂಜಿ ಬಾಲೆ ಉಂಡು ಪನ್ನೊಂದುಲ್ಲೆ ಇರುತ್ತಾ ಅಂತ ಬೊಕ್ಕ ರಪ್ಪ ಯೋಚನೆ ಮಲ್ತೇರು ಕೂಡ ಒಂಜಿ ಬಾಲೆ ಇತ್ತಂಡ ಉಂದುವೆ ಬೇತೆ ಇಜ್ಜಿ. ಹೆಣ್ಮಕ್ಳು ಅಂತರ್ಮುಖಿಗಳಿಗೆ ಗಂಡ್ಮಕ್ಳು ಬಹಿರ್ಮುಖಗೆ ಇದು ಆರ್ಡಕ್ಕೆ ಅಂತೂ ನೀರಿಗೆ ಒಂಜಿ ಬಾಲೆ ಎತ್ತು 2 ಬಾಲೆ ಅಂತ ಪಂತುಂಡ ಓಲು ಆಯ್ತು ಒಂದು ಕತೆ ಆರ್ನ ಮನಸ್ಸು ಬಹಿರ್ಮುಖ ಆಂಡ ಆ ಪೊಂಜನಕ್ಲನ ಮನಸ್ಸು ಅಂಚತ್ತು ಭಾರತೀಯ ನಾರಿ ಪವಿತ್ರಳು ಪಂತೇರು ಎತ್ತಿಡ್ಡ ಮನಸ್ಸು ತುಲೆ ಕುಡೊಂಜಿ ಬಾಲೆ ಇತ್ತಂಡ ಕಂಡನಿ ಪಂಡೇರು ಇರ್ನ ಬಾಲೆಗೆ 11 ವರ್ಷ ಪೊನ್ನು ಬಾಲೆ ಆಲ್ನ ಬೇಲೆ ಪೂರ ಆಲೆ ಮಲ್ಪಲ್ ಎಲ್ಲ ಮಾಡ್ತಾಳೆ. ಓ ವೆರಿ ಗುಡ್ ಚಪ್ಪಾಳೆ ಪಡ್ಲೆ ತುಲೆ. ಓ ಬೇರ್ನ ಬಾಲೆ ಅಂಡ ಬಂಗ 10 ತಿಂಗಳ ಬಾಲೆನು ಭಾರಿ ಜಾಗ್ರತೆ ಇಟ್ಟು ಕಾಪಾಡು. ಓ ವೆರಿ ಗುಡ್ ತುಲೆ ನೋಡಿ ತುಳು ಬರ್ತದಲ್ಲ ನಿಮಗೆ ಅರ್ಥ ಆಗ್ತದೆ. ನಿಮ್ಮ ಮಗುವಿಗೆ 11 ವರ್ಷ ಇನ್ನೊಂದು ಮಗುವಿಗೆ ಕೇವಲ 8 ದಿವಸ ಆಗಿದ್ದಷ್ಟೇ. ಎನ್ಮದಿನತ ಬಾಲೆ ಮೂಲು 77 ಬಾಲೆ ಉಂಟು. ಭೋಜ್ಯೇಶು ಮಾತಾ ಊಟ ಕೊಡುವಾಗ ಈ ಮಗುವಿಗೆ ನೀವು ಬಹಳ ಜೋಪಾನವಾಗಿ ಊಟ ಕೊಡಬೇಕು. ಕೂತ್ಕೊಳ್ಳಿ ದಾಯಬಂಡ ಏತು ವನಸು ಮಲ್ಪೇರು ಇತ್ತಿತ್ತು ಉಂಪೇರು ಮುರಾನಿ ವಾಮಿಟ್ ಮಲ್ತೊಂದಿತ್ತೇರು ಆತ ಮುಖ ಬಟ್ರು ಕೋಡೆ ರೈಸ್ ಖಾಲಿ ಅದು ವಾಪಸ್ ಬೇಯ್ಪಾದು ಛೇ ತುಂಬ ಊಟ ಮಾಡ್ತಾರೆ. ಮನೆಗೆ ಬಂದ ತಕ್ಷಣ ಹಠ ಮಾಡ್ತಾರೆ. ನೆನಪಿಟ್ಕೊಳ್ಳಿ ಒಂಚೂರು ಬುಲ್ಪೇರೆ ಶುರು ಮಲ್ಪೇರು ಹಠ ಮಲ್ಪೇರು ಅಂಚ ಕೋಪ ಪುರ ಬರು ಎಲ್ಲಿಯ ಜೋಕ್ಲೇನು ಎಂಚ ಸಾಂಕೊಡ ಅವೇ ರೀತಿ ಆಜಿ ತಿಂಗಲು ಏತು ತಿಂಗಲು ಮೂಲಿತನ ಮಾತ ಪೊಂಜನಕ್ಲ ಆಜಿ ತಿಂಗಲು ಭಾರಿ ಪ್ರೀತಿಡ ಅಪ್ಪೆ ಲೆಕ್ಕ ತೂವೋಡು ಟೈಮ್ ಟು ಟೈಮ್ ವನಸು ಮಲ್ಪೋಡು ಏನು ಕೊಡೆ ಪಂತೆ ಬಲ್ಪುಗೆ 8:30 ಗಂಟೆಗೆ ಟಿಫಿನ್ ಮಲ್ಪೋಡು ಗಂಜಿ ವನಸಂಡ ಗಂಜಿ ವನಸು ಮಲ್ಪೋಡು ಮಧ್ಯಾಹ್ನ 1:30 ಗಂಟೆಗೆ ದುಂಬು ವನಸು ಮಲ್ಪೋಡು ರಾತ್ರಿ 7:30 ಗಂಟೆಗೆ ದುಂಬು ನೋಡು ಆವಡು ಅವು ಆವಡಂಡ
ನಿಕ್ಲಿನ ದಿನಚರಿ ಚೇಂಜ್ ಆವಡು ಖಾಲಿ ಗಂಗಸರ ಬುಡ್ನ ದಾಲಾಪಜಿ ಮುರಿ ಏತ್ ನವಜೀವನ ಸಮಿತಿದ ಸದಸ್ಯರು ಮಸ್ತ್ ಜನ ಒಲ್ಲೇರು ಅಕ್ಲು ಭಾರಿ ಮಲ್ಲ ಸಾಧಕರಾತೇರು ಅಕ್ಲಿಗೆ ಸನ್ಮಾನ ಪುರಸ್ಕಾರ ಪುರ ಆತನು ವಾ ಬುಡದಿ ವಾ ಅಪ್ಪೆ ಅಮ್ಮೆ ವಾ ಜೋಕ್ಲು ನಿಕ್ಲೆನ್ ಚೀ ತೂ ಪಂಡದು ಹಾಕದೇರ 11 ಜನ ಏರ್ ಗೊತ್ತಿಜ್ಜಿ ಮುಲುಂಡು ಪುದಾರು ಅಕ್ಲೆಗ್ ಶಾಕ್ ಆವಡು ಛೇ ಇಂಚಿನ ಖಂಡನ ಜ್ಞಾನ ಆಕಿ ಎತ್ತ ಅಂದ ಅವಡು ಶಿವರಾತ್ರಿ ಬಂದುಲು ಮಾತೆರ್ಲ ನಿಕ್ಲಿನ ಇಲ್ಲದಕ್ಲೇನು ವನಸ್ಸಿಗೆ ಬಲಸನಗ ಅಪ್ಪೆ ಲೆಕ್ಕ ತೂವೋಡು ತೂಪರ ಗ್ಯಾರಂಟಿ ಓಕೆ ನಮ್ಮ ಜಗಳ ಮಲ್ಪನೇ ವನಸ್ಸು ಮಲ್ಪನಗ ಕರೆಕ್ಟ್ ಅಂದತ್ತ ತುಲೆ ವಾ ಇಲ್ಲಲು ವನಸ್ಸು ಮಲ್ಪನಗ ಜಗಳ ಮಲ್ಪೇರ ವಾ ಇಲ್ಲಲು ವನಸ್ಸು ಮಲ್ಪನಗ ಬೊರ್ಚಾನ ಶಬ್ದ ಪನ್ಪೇರ ಆ ಇಲ್ಲು ಉದ್ಧಾರ ಆಪುನೇ ಜಿಗೆ ವಾ ಇಲ್ಲಲು ದೇವರನ ಪೂಜೆ ಮಲ್ಪನಗ ದೈವದ ಪೂಜೆ ಮಲ್ಪನಗ ಜಗಳ ಆಪುಂಡ ನೆರೋನ್ ಬೇರ ಬೊರ್ಚನ ಶಬ್ದ ಉಪಯೋಗ ಆಪುಂಡ ಆ ಇಲ್ಲು ಬರ್ಕತ್ತೇ ಆಪುಜಿಗೆ ಐಕೋಸ್ಕರ ಎನ್ನ ಇಲ್ಲಲು ಒಂದು ಅನುಷ್ಠಾನ ಮಲ್ತೊಂದುಲ್ಲೆ ಅಂಚಾದ ನಿಕ್ಲೆಗೆ ಧೈರ್ಯ ಪನ್ನೊಂದುಲ್ಲೆ ಕೋವಿಡ್ ಬನ್ನಗ ಪೂರ ಸೀರಿಯಲ್ ತೊಂದಿತ್ತೆ ನಾನು ಬೆಂಗಳೂರು ಇತ್ತೆ ಅಪ್ಪಗೆ ಇಂಚಿ ಟ್ರಾನ್ಸ್ಫರ್ ಅದು 1 ವರ್ಷ ಆಂಡ್ ಎಂಕ್ಲ ಇಲ್ಲಲು ವನಸ್ಸು ಮಲ್ಪನಗ ಟಿ ವಿ ಬಂದ್ ಮಲ್ತದಿಪ್ಪ ಮೊಬೈಲ್ ಪೂರ ಸೈಲೆಂಟ್ ಆದ್ದಿದಿಪ್ಪ ಮಾತೆಲ್ಲ ಒಟ್ಟು ಕೊಲ್ಲುದು ವನಸ್ಸು ಮಲ್ಪ ದೇವರನ್ನ ಪೂಜೆ ಮಲ್ಪನಗ ಯಾನು ಬಲ್ಪುಗು ಬೈಯಾಗ ಸಂಧ್ಯಾ ವಂದನೆ ಮಲ್ಪುವೆ ದೇವರನ್ನ ಪೂಜೆ ಮಲ್ಪನಗ ಎಂಕ್ಲನ ಟಿ ವಿ ಆಫ್ ಮಲ್ತಿಪ್ಪ ಮೊಬೈಲ್ ಸೈಲೆಂಟ್ ಆದಿದ್ದಿಪ್ಪ ನಿಕ್ಲನ ಇಲ್ಲಲ್ಲ ದೇವರನ್ನ ಪೂಜೆ ಮಲ್ಪನಗ ದೇವರಿಗೆ ದೀಪ ಬೊತ್ತನಗ ಮಾತೆಲ್ಲ ಒಟ್ಟು ಗುಂತುದು ಪೊತ್ತಾಲೆ ಒರಿ ಅಲ್ಪ ಮುಲ್ಲ ಪಾತೆರೊಂದು ಜಗಳ ಮಲ್ತೊಂದು ಸೈಲೆಂಟ್ ಇಪ್ಪಡು ವನಸ್ಸು ಮಲ್ಪನಗ ಪಾತೆರೊಂದು ವನಸ್ಸು ಮಲ್ಪೊರ್ಚಿ ನೀಟಾದ ನಿಶಬ್ದವಾದ ವನಸ್ಸು ಮಲ್ಪಲೆ ಬೈಯಾಗ 7:30 ಗಂಟೆಗೆ ದುಂಬು ನಿಕ್ಲು ಅಟ್ಲೀಸ್ಟ್ 8 ಗಂಟೆಗೆ ಅನ್ಲ ದುಂಬು ವನಸ್ಸು ಮಲ್ಪೋಡು 9:30 ಗಂಟೆಗೆ ನಿಕ್ಲು ಜೆಪ್ಪೋಡು ಬಲ್ಪುಗು 5:30 ಗಂಟೆಗೆ ಲಕ್ಕೋಡು ಈ ದಿನಚರಿನ ನಿಕ್ಲು ನೀರ್ದುಕ ರೂಢಿ ಮಲ್ಪಲೆ ನಿಕ್ಲು ಜೀವನದ ಸಕ್ಸಸ್ ಆಪಾರ ಬಂಜಿ ಖಾಲಿ ಇಪ್ಪೆರೆ ಬಿಡೋರ್ಚಿ ಟೈಮ್ ಟು ಟೈಮ್ 3 ಗಂಟೆಗೆ ಎಂಚಿನಾಲ ಒಂಜಿ ತಿಂದು ಒಂದಿಪ್ಪೋಡು ಎಂಚಿನಾನ್ಲ ಪನ್ನ ಮಧು ಮಾರುತಿ ಪುರ ತಿನ್ಪುನತ್ತನ ಪರಂದು ಬಿಸ್ಕೆಟ್ ಎಂಚ ಪುರ ತಿನ್ನೊಂದಿಪ್ಪಲು ಸಸ್ಯಾಹಾರ ಜಾಸ್ತಿ ಸೇವನೆ ಮಲ್ಪಲೆ ಸೊಪ್ಪು ತರಕಾರಿ ಜಾಸ್ತಿ ಕೊರಲೆ ನೀರು ಜಾಸ್ತಿ ಪರ್ಲೆ ಸ್ಪ್ರೈಟ್ ಕೊಕ್ಕೋ ಕೋಲಾ ಪೆಪ್ಸಿ ಒಂದು ಓಲ ಪರೋರ್ಚಿ ನೆನಪುದಿಲ್ಲ ಪೆಪ್ಸಿ ಕೊಕ್ಕೋ ಕೋಲಾ ಬಾಟ್ಲ್ ಡಿಪ್ಪುನ ಇಂಚ ಚೂರು ಕುರ್ಕಾನಗ ಎಂಚಿನ ಗ್ಯಾಸ್ ಬರ್ಪುನತ ಆ ಜ್ಯೂಸ್ ವೈನ್ಲ ಪರ್ರೆ ಬಲ್ಲಿ 8.008% ಆಲ್ಕೋಹಾಲ್ ಉಂಡು ನಿಕ್ಲ ಒಂಚೂರು ಪರ್ಂಡಲ ನನಾತ್ ಬೋಡು ನಿಕ್ಲನ ಬಾಡಿ ಕೇಂಡು ಕಂಟ್ರೋಲ್ ಮಲ್ಪೆರ ಆಪಜಿ ದೈವ ದೇವರನ ಭೂತದ ಪ್ರಸಾದ ಪಂಡದು ಗಂಗಸರ ದಿದಿಪ್ಪೆರ ಇನ್ನು ಪ್ರಸಾದ ಪಂಡದ ನಿಕ್ಲು ಒಂಜಿ ತೊಟ್ಟು ಗಂಗಸರ ಪರಂಡಲ ನಿಕ್ಲು ಕ್ಯಾರ್ ಆಫ್ ಫುಟ್ಪಾತ್ ಬುಕ್ಕ ಕಂಟ್ರೋಲ್ ಮಲ್ಪೆರ ಆಪುಜಿ ಐಕ ಕೋಡೇನ್ ಪಂತೆ ಪ್ಲೇಸ್ ಟೈಮ್ ಪರ್ಸನ್ ಚೇಂಜ್ ಮಲ್ಪೋಡು ಸ್ಥಳ ಚೇಂಜ್ ಮಲ್ಪಲೆ ಗಂಗಸರ ಓಲುಂಡ ಅಡೆಗೆ ಪೋರ್ಚಿ ಟೈಮ್ ಚೇಂಜ್ ಮಲ್ಪಲೆ ಬಯ್ಯದ ಪೊರ್ತು ಪಿದೈ ಪೋರ್ಚಿ ಬಯ್ಯದ ಪೊರ್ತು ಮಾತೆರ್ಲ ಇಲ್ಲಡೆ ಬರುಡು 6 ಗಂಟೆ ಅನಗ ನಿಕ್ಲು ಮಾತೆರ್ಲ ಇಲ್ಲಲಿಪ್ಪೋಡು ಆಜಿ ತಿಂಗಳು ನೆನ್ ಮ್ಯಾನೇಜ್ ಮಲ್ಪೋಡು ಅಕ್ಕನಗಲು ಏತ್ ಬಂಗನ್ಲ ರೀ ಓಲೆ ರೀ ಬೇಗ ಬಲೆ ಫೋನ್ ಮಲ್ಪಲೆ ಮುಲ್ಪ ನೆಟ್ವರ್ಕೇ ಇಜ್ಜಿ ಭಾರಿ ಬೇಜಾರು ಎಂಕ್ ಒಂಜಿ ಮೆಸೇಜ್ ಬರ್ಪುಜಿ ಒಂಜಿ ಫೋನ್ ಮಲ್ಪೆರ ಆಪುಜಿ ಯಾನ್ಲ ಇಲ್ಲಲ್ಲಿ ಬಿಡುದು 2 ದಿನ ಅಂಡು ತುಲೆ ಇಲ್ಲಲ್ಲಿ ಕಾತ ಒಂದು ಇಪ್ಪೇರು ಬುಡದಿ ಪುಗಾರ್ನು ಭಾರಿ ಕಮ್ಮಿ ತೂತಾರ ಹೊಲ ಅನ್ಲ ಮುಕ್ಳು ಪೂರ ಪುಗಾರು ಬೇರು ಗಣೇಶ ಎಡ್ಡೆ ಅಂಚ ಇಂಚ ಅಂದೆ ಸನ್ಮಾನ ಮಲ್ಪೇರು ಅವು ಮಲ್ಪೇರು ಪೂರ ಮಲ್ಪೇರು ಬುಡದಿ ಪೂಜಗಾರ್ ಜಲ್ ಬುಡದಿಗೆ ಖುಷಿ ಆಪ್ನೆ ಭಾರಿ ಎಂಚ ಎಂಚ ಕಷ್ಟತ್ ಭಾರಿ ಕಮ್ಮಿ ಆತೇ ನಮ್ಮ ಸರಿ ಇತ್ತನ ಮಾತ್ರ ಅವರ ಐ ಲವ್ ಯು ಒಂದು ಹೊರ ಮೆಸೇಜ್ ಬರ್ಪನೆ ಪಾನ್ಲ ಹೊರ ಎಂಕ್ ಎನ್ನ ಮುಂಡೋಡು ಕುಂಕುಮ ಇಜ್ಜಂಡ ಅಲ್ಲಿ ಪನ್ಪಲ್ ಮೋನೆ ಶೋಕು ತೋಜ್ಜಿ ಒಂಜಿ ಕುಂಕುಮ ಪಾಡ್ಲೆ ಅಂತ ಯಾನು ಮೊರ ನಿಮ್ಮಲು ಕುಂಕುಮ ಪಾಡ್ಯ ಒಂಚೂರು ಕಲರ್ ಕುಂಕುಮ ಅವು ಕೆಮಿಕಲ್ ಪಾಡ್ದೇರು ಬುಕ್ಕ ಪಂಡೆ ಬೊರ್ಚವು ಮುಳು ಎತ್ತು ಉಜ್ಜಿನ ಪೋಪು ನಿಜ್ಜವು ಪತ್ತದ ಬೋತುನು ನಿಕ್ಲ ಒಂಜಿ ಎಡ್ಡೆ ಕುಂಕುಮ ಪತ್ತಂದು ಬಲೆ ಕೆಮಿಕಲ್ ಇಜ್ಜನ್ನ ಇನ್ನು ಎತ್ತು ಶೋಕ್ ತೋಜೊರ್ತುಲೆ ಅಂದತ್ತ ಇನ್ನು ತೂವೊಂದಿತ್ತೇನು ಕೆಲವು ಪೊಂಜನಕ್ಲು ಈ ಲುಂಗಿ ತುತ್ತ ಒಂದಿತ್ತೇರು ಬೆರ್ನ ಜಾರ್ ಒಂದಿತ್ತದು ಬೊಡದಿದ್ದಿತ್ತು ಒಂದಿತ್ತು ಶಾಲು ಭಾರಿ ಶೋಕ ಪಾಡೊಂದಿತ್ತೇರು
ಮುಲ್ಪತ್ತುಲಿ ಏತ್ತು ಶೋಕು ಮದಿಮಾಯ ಲೆಕ್ಕ ಮಾತೆಲ್ಲ ಕೊಲ್ಲಿದ್ದೇರು ಅಧ್ಯಕ್ಷರು ತುಲಿ ಏತ್ತು ಶೋಕು ಮೇಡಮ್ ಕೇಂಡೇರೆಂಡ ಕೋಡೆ ಯಾನಿ ಒಂಜಿ ಪೊರ್ಲುದ ಸೀರೆ ತಂದು ಬರ್ಪೆ ಸರ್ ದಾ ಒಂದು ಬಂಡೆ ಅರಿಗ್ಲ ಒಂಥರ ಖುಷಿ ರಡ್ಡು ಒಂದು ಆನಿದ ಕ್ಯಾಂಪುಡ್ಲ ಎಂಕ್ಲೋರ ಮದಿಮೆ ಮಲ್ತದ ಇನ್ನಿಲ್ಲ ಮಲ್ತ ನಾನು ಒಂಜಿ ಮದಿಮೆ ಆರುಂಟು ಏತು ಖುಷಿ ತುಲೆ ಪೊರ್ಲು ಈ ಥರ ಖುಷಿ ಇಪ್ಪಡು ಅಕ್ಲಕ್ಲ ಪಾತೆರು ಒಂದಿತ್ತೇರು ಪೊರ್ಲು ತೋಜುವರು ಅಂದು ಕಂಡನಿ ಬುಡಿದಿ ಪಾತೆರು ನಿಂತೇರು ಅಲ್ಪ ಉಲಾಯಿ ಹೆಂಗೆ ಕಾತು ಬಿಡ್ದು ಎನ್ನ ಬುಡಿದಿ ನೆನಪ ಒಂದು ಇತ್ತಿಂದು ಸಹಜ ಅಂಚ ಯಾನಿತ್ತೆ ಕಾಪುನು ಏತು ಬರ್ತು ಮಧ್ಯಾಹ್ನ ಹತ್ತು ಜ್ವರ ಇಲ್ಲಡೆ ಪೋಯಿ ಇಂದು ಅಂಚನೆ ಪ್ರೀತಿ ವಿಶ್ವಾಸ ಇಪ್ಪಡು ಬಲಸನಗ ವನಸು ಮಲ್ಪನಗ ಒಟ್ಟು ಕುಲುದು ವನಸು ಮಲ್ಪಲೆ ಅವ್ರು ಅಡ್ಡೆ ನುಪ್ಪ ಅವಡು ಗಂಜಿ ಚಟ್ನಿ ಅವಡು ಕುಶಿಟು ಉನ್ಕ ಮಲ್ಪರತ ನೆನ್ನು ದೇವರನ್ನ ಪೂಜೆ ಮಲ್ಪನಗ ವನಸು ಮಲ್ಪನಗ ನಿಶಬ್ದ ಇಪ್ಪಡು ಒಟ್ಟು ಕುಲುದು ಮಲ್ಪಲೆ ಭೋಜ್ಯೇಶು ಮಾತ ಅಪ್ಪೆ ಲೆಕ್ಕ ತೂವ ನೋಡು ಓಕೆ ಆರಿಗೆ ಮಾತ್ರ ಪಂಡನತ್ತೆ ಏರಿಗೆ ಪೂರ ಇತ್ತೆ ಜೋಕುಲುಂಡ ನಾನೊಂದು ಎಕ್ಸ್ಟ್ರಾ ಬಾಲೆ ಒಟ್ಟುಗು ಮುಲ್ಪ ಒರಿಯಾಗ ಮದುವೆ ಆದಿಲ್ಲ ಜೋಕ್ಲಾತಜಿ ಆರು ಇನಿದಾನೆ ಮಲ್ಪಡು ಬಂಡ ಬೊಡಿದಿನೇ ಬಾಲೆಂದೇನಲೆ ಬೊಡಿದಿ ಕಂಡನೇ ಬಾಲೆಂದೇನಲೆ ಒಂಜು ವರ್ಷದುಲೈ ಮಹಾಗಣಪತಿನ ಆಶೀರ್ವಾದಡ್ ಅಕ್ಲೆಗೆ ಸಂತಾನ ಭಾಗಿ ಆವಡಂದು ದೇವರಡ ಎಂಕ್ಲೆ ಪ್ರಾರ್ಥನೆ ಮಲ್ತೊಂದಿಲ್ಲ ರೂಪೇಶು ಲಕ್ಷ್ಮಿ ಲಕ್ಷ್ಮಿ ಲೆಕ್ಕ ತೋಜೋಡುಗೆ ನಿಕ್ಲು ಮಾತಿರಲ್ಲ ಒಂದು ಐದನೇ ಗುಣ ಇನಿ ಮಾತ್ರ ಭಾರಿ ಶೋಕಾದ ಪುರ ಬತ್ತದಾರೆ ಹೆಚ್ಚಿನಕ್ಲು ಪೊಂಜನಕ್ಲು ಕಂಡನೆ ಎದುರು ಲಕ್ಷಣವಾದ ಇಪ್ಪುನೇ ಇಜ್ಜಿ ಎಂಕ್ಲನ ಡಾಕ್ಟರ್ LH ಮಂಜುನಾಥ ಸರ್ಪನ್ ಒಂದಿತ್ತೇರು ಇಡಿ ಸರ್ ದುಂಬುದ ಗಂಡು ಮಕ್ಕಳಿಗೆ 90 ಹಾಕುವ ಚಟ ಹೆಣ್ಮಕ್ಳಿಗೆ 90 ಹಾಕುವ ಚಟ ಅಂತ 90 ಮತ್ತು 90 ಇದು ಭಾರಿ ಡೇಂಜರ್ ಅಂತ ಅಂಚಾದ ಕೆಲವು ತೂವಡೆ ಅನ್ನ ಬೆಂಗಳೂರು ಡಿಪ್ಪನಾಗ 90 ಪಾಡ್ದೇ ಸಂತೆಗೆ ಬರೋಂದಿತ್ತೇರು ಸ್ಕೂಟಿಡ್ ಪೇಟೆಗಳ 90 ಬಾರ್ದೇ ಅರ್ಪು ದೋಸೆ ಮೈತದು ಲಕ್ಕದು ಬಂದ ಚೂರ ಐಟೆ 90 ವರ್ಷನು ಬಾಲೆದಾಲ ಕಕ್ಕಸು ಮಲ್ತದ ಎಂಜಿನ ಲೈನ್ ಐಟೆ ವರ್ಷನು ಪಾತ್ರ ತೆಕ್ಕದು ಕರಿ ಅಂಡ ಐಟೆ ವರ್ಷನು ರೂಪೇಶು ಲಕ್ಷ್ಮೀ ಪಂತೇರು ನಮ್ಮ ಪೊರ್ಲು ತೋಜೋಡು ಸೀತೆ ಲೆಕ್ಕ ತೋಜೋಡುಗೆ ಕರೆಕ್ಟ್ ಪೊಂಜನಕ್ಲು ಸೀತೆ ಲೆಕ್ಕ ತೋಜೋಡು ಆಂಜನಕ್ಲು ಎಂಚ ತೋಜೋಡು ಜೋರು ಪನ್ಲಿ ರಾಮ ಲೆಕ್ಕ ತೋಜೋಡು ಆರು ಸೀತೆ ಅವಡಂಡ ಇರು ರಾಮೇಡು ತಿಳಿ ಮುಲ್ಕುಲ್ದಿರ ಆರು ಸೀತೆ ಬೇರೆ ರಾಮೆ ಕರೆಕ್ಟಾ ಅಂದತ್ತ ನಾರಾಯಣ ಲಕ್ಷ್ಮಿ ರೋಮಿಯೋ ಜೂಲಿಯೆಟ್ ಸಲೀಂ ಅನಾರ್ಕಲಿ ಒಂದು ಪೂರ ಎಡ್ಡೆ ಜೋಡಿಲೆನ ಪುದರ್ ಮಾತೇರ್ಲ ಯೋಚನೆ ಮಲ್ಪೇರು ಎನ್ನ ಬಿಡದಿ ಸೀತೆ ಅವಡು ಯಾನಲ ಆತೇ ಕ್ಲೀನ್ ಬೋರ್ಡು ಯಾನಲ ರಾಮ ಲೆಕ್ಕ ನಾರಾಯಣ ಲೆಕ್ಕ ಎಡ್ಡೆ ಗುಣನ ರೂಢಿಸವನೋಡು ಮುರನೆ ಒಂಜಿ ಗಟ್ಟಡ ಸಮಸ್ಯೆ ಅಂಡ್ ಮಾತಾ ಶಿಬಿರಾರ್ತಿಲ್ ಬತ್ತಿತ್ತೇರು ಒರೆಗೆ ಮದುವೆ ಅದು ಒಂಜಿ ತಿಂಗಳ ಆದಿತ್ತಿನ ಆತೆ ಇಲ್ಲದಕ್ಲು ಬರುಡು ಒಂದು ಪೂರ ಫೋನ್ ಮಲ್ಪನಾಗ ಬುಡ್ದು ಪೊತ್ತಲ್ ಮದಿಮೆ ಆಯ್ನ ಮನದಾನಿ ಅಪ್ಪ ಎಲ್ಲಡ ಪೋತಲ್ ಕಂಡನಿ ಬೊರ್ಚಿ ಪಂಡದು ಎಂಕ್ಲು ಫೋನ್ ಮಲ್ಪನಾಗ ನೀವು ಮಾತಾಡಬೇಡಿ ಅವನ ಬಗ್ಗೆ ಮಾತಾಡಬೇಡಿ ಎಂಕ್ಲೆಗೆ ಜೋರು ಮಲ್ತೇನೆ ಲಾಸ್ಟಿಗೆ ಧರ್ಮಸ್ಥಳದಿಂದ ಫೋನ್ ಮಾಡೋದು ಸ್ವಲ್ಪ ನೀವು ಗಂಡನ ಜೊತೆ ಮಾತಾಡಿದ್ರೆ ತೊಂದರೆ ಇಲ್ಲ ಇಲ್ಲಿ ಅವರನ್ನು ಶಿಬಿರಕ್ಕೆ ಸೇರಿಸಿದ್ದಾರೆ ತುಂಬ ಜನರು ಮನೆಯವರೆಲ್ಲ ಬರ್ತಾರೆ ನೀವು ಒಬ್ಬರೇ ಬರಲಿಲ್ಲ ನೀವು ಬರಬೇಕು ಅಂತ ಪನಗೆ ನಾವು ಬರುವುದಿಲ್ಲ ಅವನಿಗೆ ಕಡೆಗೆ ಧರ್ಮಸ್ಥಳದ ಪೂರ ಪುದರ್ ಪಣ್ಣದಾದ ಕಂಡನಿಡ ಪಾತ್ರೆನೇ ಬರ್ಚಿ ಎಂಕ್ಲಿಡ ಪಾತ್ರೆ ಇಲ್ಲ ಅಲ್ಲಿ ಬತ್ತದ ನನಗೆ ವಿಷಯ ತುಲೆ ಪೊನ್ನ ಮಗಲ್ ಪನ್ಪಲ್ ಸರ್ ಈ ಗಂಡ ನನಗೆ ಬೇಡ ಯಾಕೆ ಏನು ಕಾರಣ ಪನ್ನಗ ಒಂದು ಮಸ್ತ್ ಆಸೆ ದಿತ್ತಲ್ಲಿಗೆ ಇತ್ತೆ ಮಾತ ಪೊನ್ನುಲು ಎಂಚ ಮದಿಮೆಗೆ ತುಂಬ ಆಸೆ ದೀಪೇರು ಎಂಚ ಗೊತ್ತುಂಡೆ ಓ ಎಂಕೊಂಜಿ ಮದಿಮೆ ಆಪನಿಗೆ ತಾಳಿ ಕಟ್ಟುನಿಗೆ ಬೊಕ್ಕ ಎಂಕ್ಲು ಕೈ ಪತ್ತೊಂದು ಪೋಪನಿಗೆ ಬೈಕಿಡ್ ಪೋಪನಿಗೆ ತರ್ಕೊಂದು ಬೊಕ್ಕ ಕಾರಿಡ್ ಪೋಪನಿಗೆ ಎಂಕ್ಲೆಗೆ ಒಂಜಿ ಬಾಲೆ ಆಪನಿಗೆ ಆ ಬಾಲೆನ ಶಾಲೆಗೆ ಪಾಡ್ನಿಗೆ ಆ ಬಾಲೆ ಮಲ್ಲೆ ಆಪುನು ಎಂಕ್ಲೆಗೆ ಪ್ರಾಯ ಆಪುನು ಮಲ್ಲೆ ಅದು ಬಾಲೆಗೆ ಬೇಲೆ ತಿಕ್ಕುನು ಎಂಕ್ಲೆನ್ ತೂಪುನು ಇಂಚ ಪೂರ ಎತೋ ಕನ ಕಟ್ಟು ದಿಪ್ಪೇರು ವಾ ಒಂಜಿ ಪೊನ್ನ ಅನ್ಲ ಎನ್ನ ಕಂಡನಿ ಎಂಕ ತಾಲಿ ಕಟ್ಟುನಿಗೆ ಬೊಕ ಟೈಟ್ ಪರ್ಪುನಿಗೆ ಬೊಕ ಎಂಕ ಹಾಕುನಿಗೆ ಎನ್ನ ಬಂಗಾರ ಮಾರುನಿಗೆ ಎಂಕ್ ನನ್ನ ಸಂಶಯ ಎನ್ನುನಿಗೆ ಏರೇರೆ ಕಟ್ಟದು ಕೊರಪನಿಗೆ ಓಲೋ ಟೈಟ್ ಆದ ಬೂರ್ನಿಗೆ ಏರಾಲ್ಲ ಯೋಚನೆ ಮಲ್ತಿಪ್ಪ ಬಲ್ ಪನ್ಪಲ್ ನನಗೆ ಗೊತ್ತಿರಲಿಲ್ಲ ಸರ್ ಇವರು ಕುಡಿತಾರೆ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ ಮದುವೆ ದಿವಸ ನಾನೊಂದು ಅಪ್ಪಿಕೊಂಡು ಮುತ್ತು ಕೊಡಬೇಕು ಅಂತ ಹತ್ರ ಹೋದಾಗ
ಗಬ್ಬು ಸ್ಮೆಲ್ ಬಂತು. ಅಲ್ಲಿ ಪನ್ಪಲ್ ಸರ್ ಇದು ಹಂದಿಯ ಹಿಕ್ಕೆಗಿಂತಲೂ ಅಸಹ್ಯ ಗಲೀಜ್ ಬಜಿ ಸ್ಮೆಲ್ ಬರ್ತಂಡು. ನಾನು ಅವನಿಂದ ದೂರ ಬಂದೆ. ಇಂಥ ವ್ಯಕ್ತಿಯ ಜೊತೆಗೆ ನಾನು ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಾರನೇ ದಿವಸ ಅಲ್ಲಿ ಎಲ್ಲ ಹೇಳು ನನ್ನ ಮನೆಗೆ ಹೇಳಿ ನಾನು ಅವನ ಜೊತೆ ಬದುಕುವುದಿಲ್ಲ ಅಂದು ಬತ್ತಾಲಿಗೆ ಬುಕ್ಕತ್ತು ನಗೊಂಬೆ ಫುಲ್ ಪರ್ಪುನ ತಾಲಿ ಕಟ್ಟೋಡನೆ ಬೊಂಡಾಗ ಮಿಕ್ಸ್ ಮಲ್ತದು ಐಕ್ ಪಾಡ್ದು ಐನು ಪರ್ದು ಬುಕ್ಕ ತಾಲಿ ಕಟ್ಟನೆಗೆ ಜನ ನಡ್ಗುಂಡಾಗ ಮಲೆಗೆ ಗೊತ್ತೇಜ್ ಕಡೆಗೆ ಪಾತೆರ್ದು ಪುರಾಂಡು ದಾಯಪನೊಂದುಲೆ ಪಂಡ ರೂಪೇಶು ಲಕ್ಷ್ಮಿ ಎಂದು ಪಂಡೇರು ಪೊಂಜನಕ್ಲು ಎತ್ತು ಕ್ಲೀನ್ ಬೋಡ ಐತ ನೂದು ಪಟ್ಟು ಆಂಜನಕ್ಲು ಕ್ಲೀನ್ ಬೋಡು ಮೂರನೇ ದಾಲಿಜಿ ಫಸ್ಟ್ ದಿನ ಯಾನ ಮೂಲ ತೂವೊಂದುಲ್ಲೆ ಭಜನೆ ಅದು ಮಂಗಳಾರತಿ ಆವನುಂಡು 4 ಜನ ಕಾಯಿ ಕಡೆ ಪೋಂದುಲ್ಲೇರು ಈತು ಬಚ್ಚಿರೆ ಬಜ್ಜೆ ಈ ಪಾಡ್ದು ಅಗ್ಯೋ ಒಂದುಲ್ಲಿ ಞಕ್ 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 ಅಂತ ವಾ ಬುಡದಿಗಲ್ಲ ತರ್ಕದ ಪತ್ತಗಂದ ಆವ ಅತ್ತ ಒಂದು ಕುಟುಂಬದ ನಾಯಿ ನಡೆದಾರ ಪನ್ಪುನೇನು ಓಪನ್ ಅದು ಅಂದತ್ತ ಆನೆಲ್ಲ ಕ್ಲೀನ್ ಬೋರ್ಡ್ ಆಲು ತುಲೆ ಖಾಲಿ ಒಂಜಿ ಆ ಈಡೆಗೆ ದೀಪನ ಆ ಒಂಜಿ ಗುಡ್ಕ ತಂಬಾಕುದ ಗಂಗಸರ ಪರ್ಪಣದ ಸ್ಮೆಲ್ ಆಲೆಗೆ ಆ ಒಂದು ನಡೆದವರು ಬುಡ್ದೆ ಪಾಯಲ್ ಬೇತದಾಲ ಇಚ್ಚಿ ಈಗ ಬಸವನ್ನೇ ಪಂತೇರು ಅಯ್ಯ ತಂಬಾಕು ಭಕ್ಷಯ ಮಾಡಿದರೆ ಹಂದಿ ನರಕವ ಕೊಂಡ ಸಮಾನ, ನಾಸಿ ಭಕ್ಷವ ಮಾಡಿದರೆ ನಾಯಿ ನರಕವ ಕೊಂಡ ಸಮಾನ, ಗಾಂಜಿ ಭಕ್ಷವ ಮಾಡಿದರೆ ಮಾರ್ಜಾಲನ ಮಲವ ತಿಂದ ಸಮಾನ, ಮದ್ದೇವ ಭಕ್ಷಣ ಮಾಡಿದರೆ 18 ಜಾತಿ 101 ಕುಲದ ಮನುಜನ ಮಲವ ತಿಂದ ಸಮಾನ. ಹಾಗಾಗಿ ತಂಬಾಕು, ನಾಸಿ, ಗಾಂಜಾ, ಮದ್ದೇವ ಭಕ್ಷಿಸಿ ಅಂಗೈಯಲ್ಲಿ ಲಿಂಗವನ್ನಿಟ್ಟು ಪೂಜೆ ಮಾಡುವ ಭ್ರಷ್ಟ ಹೊಲೆಯ ಮಾದಿಗನಿಗೆ ಕೂಡಲ ಸಂಗಮ ಮೆಚ್ಚುವುದಿಲ್ಲ, ಧರ್ಮಸ್ಥಳದ ಮಂಜುನಾಥನೂ ಮೆಚ್ಚುವುದಿಲ್ಲ, ಪುಂಚಪಾಟಿಯ ಮಹಾಗಣಪತಿಯೂ ಮೆಚ್ಚುವುದಿಲ್ಲ. ಮಹಾಗಣಪತಿ ಮಾದಕ ಪ್ರಿಯ ಅಲ್ಲ, ಮೋದಕ ಪ್ರಿಯ. ಅಂಚಾದ ನಿಕ್ಲು ಮಾತೆಲ್ಲ ಬುಡ್ದು ಸ್ವಚ್ಛ ಆದಿತ್ತಂಡ ನಿಕ್ಲಿನ ಸಂಸಾರ ಪೊರ್ಲಾಪುಂಡು. ನಶ್ಯ ನೆನ್ನದೆ ತೊಂಡ ಹಂದಿಯ ಇದ ತಿಂದ ಸಮಾನ ಪನ್ಪುಜೆಯನ್ನು. ತಂಬಾಕು ತಿಂದರೆ ನಾಯಿಯ ಇದು ತಿಂದ ಸಮಾನ. ಗಾಂಜವನ್ನು ಭಕ್ಷವ ಮಾಡಿದರೆ ಗಾಂಜಾ ತಿಂದಿಂದ ಅದ್ದೆ ತೊಂಡ ಮಾರ್ಜಾಲನ ಮಲವ ತಿಂದ ಸಮಾನ. ಮಾರ್ಜಾಲ ಬಂಡ ಪುಚ್ಚೆದ ಭಾರಿ ಎಡ್ಡೆ ಪರಿಮಳತ. ಓಕೆ, ಗಾಂಜಾ ತಿಂದಿಂದ ತಾವು ಮದ್ಯವ ಭಕ್ಷಣ ಮಾಡಿದರೆ ಗಂಗಸರ ಪರಂಡ ಆತುಲೆ ಕರೆಕ್ಟ್ ಬರೀತಾರೆ ಬಸವನ್ನೇ ಪನ್ನ ಪಾತೆರ 18 ಜಾತಿ 101 ಕುಲದ ಮನುಜನ ಮಲವ ತಿಂದ ಸಮಾನ. ನಮ್ಮ ಕುಡ್ಲದ ಸಾರ್ವಜನಿಕ ಬಸ್ ಸ್ಟ್ಯಾಂಡದ ಕಕ್ಕುಸು ತಿಂದಿ ಲೆಕ್ಕ. 18 ಜಾತಿ 101 ಕುಲದ ಮನುಜನ ಮಲವತಿ. ಹಾಗಾಗಿ ಇದು ಪೂರ ದೆತೊಂದು ಪರ್ಬದಾನಿ ಇಲ್ಲಲ್ಲ ಪೂಜೆ ಇಪ್ಪುನಗ ಚೋಕು ದೇವರಿಗೆ ದೀಪ ಪೊತ್ತಾದು ಈತ ಮಲ್ಲ ವಿಭೂತಿ ನಾಮಪುರ ಪಾಡ್ದು ಪೂಜೆ ಮಾಡುವ ಭ್ರಷ್ಟ ಹೊಲೆಯ ಮಾದಿಗನಿಗೆ ಕೂಡಲ ಸಂಗಮ ದೇವ ಮೆಚ್ಚುವುದಿಲ್ಲ. ಮನಸ್ಸು ಪರಿಶುದ್ಧ ಆದಿಪ್ಪೊಡಗಿ ಮನಸ್ಸು ಪರಿಶುದ್ಧವಾದಿತ್ತನ ಮಾತ್ರ ದೇವರು ನಿಕ್ಲೆ ಕೈ ಮುಗಿದು ನಟ್ಟನ್ಲ ದೇವರ ಆಶೀರ್ವಾದ ಮಲ್ಪರಿಗೆ ಅಂಚಾದಿಪ್ಪನಗ ರೂಪೇಶು ಲಕ್ಷ್ಮಿ ಅಂಚನೆ ನಿಕ್ಲು ಕ್ಲೀನ್ ಆದಿಪ್ಪೊಡು. ಇತ್ತೆ ಒಟ್ಟಿಗೆ ಈ ಗಂಗಸರ ಹೊರನೆ ಬಿಡ್ತಾರೆ, ಹೊರನೆ ಬಿಡೋಡುಲ್ಲ, ಸ್ವಚ್ಛ ಆತಾರೆ. ಕೆಲವು ಜನಕ್ಲೆ ಮಧು, ಮಾರುತಿ, ಗುಡ್ಕ, ತಂಬಾಕು ಪುರ ತಿನ್ಪುನ ಅಭ್ಯಾಸ ಉಂಡು. ಐಕ್ಲ ಎಂಕ್ಲು ಚಿಕಿತ್ಸೆ ಕೊರ್ಪ ಐಕ್ ಒಂಜಿ ಆಜಿ ತಿಂಗಳ ಬೋಡಾಪುಂಡು. ಐಕ್ ನೆಕ್ಸ್ಟ್ ನಿಕ್ಲು ತಿಂಗಳದ ಮೀಟಿಂಗ್ ಬನ್ನಾಗ ಎಂಕ್ಲು ಖಂಡಿತವಾದ ಪನ್ಪುನಂಚಿನ ಪಾತ್ರೆನ ಪನೊಂದು ಪೊರ್ಲುಡು ಖುಷಿ ಕ್ಲೀನ್ ಆದಿಪ್ಪುಲೆ ನಿಕ್ಲು ಅಪ್ಪಗ ನಿಕ್ಲಿನ ಸಂಬಂಧ ಪ್ರೀತಿ ವಿಶ್ವಾಸ ಒಟ್ಟಿಗೆ. ಶಯನೇಶು ರಂಭ ಕಡೇತ ಬುಡೆದಿ ಕಂಡನೆಗೆ ಎಂಚಿನ ಸುಖ ಕೊರಡ ಐನ ಕೊರೋಡೆ ನೆನು ಕೊರ್ಜಿಂಡಲ್ಲ ಮಕ್ಕಳು ಸಾದಿ ತಪ್ಪೇರು. ಓ ಎನ್ನ ಬುಡದಿ ನನ್ನ ದೂರ ಮಲ್ತೊಂದುಲ್ಲಲ್ಲಿ ಬಲೆಗೆ ಬೇತೇರೋ ಇಪ್ಪೊಡು ಒಂದು ಸಂಶಯ ಶುರು ಆಪುಂಡು. ಐಕೋಸ್ಕರ ಬುಡದಿ ಎಂಚಿನ ಕಂಡನೆಗೆ ಸುಖ ಕೊರಡ ಐನ ಕ್ಲೀನ್ ಕೊರ್ಲೆ ಸಾದಿ ತಪ್ಪುಜೆರು ಮುಕ್ಳು ಏರ್ಲ ಬೇತೆ ಸಾವಾಸ ಮಲ್ಪೆರೆ ಪೋಪುಜೆರು. ನಿನ್ನ ಆಜಿ ಪಾಯಿಂಟ್ ಕರೆಕ್ಟ್ ನೆನಪದೇವನ್ಲೆ ಕಾರೇಶು ದಾಸಿ, ಕರುಣೇಶು ಮಂತ್ರಿ, ಕ್ಷಮಯ ದರಿದ್ರಿ, ಬೋಚೇಶು ಮಾತಾ, ರೂಪೇಶು ಲಕ್ಷ್ಮೀ, ಶಯನೇಶು ರಂಭ ಮಲ್ಪರ ತಮ್ಮ. ಈ ಆಜಿ ಗುಣ ನಿಕ್ಲಡ ಇತ್ತಂಡ ನಿಕ್ಲ ಇಲ್ಲದ ಆಳ ತೊಂದರೆ ಆಪುಜಿ ಅಂಚದ ಎಡ್ಡೆ ಜೀವನ ಮಲ್ಪಲೆ ಏನು ಪನ್ನೊಂದು. ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದರ್ ಇಸ್ ಎ ವುಮೆನ್ ಪಂತೇರೆ. ಪ್ರತಿಯೊಂದು ಯಶಸ್ವಿ ಪುರುಷನ ಹಿಂದೆ ಮಹಿಳೆಯ ಪಾತ್ರ ಇದೆ. ಮಹಾತ್ಮ ಗಾಂಧೀಜಿ ಪನ್ಪೇರು ನಾನು ಇಡೀ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಡಬೇಕಿದ್ರೆ ನನಗೆ ನೀರು ಕೊಡೋದಷ್ಟು ಸುಲಭ ಆಯಿತು. ಇದಕ್ಕೆ ಕಾರಣ ನಾನು ಮಹಾತ್ಮನಾಗಬೇಕಿದ್ರೆ ಕಾರಣ ನನ್ನ ಮಡದಿ ಕಸ್ತೂರ್ಬಾ ಅನ್ ಪನ್ಪೇರು. ಛತ್ರಪತಿ ಶಿವಾಜಿ ಪನ್ಪೇರು ನಾನೊಬ್ಬ ಪರಾಕ್ರಮಶಾಲಿ ವ್ಯಕ್ತಿ ಆಗಬೇಕಿದ್ರೆ ಇದಕ್ಕೆ ಕಾರಣ ನನ್ನ ಮಾತೆ ಜೀಜಾಬಾಯಿ ಪನ್ಪೇರು.
ಸ್ವಾಮಿ ವಿವೇಕಾನಂದರು ಪನ್ಪೇರು, ನಾನು ಪ್ರಪಂಚಕ್ಕೆ ಒಬ್ಬ ಸಂತನಾಗಿ ಕಾಣಬೇಕಿದ್ರೆ ಇದಕ್ಕೆ ಮುಖ್ಯ ಕಾರಣ ನನ್ನ ತಾಯಿ ಭುವನೇಶ್ವರಿ ಪನ್ಪೇರು. ಏಸು ಕ್ರಿಸ್ತ ಸ್ವಾಮಿ ಪನ್ಪೇರು ಯಾನ ಏಸು ದೇವರಾದ ಮೆರೆವುಡಿಂದ ಕಾರಣ ಮಾತೆ ಮೇರಿ ಪನ್ಪೇರು. ಅಂಚನೆ ಧರ್ಮಸ್ಥಳದ ಕಾವಂದಿರು ಆರ್ನ ಷಷ್ಠ್ಯಾಬ್ದದ ಆ ಸಂಭ್ರಮದ ಧರ್ಮಸ್ಥಳದ ಆರಿನ ಮೆರವಣಿಗೆ ಲೆತ್ತೊಂದು ಬತ್ತದ ಸಭಾ ಕಾರ್ಯಕ್ರಮದ ಪನ್ಪೇರು ಯಾನ್ ಈತು ಪೊರ್ಲುದ ಯೋಜನೆ ಸಂಘದ ಸದಸ್ಯರಿಗೆ ಬೋಡಾಪನಂಚನ ವ್ಯವಸ್ಥೆ ಈ ಗ್ರಾಮಾಭಿವೃದ್ಧಿ ಯೋಜನೆ ಆದಿಪ್ಪು ಬಾತಿ ಬೇತೆ ಪೂರ ಯೋಜನೆನ ಅನುಷ್ಠಾನ ಮಲ್ತದು ಇನಿ ಸ್ವಾವಲಂಬಿಯಾದ ಪುಂಜೋ ನಕ್ಲು ಬದುಕೊಡದಿತ್ತನ ನಿಕ್ ಮುಖ್ಯ ಕಾರಣ ಎನ್ನ ಬುಡದಿ ಮಾತೃಶ್ರೀ ಹೇಮವತಿ ಹೆಗಡೆ ಪನ್ಪುಂಚಿನ ಪಾತೆರನ ಧರ್ಮಸ್ಥಳದ ಕಾವಂದಿರು ಪಂಡೇರು. ಇನ್ನು ಮೂಲು ಅಧ್ಯಕ್ಷರು ಕುಲ್ದೇರು ಆರು ಏಪಲ ಪಂಡ್ರೆ ಉಂಡು ಬೊಕ್ಕ ನಮ್ಮ ಸಚಿನ್ ಸರ್ ಪೂರ ಅಕ್ಲು ಪೂರ ಪಂಡ್ರೆ ಉಂಡು. ಎಂಕ್ಲಿನ ಸಕ್ಸಸ್ಗೆ ಕಾರಣ ಎಂಕ್ಲಿನ ಬೊಡೆದೀನ್ ಯಾನಿನಿ ಎದೆ ತಟ್ಟದ ಪನೊಂದುಲ್ಲೆ ಇರುವ ವರ್ಷದಕ್ಕೆ ಯಾನು ಬೆನೊಂದುಲ್ಲೆ ಮಲ್ಲ ಒಂಜಿ ಜವಾಬ್ದಾರಿನ ಎಂಕ ಯೋಜನೆ ಕೊರ್ತೇರು ನೆಕ್ ಕಾರಣ ಯಾನು ಈ ಮಟ್ಟಕ್ಕೆ ಬರೀರ ಕಾರಣ ಏನ ಅಮ್ಮ ಎಂಕ ಎಲ್ಲಿಯ ಪ್ರಾಯರ್ದು ಎಡ್ಡೆ ಮಾರ್ಗದರ್ಶಕನ ಕೊರ್ನೆಡ್ದವ್ರ ಸಾಧ್ಯ ಆತನಂತ ಪನೊಂದುಲ್ಲೆ ಅಂಚಾದಿ ಪುನಗ ನೆಕ್ಲು ಕಂಡನ ಬಿಡಿದಿ ಏಪಗಲ ಒಟ್ಟುಗಿಪ್ಪಡು ಅಂಚಿತು ಓರ್ಚಮ್ಮ ಅಂಚಿತು ಓರ್ಚ್ ಅವ ಅಕ್ಲು ಪಾತೆರೊಂದಿಪ್ಪೇರು ಮುಗಿಪ್ಪೇನು 5 ನಿಮಿಷದ ಮುಗಿಪ್ಪೆ ದಯಮಾಡಿ ನಿಕ್ಲು ತೂವೊಂದಿಜ್ಜಾರ ತಾಯಿಗೋಸ್ಕರ ಕಂಡನಿ ಬಡಿದಿ ಏಪಲ ಒಟ್ಟೊಟ್ಟಿಗಿಪ್ಪಡು ಕಂಡನಿ ಬುಡದಿ ಪಂಡ ಒಂಜಿ ರಥದ ಚಕ್ರ ಇತ್ತು ಲೆಕ್ಕ, ರಡ್ಡು ಚಕ್ರ ಇತ್ತು ಲೆಕ್ಕ. ಕಂಡನಿ ಬುಡದಿ ಪಂಡ ಒಂಜಿ ನಾಣ್ಯದ ರಡ್ಡು ಮೋನೆ ಇತ್ತು ಲೆಕ್ಕ. ₹1 ಕಾಯಿನ್ ಕೊರಂಡ ಎಂಚ ಐಕೆ ಬೆಲೆ ಉಂಡ ಒಂಜಿ ಸೈಡ್ ಬೆಲೆ ಇಜ್ಜಂಡ ಐಕೆ ಬೆಲೆನೇ ಇಜ್ಜಿ ನಮ ಇತ್ತೆ ಪೂರ ಟಿಲ್ಲರ್ ಬತ್ತಂದು ಅಡತೊಂದಿಪ್ಪುನಗ ಒಂಜಿ ನೊಗಕ್ಕೆ ಕಟ್ಟಿನ ರಡ್ಡು ಎರು ಇತ್ತು ಲೆಕ್ಕ. ಕಂಡನಿ ಬುಡದಿ ಒಂಜಿ ಎರು ಜೆತ್ತುಂಡ ಫಸಲ್ ಬರ್ಪುಜಿ ಇತ್ತೆ ನೆಟ್ಟು 77 ಸುಮಾರು ಎರು ಜೆತ್ತಿತ್ತು ಒಂಜಿ ವಾರಕ್ಕೆ ದುಂಬು ಇನ್ನು ಲಕ್ಕಾದು ನೊಗಕ್ಕೆ ಕಟ್ಟುದು ಇನ್ನು ಎಂಕ್ಲು ಕಡ್ಪುಡ್ದು ಕೊರ್ಪ ಒಟ್ಟೊಟ್ಟಿಗೂ ಪೋಡು ನಿಕ್ಲು ಅಪಗ ಮಾತ್ರ ಉಳುಮೆ ಹಾಪುಂಡು ಫಸಲು ತಿಕ್ಕೊಂಡು ನಿಕ್ಲು ಎಂಜಾಯ್ ಮಲ್ಪರೆ ಸಾಧ್ಯ ಹಾಪುಂಡು ಅಂಚ ಅದು ಎಡ್ಡೆ ಬೇಗರ ಬಿಚ್ಚಾದ ಬೇನೋಡು ನಿಕ್ಲು ಮಾತೇರ್ಲ ಏರೆಗ್ಲ ರೆಸ್ಟ್ ಇಜ್ಜಿ ನಾನು ಅಲ್ಪ ಸಿಸ್ಟರ್ ಪಂತೇರು ಶಿಬಿರಾಧಿಕಾರಿ ಪಂತೇರು ಒಂಜಿ ವಾರ ರೆಸ್ಟ್ ಬೋಡು ರೆಸ್ಟ್ ಇಜ್ಜಿ ನಿಕ್ಲು ದಾಲ ತೊಂದರೆ ಆತಿಜ್ಜಿ ಎಲ್ಲ ಪೋದೇ ಬೆನೇರು ಶುರು ಮಲ್ಪಲೆ ಚೂರು ಸುಸ್ತಾವು ಸ್ವಲ್ಪ ಒಂಚೂರು ನೀರು ಪರ್ದು ರೆಸ್ಟ್ ಮಲ್ತಂದ್ರಿ ಬೇನ್ ಸೋಮಾರಿ ಅವರೇ ಬಲ್ಲಿ ಏಪನಿಕ್ಲು ಬ್ಯುಸಿ ಪರ್ಸನ್ ಆದಿಪ್ಪರ ಅಪಗ ಬೊರ್ಚನ್ನ ಯೋಚನೆ ಏಪಗ್ಲ ಬರ್ಪುಜಿ ಆಂಡು ಪೋಂಡು ನೆಟ್ಟು ಸುಮಾರು ಜನ ಪರ್ನಕ್ಲುಲ್ಲೇರು ಇಂಚ ಬುಡೆದಿ ಸಂಶಯ ಮಲ್ತದ್ದು ಬುಕ ಕೆಲವುದಕ್ಲುಲ್ಲೇರು ನಂಜಿ ಮಸ್ಸರದಕ್ಲು ಬೇರೆ ನವೀನನ್ನೇ ಐಟೆ ಆ ವೈನ್ ಶಾಪದ ಎದುರುಡೆ ಪೋಡನ್ ಪಾಪ ಬೇತೆ ಸಾದಿಜ್ಜಿ ಎರೋ ತುಯ್ಯರು ರಪ್ಪ ಬುಡದಿಗೆ ಫೋನ್ ದೇ ಇರ್ನ ಕಂಡನಿ ಅಲ್ಪ ಎದುರುಡಿತ್ತೇರು ಫೋನ್ ಆಯ್ ಪಾಪ ಐಟ ನಡತ್ತೊಂದು ಪೋಯ್ನು ಬುಡದಿ ಕಣ್ಣು ಮಲೆದು ತೂದಾಂಡು ಎತ್ತೇರೆ ಪುರ್ಸೊತ್ತಿ ಜಾಂಡು ದೆತ್ತರತ್ತ ಪಾಪ ಬೇ ವಿಷಯನೇ ಗೊತ್ತಿಜ್ಜಿ ಟೆನ್ಷನ್ ಮಲ್ಪರ್ಚು ಸಂಶಯ ಬತ್ತನ್ಲ ಕಣ್ಣಾರೆ ಕಂಡರು ಪರಾಂಬಿಸಿ ನೋಡು ಪಂತಿರ ತಮಾಷೆ ತೂಡು ತಾಳ್ಮೆ ಇಪ್ಪಡು ಮಸ್ತ್ ತಾಳ್ಮೆ ಓಡು ಎಂಕ ಕೋಪನೇ ಬರ್ಪುಜಿ ತೂತಾರ ನಿಕ್ಲಿ ಅನ್ ಕೋಪ ಮಲ್ಪನೇನು ಅತ ಕೋಪ ಮಲ್ಪನೆ ಇಜ್ಜಿ ಅನ್ ಒಂದೊಂದು ಪೆಟ್ಟು ತಿನ್ನುವೆ ಅನ್ ವಾಪಸ್ ಕೊರ್ರೆ ಪೆಟ್ಟು ಆತ ಪಾಪ ಅನ್ ಕೋಪ ಬತ್ತನ ಮಾತ್ರ ಏರ್ಲ ಉಂತಾಯಿರು ತಾಳ್ಮೆ ಬೋಡು ನಂಗೆ ಮಸ್ತ್ ತಾಳ್ಮೆ ಬೋಡು ತಾಳಿದವನು ಬಾಳಿಯಾನ್ ನಿಕ್ಲ ತಾಳ್ಮೆ ಕೆಡೋರ್ಚು ಒಂದು ವೇಳೆ ನಿಕ್ಲ ಚೂರು ತೊಂದರೆ ಆಂಡ್ ನಿಪ್ಪಡು ಚೂರು ಪಾತೆರ ಆಪನ ಸಂದರ್ಭ ಉಂಡು ನಾಡ ನಿಕ್ಲು ಕಂಡನಿ ಬಡದಿ ಪಾತೆರ ಹೊರ್ಚಿ ರಪ್ಪದಾನೆ ಮಲ್ಪಡು ಬಡದಿ ಚೂರು ಕಿರಿಕಿರಿ ಮಲ್ತಂಡ ರಪ್ಪ ಫೋನ್ ಮಲ್ಪಲೆ ಎರಗಾಲ 10-15 ನಂಬರ್ ಕೊಡ್ತಾ ಒರಿಯಾಗಾಲ ತಿಕ್ಕೊಂಡು ಸರ್ ಎಂಚೊಲ್ಲರು ರೂಟ್ ಚೇಂಜ್ ಮಲ್ಪಲೆ ಯಾನ್ ಇಲ್ಲಡೆ ಬತ್ತೆ ಸರ್ ಚೂರು ಮಂಡೆ ವೆಚ್ಚ ಒಂದುಂಡು ಮನಸ್ಸಿಗೆ ದಾನ ಬೇಜಾರ ಒಂದುಂಡು ಏನ ಬುಡದಿಲ್ಲ ಚೂರು ಪಾತೆರ್ಲೆ ಎಂದು ಕೊರ್ಲಿ ಸರಿಯಾ ಅದನ್ನ ಕಂಡನಿ ಚೂರು ಕಿರಿಕಿರಿದಾಯ್ತಲ್ಲ ಮಲ್ತಂಡ ರಪ್ಪ ಸಿಸ್ಟರ್ಗ ಎಂಕ್ಲೆಗ ಅಕ್ಕನಕ್ಲೆಗ ಫೋನ್ ಮಲ್ಪಲೆ ಎಂಕ್ಲೊಂಚು ಶಿಬಿರದ ನೆನಪ ಒಂದುಂಡು ಅಂಚೆ ಇಂಚ ಏನ ಕನ್ನಡ ಚೂರು ಪಾತೆರ್ಲಿ ಕೊರ್ಲಿ ಮುಚ್ಚು ಮರೆ ಮಲ್ಪೆರೆ ಬಲ್ಲಿ ಏಪಗಲ ಕೆಲವು ಪೊಂಜನಕ್ಲೆ ಒಂಜಿನ ಪರ್ದ ಬತ್ತಿ ಕೂಡ್ಲೆ ಪನ್ನೀರ್ ನೆಜ್ಜಿ ಕಾಪೊರ್ಚಿ ರಪ್ಪ ಪನೋಡು ಅಂಚ ಮೂಲ ಪರ್ಪನಕ್ಲೆ ಏರ್ಲ ಇಜ್ಜಿ ರಾಂಡಲೆ ಅನ್ ಪನ್ಪುನು ಏರು ಕೊರ್ನ ಬೊಂಡಲ ಪರೋರ್ಚಿ ನೆನಪದಿಲ್ಲ ಏರು ಕೊರ್ನ ಜ್ಯೂಸುಲ ಪರೋರ್ಚಿ ನೆನಪದಿಲ್ಲ ಎಲ್ಲಂಜಿ ಚೌತಿದಾನಿ ತಾರೆ ಕುಟ್ಟ್ಯಾರ ಐಕ್ ನೆಕ್ ಪೋರ್ಚಿ ನಿಕ್ಲೆಗೆ ಮೋಸ ಮಲ್ಪೇರು ನೆನಪದೇವನ್ ಬೊಂಡೋಡು ಮಿಕ್ಸ್ ಮಾಡಿದ್ ಕೊರ್ಪೇರು ಜ್ಯೂಸುಡು ಮಿಕ್ಸ್ ಮಲ್ತದ ಕೊರ್ಪೇರು ಬೈಯದ ಪೊರ್ತು ಒಲ್ಲಪಿದೈ ಪೋರ್ಚಿ ಪ್ಲೇಸ್ ಟೈಮ್ ಪರ್ಸನ್ ವೆರಿ ವೆರಿ ಇಂಪಾರ್ಟೆಂಟ್ ಸಜ್ಜನರ ಸಂಘ ಹೆಜ್ಜೆನು ಸವಿದಂತೆ ದುರ್ಜನರ ಸಂಘ ಬಚ್ಚಲಿನ ರೋಚಿನಂಚೆ ಅಂಚಾದಿಪ್ಪನಗ ಗ್ಲೆಡ್ಡೆ ಜೀವನ ಮಲ್ಪಲೆ
ಸಮಿತಿದ ಸಭೆ ಕಡಪುಡ್ಲೆ. ನೆಕ್ಸ್ಟ್ 29 ತಾರೀಕಿಗೆ ಒಂದೇ ಜಾಗಡ್ ಬೊಲ್ಪುಗು 9:30 ಗಂಟೆಗೆ ಮೀಟಿಂಗ್ ನಡಪುಂಡು. ಒಂಜಿ ತಿಂಗಳ ಆಪುಂಡು ನೆನಪು ಐತಾರಾಣಿ ನಿಕ್ಲು ಮಾತೆರ್ಲ ಬರುಡು, ಅಕ್ಕ ನಕ್ಲು ಮಾತೆರ್ಲ ಬರುಡು. ಇಂಚನೆ ಬಲ್ದುದ ಅಂಗಿ ಪೂರ ಪಾಡ್ದು ಬರುಡು. ಎತ್ತು ಶೋಕು ಶೇವಿಂಗ್ ಪೂರ ಮಲ್ತದ ಸ್ಮಾರ್ಟ್ ತರ್ತುಲೆ ಆತ ಓಕೆ. ಅಲ್ಪ ಎಕಡೆ ಶಿಬಿರಾರ್ತಿಲ್ಲ 4-5 ಜನ ಉಲೈ ಬತ್ತಿರು ಬಡ ಬಡ ಯಾನು ಚೂರು ಮೋನೆತ್ತು ಒಂದುಲ್ಲೆ ಮಾರ್ರೆ ಏನನ್ನು ನೂಕೊಂದು ಸೀದ ಪೋಯ್ನೆತ್ತ ಜವನೇರು ದಾಯಿಗೆ ಕೇಂಡೆ ಸಾರಿ ಮೋನೆತ್ತು ಓಡು ಎಂಗ್ಲು ಕನ್ನಡಿ ಮೋನೆತ್ತು ಓಡು ಯಾನು ತೂಪೇನೆ ಏನ ಮೋನೆಡಿ ಈತು ಗಡ್ಡ ಬತ್ತದು ಕೋಡೆ ನಿದ್ರೆ ಕಜೇರ್ದು ಒಂಥರ ಒಟ್ರಾಸಿ ಇತ್ತಂದು ಮುಕ್ಲನ್ನ ಮೋನೆ ತೂಪೇನೆ ಭಾರಿ ಶೋಕ್ ಇತ್ತಂದು ಕನ್ನಡಿ ಪಣೇರ ಶುರು ಅಂಡ್ರಿ ಈ ಎಂಚಿನ ಮಾರೆ ಶೋಕೆ ತೋಜ್ಜ ಅಕ್ಕಲು ಎತ್ತು ಶೋಕು ತೋಜ್ಜೂರಿಂದ ಎಂಕ್ ಓ ಪನೇರ ಶುರು ಮಲ್ತಂಡು ಕನ್ನಡಿ ಬೊಕೆನ್ನ ಬ್ಯಾಗಡ್ ಒಂಜಿ ಶೇವಿಂಗ್ ಮೆಷಿನ್ ಪೂರ ಇತ್ತನೆ ನಾನು ಉಲಾಯಿ ಪೋದು ಒಂಜಿ ಅರ್ಧ ಗಂಟೆ ಆತನು ಉಲಾಯಿ ಪೋಯ್ನೆ ಪಿದೈ ಬಂದಾಗ ಪೋದು ಶೇವಿಂಗ್ ಪೂರ ಮಲ್ತದು ಮೀದು ಕನ್ನಡಿ ತೂಪೇನೆ ಅವೇ ಕನ್ನಡಿ ಪನೇರ ಶುರು ಮಲ್ತಂಡು ವಾ ಇತ್ತ ಜವನಿರಲ್ಲ ನಿನ್ನ ಮೊನೆ ಭಾರಿ ಪೊರ್ಲುಂಡು ಒಂದು ಕನ್ನಡಿ ಎಂಚಿನ ಮಲ್ಪುಣ ಪನ್ಲೆಗೆ ಕನ್ನಡಿ ಎಡ್ಡೆನ್ಲ ಪನ್ಪುಂಡು ಹಾಳನ್ನ ಹಾಳು ಪಂಡನ್ನು ಪಂಡ ಕನ್ನಡಿಗೆ ದರಿಪುನ ಇಜ್ಜಿ ಇನಿ ಎಂಕ್ಲು ಪೂರ ವಾ ಬೇಲೆ ಮಲ್ತದ ಗೊತ್ತುಂಡ ಮಿತ್ತಿತ್ತ ನಕ್ಲು ಮೂಲು ಕುಲ್ದ ನಕ್ಲು ತಿರ್ತಿತ್ತ ನಕ್ಲು ಪೂರ ಕನ್ನಡಿದ ಬೇಲೆ ಮಲ್ತದ ಒಂದು ಎಡ್ಡೆ ಒಂದು ಹಾಳು ಪೋಪುನ ಬುಡ್ಪುನ ಏರೆಗೆ ಬುಡ್ನ ನಿಕ್ಲೇ ಬುಡ್ನ ಇನ್ನಿಡ್ದು ಬುಕ್ಕ ದೇವಿ ಪ್ರಸಾದ್ ಬರ್ಪುಜೇರೆ ಸಿಸ್ಟರ್ ಬರ್ಪುಜೇರೆ ಎಂಕ್ಲು ಏರ್ಲ ನಿಕ್ಲ ಇಲ್ಲಾಗ ಬರ್ಪುಜ ನಿಕ್ಲು ದಾನೆ ಮಲ್ಪಡು ಬಂಡ ಕಂಡನಿಯಾಗ ಬುಡೆದಿ ಕನ್ನಡಿ ಆವಡು ಬುಡೆದಿಗ್ ಕಂಡನಿ ಕನ್ನಡಿ ಆವಡು ಅಪ್ಪೆಗೆ ಮಗೆ ಕನ್ನಡಿ ಆವಡು ಮಗಕ್ಕೆ ಅಪ್ಪೆ ಕನ್ನಡಿ ಆವಡು ನಿಕ್ಲು ದಾಲ ಮಿಸ್ಟೇಕ್ ಕಾಂಡ ಭಾರಿ ಸಮಾಧಾನ ನಡಪಡು ಅಂಚತ್ತಿಯ ಇಂಚ ಮಲ್ಪುಗ ಇಂಚತ್ತಿಯೇ ಅಂಚ ಮಲ್ಪುಗ ಓಕೆನಾ ಕನ್ನಡದ ಕೆಲಸ ಮಲ್ಪಲಿ ಖುಷಿ ಟಿಪ್ಲೆ ಕಂಡನಿ ಬುಡದಿನ ವಿಷಯ ಪಿದೈದಕ್ಲಿಗೆ ಪನ್ರೆ ಪೂರ್ಚಿ ನಮನೆ ಇನ್ನು ಸುಧಾರ್ತೊಂದು ಪೋಡು ಪನ್ಪರಂಚಿನ ಪಾತ್ರ ಪನೊಂದು ಟಿವಿ ಕಮ್ಮಿ ಮಲ್ಪಲೆ ಜೋಕ್ಲೆಗೆ ಮೊಬೈಲ್ ಕೊರೋರ್ಚಿ ಮೊಬೈಲ್ ಜಾಸ್ತಿ ಯೂಸ್ ಮಲ್ಪೋರ್ಚಿ ನೆನಪು ದೇವನ್ಲೆ ಭಾರಿ ಖುಷಿ ಟುಲ್ಲೆ ಅನ್ಮೂಲು ತಾಯಿನ ಮೊಬೈಲ್ ಎತ್ತಿ ಕುಚಿ ಟೆನ್ಷನ್ ಇಜ್ಜಿ ತುಲೆ ನೆಟ್ವರ್ಕ್ ಇಜ್ಜ ಮೊಬೈಲ್ ಇಜ್ಜಂದ ಜೀವನ ಆತಜ ಮೊಬೈಲ್ ಯೂಸ್ ಮಲ್ಪೋರ್ಚಿ ಜೋಕ್ಲೇನು ಭಾರಿ ಜಾಗ್ರತೆ ಮಲ್ಪಲಿ ಜೋಕ್ಲೆಗೋಸ್ಕರ ಆಸ್ತಿ ಅಂತಸ್ತು ಮಲ್ತದಿ ವರ್ಚಿ ಜೋಕ್ಲೇನೇ ಆಸ್ತಿ ಮಲ್ತದಿಲೆ ಎಡ್ಡೆ ಸಂಸ್ಕಾರ ಸಂಸ್ಕೃತಿನ ಕೊರ್ಲೆ ಎಲ್ಲಿಯರ್ದೆ ಕೊರಡು ಈ ಪಾದ ಪೂಜೆ ಪೊಕ್ಕಡೆ ಮಲ್ತನತ್ತು ವರ್ಷದ ರಡ್ಡು ಸತ್ಯ ಅಲ್ಲ ಮಲ್ಪೋಡು ಏಪಂದು ಗೊತ್ತಿಜ್ಜಿ ಎಂಕ್ ಮುರನಿ 14ನೇ ತಾರೀಕು ವರಮಹಾಲಕ್ಷ್ಮಿ ಪೂಜೆ ಆತ ಗಟ್ಟಡ ಪೂರ ಭಾರಿ ಗ್ರ್ಯಾಂಡ್ ನಮ್ಮಲ್ಲಿ ಮಲ್ಪೇರು ಅಂಡ ಕಮ್ಮಿ ಭೀಮನ ಅಮಾವಾಸ್ಯೆ ಅಂತ ಪೂರ ಪಂಡ ಭಾರಿ ಆಟಿದ ಅಮಾವಾಸ್ಯೆ ಆತ ಅಂದು ಭಾರಿ ಆನಿ ಕಂಡನಿ ಬುಡದಿ ಪೂರ ಕಾರ್ ಪತ್ತನ ಪೂರ ಕ್ರಮ ಉಂಡು ಆತ ಓಕೆ ಎನ್ನ ಬೇಲೆ ಫುಲ್ಲು ಉಂದ್ವೆ ಒಂಜಿ ಕಡೆದು ಒಂಜಿ ಕಡೆಗೆ ಒಂಜಿ ಕಡೆದು ಒಂಜಿ ತಿಂಗಳು ಬುಕ್ಕಿಂಗ್ ಆದಿಪ್ಪುಂಡು 17 ತಾರೀಕಿಗೆ ಧರ್ಮಸ್ಥಳದ ಶತದಿನೋತ್ಸವ ಕಾರ್ಯಕ್ರಮ ಎಂಕ್ಲೆಗೆ 14 ತಾರೀಕಿಗೆ ಬರುಡು ಒಂದು ಪಂತಿರು ಧರ್ಮಸ್ಥಳಕ್ಕೆ ಏನ ಬಡಿದು ಒಂಜಿ ತಿಂಗಳು ದುಂಬೆ ಬುಕ್ಕಿಂಗ್ ಮಲ್ತದಲ್ಲ ನಾನು ಈರು ಬಲ್ಪುಗು 9 ಗಂಟೆ ಮುಟ್ಟ ಇಲ್ಲಲ್ಲ ಇಪ್ಪುಡು ಎತ್ತು ಗಂಟೆ ಮುಟ್ಟ 14 ತಾರೀಕಿಗೆ ವಾರಮಹಾಲಕ್ಷ್ಮಿ ಎಂಚಿನ ಪೂಜೆ ಉಂಡು ಯಾನು ಹೊರ ಇರ್ನ ಕಾರ್ ಪತ್ತೊಡು ಒಂದು ಯಾನು 9 ಗಂಟೆ ಮುಟ್ಟ ಇತ್ತದ ಕಾರ್ ಪತ್ತ ಒಂದು ಧರ್ಮಸ್ಥಳಕ್ಕೆ ಬತ್ತೆ ಒಂದು ದಾಯಪನೊಂದಲ್ಲ ಉಂಡ ವರ್ಷದ ರಡ್ಡು ಸತ್ಯ ಅನ್ಲ ಮಲ್ಪಡಿ ಎಂಕ ಮರತ್ತು ಬೋತುಂಡು ಆಂಡ ಏನ ಬುಡದಿ ನೆನಪು ಮಲ್ತಾಳೆ ಎಂಕ್ಲು ಇಂಚನೆ ಇಲ್ಲಲ್ಲಿ ಮಲ್ತ ತುಕ ಇಪ್ಪಡು ಕ್ಯಾಂಪುಡಿ ಎಂತು ಮಲ್ಪತ್ತ ಈ ಆರತಿ ಮಲ್ತದ ಅರಿಶಿನ ಕುಂಕುಮ ಪೂರ ಮಲ್ತ ಏನ ಬಾಲೆ 5 ವರ್ಷದ ಬಾಲೆ ಪೊನ್ನು ಬಾಲೆ ಅಲ್ಲಿ ಶೋಕು ವೀಡಿಯೋ ಮಲ್ತದಲ್ಲ ಭಾರಿ ಖುಷಿ ಅಂಡ್ ಬುಕ್ಕ ಆ ಜೋಕುಲ್ಲ ದೇವರ ಗಡ್ಡ ಬುರ್ರೆ ಶುರು ಮಲ್ತೇರು ನಮ್ಮ ಅಪ್ಪಮ್ಮ ಎಂಚ ಇಪ್ಪೋನ ಅಂಚನೆ ಇಲ್ಲದ ಜೋಕುಲ್ಲ ಯಾನ ಇಲ್ಲಡೆ ಬತ್ತಿ ಕೊಡ್ಲೆ ಎಂಕ್ಲಿಗೆ ಮಸ್ತ್ ರಿಪೋರ್ಟ್ ಪೂರ ಮಲ್ಪೋಡು ನಿಕ್ಲಿಗೆ ಗೊತ್ತಿಪ್ಪು ಎಂಕ್ಲಿಗೆ ಡೈಲಿ ರಿಪೋರ್ಟ್ ಪಾಡೋಡು ಬೊಲ್ಪುಗೆ ಒಡೆಗೆ ಪೋಪ ಅನ್ಲ ಪಾಡೋಡು ಬೈಯಾಗ ಬೊಲ್ಪುರ್ದು ಬೈಯ ಮೊಟ್ಟೆ ಎಂಚಿನ ಬೇಲೆ ಮಲ್ತ ಅನ್ಲ ಪಾಡೋಡು ಏನು ಇಲ್ಲಡೆ ಪೋದು ಮೊಬೈಲ್ ಒಂದು 5 ಮೆಸೇಜ್ ಮಲ್ತೊಂದು ವಾಟ್ಸಪ್ ಗ್ರೂಪ್ ಪೂರ ಒಂದಿತ್ತೆ ಎನ್ನ ಬಾಲೆಲ್ಲ ಮೊಬೈಲ್ ಕೇನೇರು ಶುರು ಮಲ್ತಂಡು ಆತ ಬರ್ತಗೆ ಎನ್ನ ಬುಡದಿ ಪಂಡಲೆ ಇರು ಇಲ್ಲಡೆ ಬತ್ತನಾಗ ಮೊಬೈಲ್ ತೋರ್ಚಿ ಜೋಕುಲ್ಲ ಮೊಬೈಲ್ ತಪ್ಪೇರೆ ಒಂದು ಕೆಲಸ ಮಲ್ಪಗ ನಮ್ಮ ಲೈಬ್ರರಿಗೆ ಪೋಯಿ ಪಂಡದೆ ರಾಜತಾನಿ ಮರನಿ ಲೈಬ್ರರಿ ಪೋದು ಒಂಜಿ ಕೂಪನ್ ಮಲ್ತದೆ 15 ದಿನಕ್ಕೆ ರಡ್ಡು ಬುಕ್ ಕೊರ್ಪೇರಿ 200 ರೂಪಾಯಿ 150 ರೂಪಾಯಿ ಕಟ್ಟೋಡು 15 ದಿನಕ್ಕೆ ರಡ್ಡು ಬುಕ್ ಪತ್ತೊಂದು ಬರ್ಪುನು ಇದು ಇಲ್ಲಡೆ ಪೋದಾಯಿ ಕೂಡಲೇ ಬುಕ್ ಓದುನು ಈ ಜೋಕುಲು ದಾನೆ ಮಲ್ಪೇರು ಉಂಡ ಬುಕ್ನೇ ಪತ್ತನು ಬೇರೆ ಮೊಬೈಲ್ಗೆ ಏನೇ ಇಜ್ಜ ತುಲೆ ನಮ್ಮ ಎಂಚ ಇಪ್ಪೋನ ಅಂಚನೆ ನಮ್ಮ ಇಲ್ಲ ಇಪ್ಪೋಡು ಇಲ್ಲದ ಜೋಕುಲ್ಲ ಇಪ್ಪರಿ ಈ ಚೇಂಜಸ್ ನಮ್ಮಲ್ಪ ಆವಡು ಕೇವಲ ಗಂಗಸರ ಬಂಡ ಅರ್ಜಿ ದಿನಚರಿ ಚೇಂಜ್ ಆವಡು ಪನ್ಪನಂಚಿನ ಪಾತ್ರ ಪನೊಂದು ಒಂದು ಸಮೀಕ್ಷೆ ಪನ್ನಿರ ಇಚ್ಛೆ ಪಡೊಂದಲೆ 2002ನೇ ಇಸವಿಡು ನಮ್ಮ ಭಾರತ ದೇಶದ ಒಂದು ಸಮೀಕ್ಷೆ ಮಲ್ತದೇರೆ WHO ಬಾಂಬ್ ಉಂಡತ್ತ ಬಾಂಬ್ ಬ್ಲಾಸ್ಟ್ ಆದ ಒಂದು 22 ವರ್ಷದ ಪಿರವುದ ಸಮೀಕ್ಷೆ
ಸೈಪುನ ಸಂಖ್ಯೆ ಏತು ಪಂಡ 500 ಏತು ಪನ್ಲೆ ಜೋರು ಪನೋಡು 500. ಗರ್ಭ ನಿರೋಧಕ ಮಾತ್ರೆಗಳನ್ನು ತಗೊಂಡು ಸಾಯುವವರ ಸಂಖ್ಯೆ 1,12,280. ಏರು ಹೊಸತ್ತು ಮದುವೆ ಆದು 3 ತಿಂಗಳೇ ಪ್ರೆಗ್ನೆಂಟ್ ಆಯರು, 6 ತಿಂಗಳು ಪ್ರೆಗ್ನೆಂಟ್ ಆಯರು, ಬಾಲೆ ಬೊರ್ಚಿ ಪಂಡದು ಡಾಕ್ಟರ್ ನಡೆ ಪೋದು ಮಾತ್ರೆ ದೆತ್ತೊಂದು ಅವು ರಿಯಾಕ್ಷನ್ ಆದ ಸೈಪುನ ಕ್ಲತ್. ಅಪ್ರಾಪ್ತ ವಯಸ್ಸಿನ ಮಕ್ಕಳು, ಹೈಸ್ಕೂಲು PUC ಡಿಗ್ರಿಗೆ ಹೋಗುವ ಹೆಣ್ಣು ಮಕ್ಕಳು ಮನೆಯಲ್ಲಿ ಪ್ರೀತಿ ಸಿಗದೆ ಯಾರನ್ನೋ ಪ್ರೀತಿ ಮಾಡಿ ಅಕ್ರಮವಾಗಿ ಗರ್ಭ ಧರಿಸಿ ಆ ಗರ್ಭವನ್ನು ತೆಗಿಲಿಕ್ಕೆ ಮಾತ್ರೆಗಳನ್ನು ತಗೊಂಡು ಸಾಯುವವರ ಸಂಖ್ಯೆ 1,12,280. ಗೃಹ ಉಪಯೋಗಿ ವಸ್ತುಗಳಿಂದ ಈ ಗ್ಯಾಸ್ ಸಿಲಿಂಡ್ರಿ ಆಕಸ್ಮಿಕವಾದ ಬ್ಲಾಸ್ಟ್ ಆದ ಸೈಪುನಕ್ಲಿನ ಸಂಖ್ಯೆ 1,23,840. ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆದಾಗ ಡಾಕ್ಟರ್ ಒಂದು ಬರೆದಿರ್ತಾರೆ, ಸಿಸ್ಟರ್ ನರ್ಸ್ ಕುಡೊಂಜಿ ಇಂಜೆಕ್ಷನ್ ಕೊಡ್ದು ಅವು ರಿಯಾಕ್ಷನ್ ಆದ ಸೈಪುನಕ್ಲಿನ ಸಂಖ್ಯೆ 1,51,400. ಮದ್ಯಪಾನವನ್ನು ಮಾಡಿ ಗಂಗಸರನ್ನ ಪಡೆದು ನಮ್ಮ ದೇಶದ 1 ವರ್ಷಕ್ಕೆ ಸೈಪುನಕ್ಲಿನ ಸಂಖ್ಯೆ 28 ಲಕ್ಷ. ಏತು ಬನ್ಲೆ 28 ಲಕ್ಷ. ನಮ್ಮ ಕರ್ನಾಟಕ ರಾಜ್ಯದ 6 ಕೋಟಿ ಜನಸಂಖ್ಯೆ ಉಂಡುಗೆ ಐಟ್ 2.5 ಕೋಟಿ ಜನ ಪರೊಂದುಲ್ಲೇರು. ಏತು 2.5 ಕೋಟಿ ಜನ. ಕುಡುಕರ ಸಂಘ ಅಂದೇ ಮಲ್ತದೇರು ನಿಕ್ಲೆ ಗೊತ್ತಿಪ್ಪ ಅಂತ ಐಟ್ ಸಾಧಾರಣ 1 ಕೋಟಿ ಮೆಂಬರ್ ಉಳ್ಳೇರಿಗೆ. ಏತು ನಮ್ಮ 30 ವರ್ಷದ ದುಃಖ ನವಜೀವನ ಸಮಿತಿ ಪನ್ಪ ನಮ್ಮ ಮೆಂಬರ್ ಇತ್ತಲ್ಲ ಬರ್ಪುಜೇರು ನಿಕ್ಲಿ 77 ಜನ ಅಂಚಾವರೆ ಬಲ್ಲಿ ಧರ್ಮಸ್ಥಳದ ಕಾವಂದೇರು ಮಲ್ತನಂಚಿನ ಈ ಕೆಲಸನ್ ನಿಕ್ಲೆ ಪರ್ಮನೆಂಟ್ ಮೆಂಬರ್ ಆದಿಪ್ಪೋಡು. ಕುಡಿತ ಬಿಟ್ಟವರ ಸಂಘ ಪಾನಮುಕ್ತ ಗ್ರಾಮ ಮಲ್ಪನಲ್ಪ ನಮ್ಮ ಮಾತಿರಲ್ಲ ಪ್ರಯತ್ನ ಮಲ್ಪೋಡು. ಡ್ರಗ್ಸ್ ಸಂಜನಾ ರಾಗಿನಿ ಅಕ್ಲು ಮಕ್ಕಳು ಡ್ರಗ್ಸ್ ದೇ ತೊಂದರೆ ಪನ್ಪನಂಚಿನ ಪಾತ್ರ ಕೇಂದ್ರ ನೆನಪದಿವಲ್ಲಿ ಕಾರ್ಕಳಡೊಂಜಿ ಪೊನ್ನನ ಅತ್ಯಾಚಾರ ಮಲ್ತಾರೆ ಇಂಚಿಪ ಒಂಜಿ ವಾರಡ್ ನಿಕ್ಲು ಪೂರ ನ್ಯೂಸ್ ಕೇಂದಿಪ್ಪರ್ ಅಕ್ಲು ಮಾತಿರಲ್ಲ ಗಾಂಜದೆ ತೊಂದಿತ್ತೇರು ರೇಪ್ ಗ್ಯಾಂಗ್ ರೇಪ್ ಆಡ್ ಹೋಯ್ತು. ಇನ್ಸ್ಟಾಗ್ರಾಮ್ ತೂದು, ಫೇಸ್ಬುಕ್ ತೂದು ಪೊನ್ನನ ಪರಿಚಯ ಅದು ತೂಲೆ ನೆನಪದೇವನ್ಲಿ ಮೊಬೈಲ್ದಾದು ಎತ್ತು ಅವಸ್ಥೆ ಯಾವನ್ನುಂಟು. ದಾಯೇ ಇಲ್ಲಲ್ದ ಅಮ್ಮೇರು ಸರಿ ಇಜ್ಜೇರು ನಿಜವಾದ ಅಪ್ಪ ಅಮ್ಮೆ ಜಾಗ್ರತೆ ಪ್ರೀತಿ ಕೊರ್ತುಂಡ ಅಕ್ಲು ಸಾಧಿ ತಪ್ಪರೆ ಸಾಧ್ಯ ಇಜ್ಜಿ ಎಂಕ್ಲಿಗೆ ಎತ್ತು ಪೋಡಿಗೆ ಹಾಪಂಡು ನನ್ನ ದುಂಬದ ಜೋಕ್ಲು ಎಂಚ ಸಾಧಿ ತಪ್ಪಿರೋ ಪನ್ಪುನಂಚಿನ ಪ್ರಶ್ನೆ. ತಂದೆ ತಾಯಿಗೆ ಒಳ್ಳೆಯ ಮಗನಾಗಿ, ಹೆಂಡತಿಗೆ ಒಳ್ಳೆಯ ಗಂಡನಾಗಿ, ಮಕ್ಕಳಿಗೆ ಒಳ್ಳೆಯ ತಂದೆಯಾಗಿ ಬಾಳಿ ಬದುಕುತ್ತೇನೆ. ಓಕೆ ಪಾತ್ರ ಕೊಡ್ತಾರೆ. ಗಣಪತಿನ ಸನ್ನಿಧಾನಡ್ ನೆನಪುದೀವನ್ಲೆ, ಗುಳಿಗನ ಸನ್ನಿಧಾನಡ್, ಕೊರಗತನಿಯನ ಸನ್ನಿಧಾನಡ್, ಮಂಜುನಾಥ ಸ್ವಾಮಿನ ಸನ್ನಿಧಾನಡ್. ಮೂಲ ಮಲ್ಲ ಶಕ್ತಿಯುಂಡು, ಕೊಟ್ಟ ಮಾತಿಗೆ ತಪ್ಪಿದರೆ ಮೆಚ್ಚನ ಪರಮಾತ್ಮನು.
ವಿದ್ಯೆ ಫಲಿಸು ಎಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ಕಾರ್ಯಾರಂಭದಿ ಭಜಿಸುವೆ ನಿನ್ನನು ಕಾರ್ಯಾರಂಭದಿ ಭಜಿಸುವೆ ನಿನ್ನನು ಕಾರ್ಯ ಫಲಿಸು ಎಮಗೆ ವಿನಾಯಕ ಕಾರ್ಯ ಫಲಿಸು ಎಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ. ನಮಃ. ಪರಮ ಪೂಜ್ಯ ಕಾವಂದರ ಆಶೀರ್ವಾದವನ್ನು ಬೇಡುತ್ತಾ 1843ನೇ ಮಧ್ಯವರ್ತಿನ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೇವೆ. ಇವತ್ತಿನ ಈ ಒಂದು ಸಮಾರೋಪ ಸಮಾರಂಭದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು 1843ನೇ ಮಧ್ಯವರ್ತಿನ ಶಿಬಿರದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು, ಈ ಭಾಗದ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಎಲ್ಲವನ್ನ ತೊಡಗಿಸ್ಕೊಂಡಂತಹ ಈ ಗೌರಿ ಗಣೇಶ ಸೇವಾ ಟ್ರಸ್ಟಿನ ಅಧ್ಯಕ್ಷರಾಗಿರೋ ನನ್ನ ಆತ್ಮೀಯ ಸ್ನೇಹಿತರಾಗಿರುವಂತಹ ಶ್ರೀ ಸಚಿನ್ ಕುಮಾರ್ ಜೈನ್ ಅವರನ್ನು ಬಂದಿರೋ ಎಲ್ಲರ ಪರವಾಗಿ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ರಿಜಿಸ್ಟರ್ ದಕ್ಷಿಣ ಕನ್ನಡ ಇದರ ಜಿಲ್ಲಾಧ್ಯಕ್ಷರು, ನನ್ನ ಮಾರ್ಗದರ್ಶಕರಾಗಿರುವಂತಹ ಶ್ರೀ ಪದ್ಮನಾಭ ಶೆಟ್ಟಿ ಸರ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಗೌರವದಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ವಿಶೇಷವಾಗಿ ಈ ಒಂದು ಮಧ್ಯವರ್ಜನ ಶಿಬಿರ ಈ ಪುಂಚಪಾಡಿ ಗ್ರಾಮದಲ್ಲಿ ಆಗಬೇಕಾದ್ರೆ ಅದರ ಹಿಂದೆ ನಮ್ಮ ಮಾನ್ಯ ನಿರ್ದೇಶಕರಾಗಿರುವಂತಹ ಗೌರವಾನ್ವಿತ ಪ್ರವೀಣ್ ಕುಮಾರ್ ಸರ್ ಅವರ ಕೊಡುಗೆ ಇದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅವರ ಮಾರ್ಗದರ್ಶನ, ಸತತ ನಿರಂತರ ಸಂಪರ್ಕ ಎಲ್ಲ ಜಿಲ್ಲಾದ್ಯಂತ ಎಲ್ಲ ಕಡೆಯಲ್ಲಿ ಒಂದು ಈ ಶಿಬಿರದ ಹಿಂದೆ ಅವರ ಪ್ರೋತ್ಸಾಹ ಸಹಕಾರ ಇದೆ. ನಿಟ್ಟಿನಲ್ಲಿ ಇವತ್ತಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಮಾನ್ಯ ಜಿಲ್ಲಾ ನಿರ್ದೇಶಕರು ಗೌರವಾನ್ವಿತರು ನನ್ನ ಮಾರ್ಗದರ್ಶಕರಾಗಿರುವಂತಹ ಪ್ರವೀಣ್ ಕುಮಾರ್ ಸರ್ ಅವರನ್ನು ಬಂದಿರುವ ಎಲ್ಲರ ಪರವಾಗಿ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್. ಇವತ್ತಿನ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಉಪಾಧ್ಯಕ್ಷರು, APMCನ ಮಾಜಿ ಅಧ್ಯಕ್ಷರು, ಶ್ರೀ ದುರ್ಗಾಂಬ ದೇವಸ್ಥಾನ ಇದರ ವ್ಯವಸ್ಥಾಪನಾ ಸಮಿತಿಯ ನಿಕಟಪೂರ್ವ ಅಧ್ಯಕ್ಷರು, ನನ್ನ ಹಿರಿಯರು, ನನಗೆ ಪ್ರತಿ ದಿವಸ ಮಾರ್ಗದರ್ಶನ ಪ್ರೋತ್ಸಾಹವನ್ನು ಕೊಡುತ್ತಿರುವಂತಹ ನಮ್ಮ ನೆಚ್ಚಿನ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಕಡಬದ ಉಪಾಧ್ಯಕ್ಷರಾಗಿರುವಂತಹ ಸೀತಾರಾಮಗೌಡ ಪೊಸವಳಿಕೆರನ್ನ ಎಲ್ಲರ ಪರವಾಗಿ ಗೌರವದಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಸವಣೂರು ವಿದ್ಯಾರಶ್ಮಿ ವಿದ್ಯಾಲಯದ ಸಮೂಹ ಸಂಸ್ಥೆಗಳ ಆಡಳಿತಾಧಿಕಾರಿಗಳು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕರು, ರೋಟರಿ ಸಂಸ್ಥೆಯ ಅಧ್ಯಕ್ಷರು, ಆತ್ಮೀಯರಾಗಿರುವಂತಹ ಅಶ್ವಿನ್ ಎಲ್ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ. ತಮ್ಮನ್ನು ಸಹಿಸಲಿ ಗೌರವದಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಅತ್ಯಂತ ಖುಷಿಯನ್ನು ಕೊಟ್ಟದ್ದು ನನ್ನ ಮಾರ್ಗದರ್ಶಕರಾಗಿರುವಂತಹ, ನಾನು ಈ ಒಂದು ಹಂತಕ್ಕೆ ಬೆಳಿಬೇಕಾದ್ರೆ ಅವರ ಶ್ರಮ, ಅವರ ಪ್ರೋತ್ಸಾಹದಿಂದ, ಯಾಕೆಂದರೆ ಇವತ್ತಿನ 1843ನೇ ಮಧ್ಯವರ್ತಿನ ಶಿಬಿರ ಆಗಬೇಕಾದ್ರೆ ಅವರ ಹಿಂದೆ ಪ್ರೋತ್ಸಾಹ ಇರುವಂಥದ್ದು. ಹಗಲು ರಾತ್ರಿ ಇಲ್ಲದೆ ರಾತ್ರಿ 12 ಗಂಟೆ ಆದರೂ ನನ್ನ ಜೊತೆ ಕೈ ಜೋಡಿಸಿಕೊಂಡಂತಹ ಗೌರವಾನ್ವಿತ ಗ್ರಾಮ ಪಂಚಾಯತ್ ಸದಸ್ಯರು, ವ್ಯವಸ್ಥಾಪನಾ ಸಮಿತಿಯ ಗೌರವ ಅಧ್ಯಕ್ಷರು, ನಮ್ಮೆಲ್ಲರ ಆದರಣೀಯ ಹಿರಿಯರಾಗಿರುವಂತಹ ಗಿರಿಶಂಕರ ಸುಲಾಯಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್. ವಿಶೇಷವಾಗಿ ಈ ಒಂದು ಮಧ್ಯವರ್ತಿನ ಶಿಬಿರದ ಯಶಸ್ಸಿಗೆ ಬಹಳ 3 ದಿವಸಗಳ ಕಾಲ ಇಲ್ಲೇ ನಿಂತು, ನಿನ್ನೆ ಬಂದು 2 ದಿವಸ ಇಲ್ಲೇ ಕಳೆದ ನಮಗೆಲ್ಲ ಮಾರ್ಗದರ್ಶನ ಕೊಟ್ಟು
ಬಹಳ ಉತ್ತಮವಾದಂತಹ ಶಿಬಿರಾರ್ಥಿಗಳ ಒಂದು ಪ್ರೇರಣೆಯ ಕಾರಣಕರ್ತರಾಗಿರುವಂತಹ ನನ್ನ ಆತ್ಮೀಯರು ಆಗಿರುವಂತಹ ಪ್ರಾದೇಶಿಕ ಯೋಜನಾಧಿಕಾರಿಗಳಾಗಿರುವಂತಹ ಶ್ರೀ ಗಣೇಶ್ ಆಚಾರ್ಯ ಸರ್ ನಮ್ಮ ಜೊತೆ ತಮ್ಮನ ಸಹಜ ಸಂದರ್ಭದಲ್ಲಿ ಆತ್ಮೀಯ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್. ಈ ಒಂದು ಭಾಗದಲ್ಲಿ ಮಧ್ಯವರ್ಜನ ಶಿಬಿರ ಆಗಬೇಕಾದ್ರೆ ಅದಕ್ಕೆ ಮೂಲ ಕರ್ತರು ನಮ್ಮ ಯೋಜನಾಧಿಕಾರಿಗಳು, ನನ್ನ ಆತ್ಮೀಯ ಸ್ನೇಹಿತರಾಗಿರುವುದರಿಂದ ಆ ಒಂದು ಬಾಂಧವ್ಯ ನಿಟ್ಟಿನಲ್ಲಿ ಇವತ್ತಿನ ಕಡಬ ತಾಲೂಕಿನಲ್ಲಿ ಅತ್ಯುತ್ತಮವಾದಂಥ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಹೆಸರು ಬರಬೇಕಾದ್ರೆ ನಮ್ಮ ನೆಚ್ಚಿನ ಯೋಜನಾಧಿಕಾರಿಗಳಂತಹ ಮೇದಪ್ಪ ಸರ್ ಅವರನ್ನು ಎಲ್ಲರ ಪರವಾಗಿ ಗೌರವದಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ ಸರ್. ಅದೇ ರೀತಿ ನಮ್ಮ ಸವಣೂರು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷ ಆಗಿರುವಂತಹ ಕಳೆದ 8 ದಿವಸಗಳ ಕಾಲ ಇಲ್ಲಿಯೇ ಸೇವೆ ಮಾಡಿಕೊಂಡು ಬಹಳ ಉತ್ತಮವಾದಂತಹ ಸೇವೆಯನ್ನು ಕೊಟ್ಟಂತಹ ನಮ್ಮ ನೆಚ್ಚಿನ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿರುವಂತಹ ಜಯಶ್ರೀ ಕುಚ್ಚಜಾಲ್ ನಮ್ಮ ಜೊತೆ ಇದ್ದಾರೆ. ತಮ್ಮನ ಸಹಿತರಲ್ಲಿ ಗೌರವದಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ಪ್ರಗತಿ ಬಂಧು ಸ್ವಸಹಾಯ ಸಂಘದ ಒಕ್ಕೂಟ ಪುಂಚಪಾಡಿ ಇದರ ಅಧ್ಯಕ್ಷರು, ಜಯಶ್ರೀ ಅಕ್ಕರವರ ಪತಿಯಾಗಿರುವಂತಹ ನನ್ನ ಕ್ಲಾಸ್ಮೇಟು ಆಗಿರುವಂತಹ ವಿಜಯ ಕುಚ್ಚಚಾಲ್ ನಮ್ಮ ಜೊತೆ ಇದ್ದಾರೆ. ತಮ್ಮನ್ನು ಸಹಿಸಲಿ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ 1843ನೇ ಮಧ್ಯವರ್ಜನ ಶಿಬಿರದ ಯಶಸ್ವಿಗೆ ಇನ್ನೂರುವ ಶ್ರಮ ಇದೆ, ನಾನು ನೆನಪು ಮಾಡಿಕೊಳ್ಬೇಕು. ಈ ಒಂದು ಯಶಸ್ವಿನ ಲೆಕ್ಕಪತ್ರ ನನ್ನಲ್ಲಿಲ್ಲ, ಯೋಜನಾಧಿಕಾರಿಯಲ್ಲಿ ಯಾರಲ್ಲಿ ಲೆಕ್ಕಪತ್ರ ಇರುವಂಥದ್ದು ನಮ್ಮ ಕೋಶಾಧಿಕಾರಿ ಆಗಿರುವಂತಹ ಚೇತನ್ ಕೋಡಿಬೈಲು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಉಪಾಧ್ಯಕ್ಷರಾಗಿ ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವಂತಹ ನನ್ನ ಕ್ಲಾಸ್ಮೇಟು, ನಮ್ಮ ಬಹಳ ಹೆಮ್ಮೆಯಿಂದ ಹೇಳಬಲ್ಲೆ, ನನ್ನ ಕ್ಲಾಸ್ಮೇಟ್ ಆಗಿರುವಂತಹ ಚೇತನ್ ಕೋಡಿಯವರನ್ನು ಈ ಸಮಯದಲ್ಲಿ ಗೌರವದಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಉಪಾಧ್ಯಕ್ಷರು, ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟಿರುವಂತಹ ಅಕ್ರಮ ಸಕ್ರಮ ಸಮಿತಿಯ ಮಾಜಿ ಸದಸ್ಯರು, ಬೇರೆ ಬೇರೆ ರಂಗದಲ್ಲಿ ನನಗೂ ಸಹ ಒಂದು ಮಾರ್ಗದರ್ಶನ ಕೊಡುವಂತಹ ನಮ್ಮ ಪ್ರೀತಿಯ ಅಣ್ಣ ರಾಕೇಶ್ ಅಣ್ಣನನ್ನು ಸಹ ಈ ಸಮಯದಲ್ಲಿ ನಾನು ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್. ಅದೇ ರೀತಿ ನಮ್ಮ ಜೊತೆ ನೆಲ್ಯಾಡಿ ಭಾಗದಲ್ಲಿ ಬಹಳ ಜನಜಾಗೃತಿಯನ್ನು ಮುಂಚೂಣಿಯಲ್ಲಿ ಮುನ್ನಡೆಸಿದಂತಹ, ತಾಲೂಕಿನಲ್ಲಿ ಸಹ ತನ್ನ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡುತ್ತಿರುವಂತಹ, ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿ, JCIನ ಅಧ್ಯಕ್ಷರಾಗಿ ಹಲವಾರು ಸಂಘ ಸಂಸ್ಥೆಯಲ್ಲಿ ಕೈಯಾಡಿಸಿದಂತಹ ನಮ್ಮ ನೆಚ್ಚಿನ ನಾಯಕನೂ ಆಗಿರುವಂತಹ ಜಯಂತ್ ಬಂಟ್ರಿಯಾಲ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ಸಂದರ್ಭದಲ್ಲಿ ನಾನು ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿರುವಂತಹ ಬೇರೆ ಬೇರೆ ಗಣ್ಯರಿದ್ದೀರಿ. ನಮ್ಮ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿರುವಂತಹ ಇಂದಿರಕ್ಕ ಇದ್ದಾರೆ, ರಾಜೀವಕ್ಕ ಇದ್ದಾರೆ, ಪಂಚಾಯತ್ ಸದಸ್ಯರುಗಳಿದ್ದೀರಿ. ವಿಶೇಷವಾಗಿ ನಮ್ಮ ಗೋಳಿತೊಟ್ಟು ವಲಯದ ವಲಯ ಅಧ್ಯಕ್ಷರಾದ ನೊನಯ್ಯ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ. ಎಲ್ಲ ಬಂದಿರುವಂಥ ಎಲ್ಲ ಬಂಧುಗಳನ್ನ ಮತ್ತೊಮ್ಮೆ ನಾನು ಆತ್ಮೀಯವಾಗಿ ಸ್ವಾಗತಿಸ, ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದ ನಮ್ಮ ಜೊತೆ ಅತಿಥಿಗಳಾಗಿರುವಂತಹ ನನ್ನ ನೆಚ್ಚಿನ ಗುರುಗಳಾಗಿರುವಂತಹ ಪುತ್ತೂರು ವಕೀಲರ ಸಂಘದ ಮಾಜಿ ಅಧ್ಯಕ್ಷರಾಗಿರುವಂಥ ಕೆ ಭಾಸ್ಕರ್ ಕೋಡಿಂಬಾಲ್ ಅವರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅದೇ ರೀತಿ ನಮ್ಮ ನೆಚ್ಚಿನ ಮತ್ತೋರ್ವ ಗುರು ಆಗಿರುವಂತಹ ನಮ್ಮ ವಕೀಲರ ಸಂಘದ ಮಾಜಿ ಅಧ್ಯಕ್ಷರು, ಬೇರೆ ಬೇರೆ ಸಂಘ ಸಂಸ್ಥೆ ಕೆಲಸಿರುವಂತಹ ಉತ್ತಮ ಮಾತುಗಾರರಂತಹ ಮಹೇಶ್ ಕಜೆ ಅವರು ಸಹ ನಮ್ಮ ಜೊತೆ ಈ ಸೇರಿಕೊಂಡಿದ್ದ, ಅವರನ್ನು ಸಹ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಸರ್. ನಮ್ಮ ಜೊತೆ ನನ್ನ ಗುರುಗಳಾಗಿರುವಂತಹ ಭಾಸ್ಕರ್ ಕೋಡಿಂಬಾಲ್ ಅವರ ಇವತ್ತಿನ ಸಾಮಾಜಿಕವಾಗಿ ಕೆಲಸ ಮಾಡಬೇಕಾದ್ರೆ ಅವರ ಪ್ರೇರಣೆಯೂ ಇದೆ, ಅದನ್ನು ನಾನು ಯಾವತ್ತೂ ಮರೆಯಲಿಕ್ಕಿಲ್ಲ. ಹಾಗಿರುವಾಗ ನಾನು ಯಾವುದೇ ಒಂದು ಕಾರ್ಯಕ್ರಮನ ಆಯೋಜನೆ ನನ್ನ ಗುರುಗಳನ್ನು ಗೆಸ್ಟ್ ಆಗಿ ಕರೆಯುವಂಥದ್ದು ನಾನು ಒಂದು ಪರಿಪಾಠವನ್ನು ಇಟ್ಟುಕೊಂಡಿದ್ದೇನೆ. ಇವತ್ತು ಬೆಳಿಗ್ಗೆ ಹೇಳುವಾಗ ಹೇಳಿದರು, ತುಂಬ ಕೇಸ್ ಇದೆ,
ಕೇಸು ತೆಗೆದಿಟ್ಟಿದ್ದಾರೆ, ನನಗೆ ಬರಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದರು. ಆದರೆ ಇಲ್ಲ ಸರ್, ನೀವು ಬಂದು ಹೋಗಬೇಕು, ನಿಮ್ಮನ್ನು ಬೇಗ ಬೇಕಾದರೆ ಬಿಡ್ತೇನೆ ಅಂತ ಹೇಳಿದರೆ ಆ ಮಾತಿಗೆ, ಶಿಷ್ಯನ ಮಾತಿಗೆ ಕಟ್ಟು ಬಿದ್ದು ಇವತ್ತು ನಮ್ಮ ಜೊತೆ ಸೇರಿಕೊಂಡಿರುವಂತಹ ನನ್ನ ನೆಚ್ಚಿನ ಗುರುಗಳಾಗಿರುವಂತಹ ಕೆ ಭಾಸ್ಕರ್ ಕೋಡಿಮಲವರನ್ನ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ನಮ್ಮ ಪುತ್ತೂರು ವಕೀಲರ ಸಂಘದ ಮಾಜಿ ಅಧ್ಯಕ್ಷರಾಗಿ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೆಲಸ ಮಾಡ್ತಿರುವಂತಹ ನಮ್ಮ ನೆಚ್ಚಿನ ನನ್ನ ಗುರುಗಳ ಸ್ಥಾನದಲ್ಲಿರುವಂತಹ ಎಲ್ಲ ರೀತಿಯಲ್ಲಿ ಪ್ರೋತ್ಸಾಹ, ಯಾಕೆಂದರೆ ಅವರು ಒಂದು ಸರ್ಕಾರಿ ಕೆಲಸದಲ್ಲಿ ಮಾಡುವಂಥ, ಇವತ್ತು ಮಂಗಳೂರಲ್ಲಿ ಅವರಿಗೆ ಕೇಸ್ ಇತ್ತು. ಆ್ಯಕ್ಚುಲಿ ಅವರಿಗೆ ಗುರುವಾರ ಮಂಗಳೂರಲ್ಲಿ ಕೇಸ್ ಇದೆ. ಆದರೆ ನಾನು ಹೇಳಿದಾಗ ಅವತ್ತಿನ ಕೇಸನ್ನೆಲ್ಲ ಡ್ರಾಪ್ ಮಾಡ್ತೇನೆ, ನಾನು ಬಂದೇ ಬರ್ತೇನೆ ಅನ್ನುವಂಥ ಬಹಳ ನಂಬಿಕೆಯಿಂದ ಒತ್ತು ಕೊಟ್ಟು ಬಹಳ ಪುತ್ತೂರಿಂದ ಇಲ್ಲಿಗೆ ಬಂದಿರುವಂತಹ ನಮ್ಮ ನೆಚ್ಚಿನ ಮಹೇಶ್ ಕಜೆ ಸರ್ ನಮ್ಮ ಜೊತೆ ಅವರನ್ನು ಈ ಸಂದರ್ಭದಲ್ಲಿ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್. ಅದೇ ರೀತಿ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಶಿಬಿರಾರ್ಥಿಗಳನ್ನು, ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಪದಾಧಿಕಾರಿಗಳನ್ನು, ವಲಯ ಮೇಲ್ವಿಚಾರಕರನ್ನು, ಸೇವಾ ಪ್ರತಿನಿಧಿಗಳನ್ನು, ನವಜೀವನ ಎಲ್ಲ ಪದಾಧಿಕಾರಿಗಳನ್ನು, ವಿಶೇಷವಾಗಿ ವಿಪತ್ತು ನಿರ್ವಹಣಾ ಘಟಕದ ಎಲ್ಲ ಬಂಧುಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಬಂಧುಗಳನ್ನು, ವಿಶೇಷವಾಗಿ ರುಚಿ ರುಚಿಯಾದಂತಹ ಅಡುಗೆ ವ್ಯವಸ್ಥೆ ಮಾಡಿದ ಸಂತೋಷನ ಸುಂದರನ್ನ, ಎಲ್ಲ ಸಮಿತಿಗಳನ್ನು ಮತ್ತೊಮ್ಮೆ, ಅದೇ ರೀತಿ ಪತ್ರಿಕಾ ಮಾಧ್ಯಮದವರಿದ್ದೀರಿ, ದೃಶ್ಯ ಮಾಧ್ಯಮದಿರಿ, ಎಲ್ಲರನ್ನ ಮತ್ತೊಮ್ಮೆ ಗೌರವದಿಂದ ಸ್ವಾಗತಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ತುಂಬಿದಿರೋದು ಏನು ಚಾರ್ವಾಕದೆ ಪಂಡ ನಾನಿಲ್ಲ ಶಾಲೆ ಕಲ್ತನ 7ನೇ ಕ್ಲಾಸ್ ಮುಟ್ಟ. 4ನೇ ಶಾಲೆ എടുത്ത് 7ನೇ ಕ್ಲಾಸ್ ಮುಟ್ಟ ಕಲ್ತದ್ದು 7ನೇ ಕ್ಲಾಸ್ എടുത്ത് 10ನೇ ಕ್ಲಾಸ್ ಮುಟ್ಟ ಕಾನೂರು ಶಾಲೆ ಪ್ರಗತಿ ಶಾಲೆ ಪೋಯೆ. 7ನೇ ಕ್ಲಾಸ್ ಇಟ್ಟು ಖೋಖೋ ಕಬಡ್ಡಿ ಇಂದು ಪುರ ಬೆಡ್ಡೆ ಗೊಬ್ಬೊಂತೆ ಪ್ರೈಸ್ ಪುರ ತಿಗೊಂದಿತ್ತು. ಮಾಸ್ಟರ್ಗಳು ಪುರ ಎಡ್ಡೆ ಬೆರಿ ತಟ್ಟು ಹೊಂತೀರು. ಅಂಚನೆ ಪ್ರಗತಿ ಶಾಲೆ ಪೋದಿಪ್ಪುನಾಗಲ ಬೆಡ್ಡೆ ಖೋಖೋ ಹುಡುಗಿತ್ತೆ, ಕಬಡ್ಡಿ ಹಿಡಿತೆ, ಏನು ಸರುಳ್ಳೇರು ಕಬಡ್ಡಿತೆ, ಕಬಡ್ಡಿ ಪುರ ಗೊಬ್ಬೊಂದಿತ್ತೆ ಎಡ್ಡೆ ಕಲ್ಪನೆಟ್ಟು ಮಾತ್ರ ಒಂಚೂರು ಪಿರಾವಿತ್ತೆ ಅವು ಗೊತ್ತುಂಡು. ಅಂಚ ಕಲ್ಪನೆ ಪುರ ಪಿರಾವಿಪ್ಪುನಾಗ ನಾನು ಬಾರಿ ನೆಟ್ಟು ಒಂಜಿ 2 ತಿಂಗಳು ಅಲ್ಪ ಶಾಲೆಡೆ ಪುರ ಉಂತದ್ದು. ಒಂಜೊಂಜರ ತಿಂಗಳು ಶಾಲೆ ರಾತ್ರಿ ಪಗೆಲು ಪಾಠ ಪುರ ಮಲ್ತದ್ದು ಕಲ್ತದ್ದು 10ನೇ ಪಾಸ್ ಮಾಲ್ತದ್ದು ಫಸ್ಟ್ ಇಯರ್ಗೆ ಪೋಯೆ. ಫಸ್ಟ್ ಇಯರ್ಗೆ పోతాను కొంచెం 4 ಜನ ಫ್ರೆಂಡ್ ಆಗ್ಲಿಕ್ಕೆ ಎಡ್ಡೆಂದ್ರ ಫ್ರೆಂಡ್ ಆಗ್ಲಿ ತಿಕ್ಕಿತಾನಾಗ ದುಂಬುದೇನು ಪೂರ ಈ 1ನೇ ಕ್ಲಾಸ್ ಇರ್ತು 10ನೇ ಕ್ಲಾಸ್ ಮುಟ್ಟ ಮಾಸ್ಟರ್ನಾಗ್ಲಿ ಪಂಡದ್ದು ಕೊರ್ನೇನು ಪೂರ ಮರತ್ತದು ಒಂಜೊಂಜೆ ಶುರು ಮಾಡ್ತೆ. ಒಂಜೊಂಜೆ ಫ್ರೆಂಡ್ನಾಗ್ಲಿ ಒಂಜೊಂಜೆ ಪನ್ನೆರ ಶುರು ಮಾಡ್ತೇವೆ. ಶುರು ಮಾಡ್ತೇರು ಫಸ್ಟ್ ಖಾಲಿ ಬರ್ಕೊಂದಂಡು ಗಡಂಗ ಹಾನಿರುಟೆ ಎತ್ತಿನ ಖಾಲಿ ಬರ್ದು ಶುರು ಮಲ್ಪನಾಗ ಪೂರ ಒಂಜೊಂಜೆ ನನ್ನ ಖಾಲಿ ಬರ್ತಾನ ಮುಟ್ಟಿಜಿ ಕ್ವಾರ್ಟರ್ ವರ್ಕ್ ಅಂದಂಡು 90 ಕ್ವಾರ್ಟರ್ ಪೂರ ಬರದು ಈ ಖೋಖೋ ಕಬಡ್ಡಿನ ಏಕೆಸ ಗುಡ್ಡೆ ಗೊಬ್ಬರ ಶುರು ಮಾಡ್ತು. ಏಕೆಸ ಗುಡ್ಡೆ ಗೊಬ್ಬರ ಶುರು ಮಲ್ಪನಾಗ ಒಂಜಿ ಪೊಂಜು ಮಾಯ್ಪು ಸುಡಿ ಬರ್ತದ ಹತ್ತೀರು ಒಂಜಿ ಏನೋ ತಿರ್ತೆ ಇಲ್ಲಾಡ್ದ ಪೊಂಜು ಬೊಬ್ಬೆ ದಾಚದ ಇಂದುಕ್ಕೆ ಏನೋ ಒಂಜಿ 4 ಜನ 5 ಜನ ಫ್ರೆಂಡ್ ಆಗ್ಲಿತ್ತೆಂಗಲ್ಲ
ಪೂರ ಒಟ್ಟಿಗೆ ಪೋಯಿಂತು ಬೊಲ್ಪುರ್ದು ಬಯ್ಯ ಉಂಟು ಆಜಿ ಗಂಟೆ ಕಲೆಗುಂದು ವೇಲೆ ಪರ್ಪುಣವಲ್ಲ ಗೊಬ್ಬುಣವಲ್ಲ ಅಂಚ ಅಯ್ನು ಪೂರ ಕಲ್ತದ್ದು ನಾನೊಂದು ಫಸ್ಟ್ 2 ಫೈಲಾಂಡು ಒಂದೇ ಒಂದು ಟೈಮ್ ಇಲ್ಲಳಿತ್ತೆ ಮಡಿಕೇರಿ ಗ್ಯಾರೇಜಿಗೆ ಹೋಯೆ ಮಡಿಕೇರಿ ಗ್ಯಾರೇಜಿಗೆ ಹೋತು ಒಂಜಿ 3 ತಿಂಗಳು ಬೆಂದೆ ಮಡಿಕೇರಿ ಗ್ಯಾರೇಜಿ 3 ತಿಂಗಳು ಬೆಂದದು ಸೀದಾಲ್ ಪಡೆದು ಉಪವಾಸ ಬತ್ತೇವೆ ಸಂಬಳ ಕಮ್ಮಿ ಅಂಡು ಪರಿಹಾರ ಅರ್ಜಿನ ಬತ್ತೆ ಇಲ್ಲಳಿತ್ತನಾಗ ಅಪ್ಪ ಅಂಡೇರು ಒಂಜಿ ರಿಕ್ಷಾ ಉಳ್ಳೇರು ಅಪ್ಪಲ ಚಿಕ್ಕಪ್ಪೆಲ್ಲ ಉಳ್ಳೇರು ರಿಕ್ಷಾ ಎತ್ತುವರೆ ರಿಕ್ಷಾ ಅಡ್ಡು ಬೆನ್ಕೊ ಅಂದು ಬೆಲ್ಲ ಆಂಡೇರು ಏರೇರ್ನ ಕೈಕಾರ ಪೂರ ಹತ್ತದು ದುಡ್ಡು ಮಾಲ್ತದು ರಿಕ್ಷಾ ಎತ್ತುವರಿ ಒಂಜಿ 2 ತಿಂಗಳು ಕರೆಕ್ಟ್ ಬೆಂದೆ ಕಂತಿತ್ತನು 3,500 ರೂಪಾಯಿ ಕಂತಿತ್ತನು ತಿಂಗಳಿಗೆ ಪಾಡ್ಯಾರ ಒಂಜಿ 2-3 ತಿಂಗಳು ಕರೆಕ್ಟ್ ಬೆಂದೆ ಕರೆಕ್ಟ್ ಕಂತು ಪೂರ ಪಾಡೋದಿತ್ತೆ ಪೂರ ಸರಿ ಇತ್ತು ಟ್ರಿಪ್ ಹೋಗಿತ್ತೆ ಬಾಡಿಗೆ ಇತ್ತೆ ಪೂರ ಹೋಗಿತ್ತೆ ಆಯ್ತಲು ಒಂಜಿ 2-3 ಜನ ತಿಕ್ಕಿಯರು ಪೋರ್ಲು ಪರಿಹಾರ ಕಲ್ತೆ ಒಂಜಿನ ಫುಲ್ಲು ಲೋಡ್ ಆಂಡು ಪೂರ ಇತ್ತನ ಒಂಜಿ 2,000 ರೂಪಾಯಿ ದುಡ್ಡು ಇತ್ತು ಅಗಲೆಗ್ಲದೆ ತೋರಿಯೆ ಏನಿಲ್ಲ ಪರಿಯೆ ಮುರಣಿ ಪಂಡೆ ಇಲ್ಲ ಪರಿಯೆ ಪರದು ಇಲ್ಲಡೆ ಪೋಪುನ ಸ್ಥಿತಿ ಇಜ್ಜಾಲೆ ಇಲ್ಲ ಅಮ್ಮ ಒಳ್ಳೆಯರು ಇತ್ತೆ ನಮ್ಮ ಇಜ್ಜರೆ ನಮ್ಮ ತೀರು ಹೋಗ್ತೀರು ಇಂಕ ಅಮ್ಮಲ ಅಪ್ಪಲ ಐತೆ ಅರೆ ಒರಿಯೇ ಇಪ್ಪುಣ ಅರೆ ನಾನು ನೆಗ್ಲೆಕ್ಟ್ ಮಾಡ್ತೊಂದು ಇತ್ತೇನು ಅಂಚ ಈ 3,000 ರೂಪಾಯಿ ದುಡ್ಡು ಇಪ್ಪುನಾಗ ಪೂರ ಜವನರು ಪೂರ 2-3 ಜನ ತಿಕ್ಕಿಯರು ಪೊರ್ಲು ಪರದು 3,500 ರೂಪಾಯಿ ಬಿಲ್ಲ ಅಂಡು 3,000 ರೂಪಾಯಿ ಏನು ಕೊಡ್ತು 500 ರೂಪಾಯಿ ಆಗಲ್ಲ ಹಿಡಿದೇ ತೊಂಡೆ ಒಂದು ಎಲ್ಲ ಕಂತು ಪಾಡಿರಿತ್ತನ ದುಡ್ಡು ರಿಕ್ಷಾದ ಕಂತು ಎಲ್ಲೆ ಇನಿ ಬಾರಟ ಪರ್ನ ಮನತಾನಿ ಅಂಚನೆ ಅಂಡು ಒಂಜಿ ಕಂತು ಪೈಲಾಂಡು 2 ಕಂತು ಪೈಲಾಂಡು 3 ಕಂತು ಪೈಲಾಂಡು 4ನೇ ಕಂತು ಕನ್ನಾಗ ಇಲ್ಲಡೆಗೆ ಬತ್ತೇರು ಗಾಡಿನ ಫೈನಾನ್ಸ್ ಆಗಲಿ ಸೀಸ್ ಮಾಲ್ತದೆ ಎಂಚಾನ್ಲೆ ನಪ್ಪ ಎರೇರ್ನ ಕೈಕಾರ ಪೂರ ಪತ್ತದು 13,000 ರೂಪಾಯಿ ಬಡ್ಡಿ ಉಡ್ದಿತ್ತು ಅಯ್ನ ಕಟ್ಟಿಯರು ಕಟ್ಟದು ರಿಕ್ಷಾನ ಬಿಡ್ಪೋ ಬತ್ತದು ನಾನಲ್ಲ ಸರಿಯಲ್ಲ ಬೆಲ್ಲ ಮಗ ಇಂಚ ಮಾಲ್ಪೋರ್ಚಿಂದು ಅಂಡೇರು ಏನು ಮಾಲ್ತನದು ಎನ್ನಿ ಪಿರ ಉದಾಲ ಪೂಜ್ಯ ಒಂಜಿ 90 ಪಾಡ್ಕೊ ಬಲ ಅಂದು ಅಂಡೇರು ಅವನ್ನೇ ಶುರುವಾಂಡು ಜಾಸ್ತಿ ಆಂಡು ಅಂಚಾನೆ ಅದು ಒಂಜಿನ ಕಾಲ ಮುದ್ದು ಬಸ್ ಸ್ಟ್ಯಾಂಡ್ ಉಂಟು ರಾತ್ರಿ ಪೋಂಡು ಅಮ್ಮ ಮಾಯ್ಪು ಸುಟ್ಟಿಟ್ಟು ಪಾಡ್ಪೇರಂದುಂಡೆ ರಿಕ್ಷಾನ ಅಲ್ಪಣೆ ಮುದ್ದೋಡೆ ಉಂತೆ ಬಸ್ ಸ್ಟ್ಯಾಂಡ್ ತಲ್ಪಣೆ ಉಂತೆ ಬಸ್ ಸ್ಟ್ಯಾಂಡ್ ಜೆತ್ತದು ಕೂಡ ಒಂಜಿ ಕ್ವಾರ್ಟರ್ ಉಂಡೇನಟ ಕಿಸೆಟ್ಟು ಬೋಲ್ಪು ಕೊಂಚ 90 ಅಂಡ್ ಕತ್ತಾಲೆ ಕೊಂಚ 90 ಪರಿಯ ಬೋಲ್ಪು ಕೊಂಚ ಅರ್ಧ ಅದು ಈಡೊಂಡೆ ಬೋಲ್ಪು ಲಾಕ ತೂನಾಗ ಈ ಸಾಲೆ ಪೋಪುನ ಜೋಕುಲು ಪೂರ ಏನಾರ ತೂತೇಲಿ ತಂದುಲ್ಲು ಐಕು ದುಂಬು ಟೈರ್ ಪಂಚರ್ ಮಾಲ್ತಿದ್ದೆ ಟೈರ್ ಪಂಚರ್ ಆತನತ್ತು ಟೈರ್ ಪಂಚರ್ ಏನೇ ಮಾಲ್ತಿರ್ತನ ಬೋಲ್ಪುಗು ಅಂಬುಲದಾರ ಅವ್ರಿಗೆ ಬತ್ತೀರು ಅರೊಳ ಪೋಪ್ನಾರು ದಾನಂಡು ಮಾರ ಗಾಡಿಯಿಂದ ಗೇಂಟಿರು ಟೈರ್ ಪಂಚರ್ ಅಂಡುಂಡೆ ಸ್ಟೆಪ್ಪಿನಿ ಪಾಟಿಯೇ ಅಲ್ಪಡ್ತೆ ಸೀದ 4ನೇ ಪೈ ಇಲ್ಲಡೆ ಪೋಯಿ ನಾನಿಲ್ಲ ಪೋಯೆ 4ನೇ ಪೋತು ಜೋಕ್ಲೇನ ಒಂಜಿ 7 ಜನ ಜೋಕ್ಲು ಡೈಲಿ ಬರ್ಪನಾಗ್ಲಿತ್ತೀರು ಕಾಣಿರು ರಿಕ್ಷಾ ಪೋನಾಗ ಬೋಲ್ಪದ ಟ್ರಿಪ್ ಬರ್ಪನಾಗ್ಲು ಮಾಮೂಲಿ ಬರ್ಪನಾಗ್ಲು 11 ಗಂಟೆ ಟೈಮು ಮಾಮೂಲಿ ಎನ್ನ ಪೋಪು ನಾವು ಟೈಮು ಅಗಲೇನು ತಂದು ಸೀದ ಪೋಯೆ ಪೋತು ಅಗಲೇನು ಬುಡಿಯೇ 7 ರೂಪಾಯಿ ಇತ್ತನಪ್ಪಾಗ ಒರಿಯಾಗ 7 ರೂಪಾಯಿ 11 ರೂಪಾಯಿ ದಾನ ಇತ್ತು ಅಗಲೇನು ಕಾಣಿಟ್ಟು ಜಪ್ಪಡೆ ಈ 11 ರೂಪಾಯಿ ಪೂರ ಇತ್ತು ದುಂಬುದ ಒಂತೆ ಪೈಸೆಲ್ಲ ಇತ್ತು ಸೀದ ಬಾರಿಗೆ ಪೋಯೆ ಗಾಡಿನ ಅಲ್ಪ ಅಂತದ್ದು ಬಾರಿಗೆ ಪೋಯೆ ಒಂಜಿ ಕ್ವಾರ್ಟರ್ ಫಸ್ಟಿಗೆ ಎತ್ತೊಂಡೆ ದೇವ್ರ ನಡೆ ಪೋಯಿ ಬಾರಿಗೆ ಪೋಯೆ ಅಲ್ಲಿ ಪರಿಯೆ ಪರ್ದ ಎಂಚಾನಲ್ಲ ಬಯ್ಯ ಉಂಟ ಒಣಸಲೆಜ್ಜಿ ಓವುಲೆಜ್ಜಿ ಕಾಲಿ ಗಂಗಾಸಾರ ಮಾತ್ರ ಪೊರ್ಲು ಪರಿಯೆ ಪರ್ದು ಇತ್ತಿನ ಜವನರೆಗ್ಲ ಪೂರ ಎತ್ತುವರಿಯೇ ಲಾಸ್ಟಿಗೆ ಪೆಟ್ರೋಲ್ ಪಾಡ್ಯಾರ ಪರಿಸ್ಥಿತಿ ಇಜ್ಜಂಡೆ ನಾಡ ಅಂಚಿನ ಟೈಮ್ರು ನಾನೊಂದು ಆಪಣ ಓಪಣ ಒಯ್ಯಾಟ ಹತ್ತು ಅಂಡೆ ರಿಕ್ಷಾನ ಇಲ್ಲಲೆ ಇತ್ತೆ ಏನ ಫ್ರೆಂಡ್ನಾಗ್ಲಿ ಏರಲ್ಲ ದುಡ್ಡು ಒಂಜಿ 1,000 ಕೊರ್ಮಾರೆ ಪೆಟ್ರೋಲ್ ಇಜ್ಜಿ ಒಂಜಿ 500 ರೂಪಾಯಿ ಕೊರ್ಮಾರೆ ಒಂಜಿ ಪೆಟ್ರೋಲ್ ಇಜ್ಜಿ ಅಂತ ಪನ್ನಾಗ 1 ರೂಪಾಯಿ ಕೇರಳ ಕೊರ್ಜೀರು ಅಪ್ಪಾಗ ತಾಯ್ತಾ ಅಲ್ಪನ ಅಂದ್ವಂಡೆ ಅಪ್ಪಡೊಂಜಿನಗೆ ಎಂದನಾಗ ಬುಳ್ತೀರು ಬೂಳ್ತದು ಈತ ಬಂಗೋಡು ರಿಕ್ಷೆ ಎತ್ತುಕೊರಿಯೇ ಈ ಮಾಲ್ಸನ ದಾಕ್ತೊಂಡು ಒದಗಿಂಡೀರು
ಆಯ್ತೇನು ಮಾಲ್ತಾ ಇದ್ಕೊಂಡಿರು ಆಂಡಲ್ಲ ಕೊರಿಯರು ಹೆಂಗೆ ಕೊಂಚ 500 ರೂಪಾಯಿ ದುಡ್ಡು ಕೊರಿಯರು ದುಡ್ಡು ಕೊಡ್ತಾರೆ 2 ತಿಂಗಳು ಸರಿ ಬೆಂದೆ 2 ತಿಂಗಳು ಸರಿ ಬೆಂದೆ ಇಲ್ಲಡೆ ಪೂರ ಕೊರೊಂದಿತ್ತೆ ಪೂರ ಮಾಲ್ಸದು ಪಿರಾವೇ ಚಟಕು ಪಿರ ಸೇರಿ ಎಂಕಿಂಚಿನ ಶಿಬಿರ ದುಂಬೆ ಸಿಗುತ್ತುಂಡ ಏಣಿ ತಿಂಚಾರು ಎಜ್ಜಂಡು పండోదిత్తేరు అట్లాగే ఎలా వండేరు అవి శిబిర పొడిచిదాయి మరలా అడిగి బొండ పిర సురుమాలు పోయారు పరపోయారు అది వండోదిత్తేరు అయిననే 10 రొంతు అంచనే మళ్తే బొల్పుకు బారు ఓపెన్ ఆర పొడిసొద్దిజ్జండు 8 ముక్కాలు కన్నగా ఏరిజ్జల్ని రెడీ అయిపోయేది ముళ్ళు కానిరుటు ఏర్నాళ్ళకి కైకర వస్తుంది ಪರಿಹಾರನಾಗ ದುಡ್ಡು ಏರ್ಲ ಕೊರ್ಪೈತೀರು ಜೋಸಿ ಎಲ್ಲ 5 ರೂಪಾಯಿ ಹೊರಪೈತೀರು ಅವೇ ದೇವಸ್ಥಾನ ಒಂದು ಒಂಜಿ 10 ರೂಪಾಯಿ ಊರು ಮಾರೆ ಅನ್ನಾಗ ಹೊರಪಿದ್ದೀರು ಒಂದು ಏನು ನೋಟಿತ್ತನ ಜೋಸಿಯಲ್ಲಿ ಎನ್ನ ದಿನಚರಿ ಇಂಚನೆ ಯಾವಂದಿತ್ತು ಪಂಡೇರು ಸುಮಾರು ಜನ ತಿಂಕಲ್ಲ ಕಾಣಿಡ್ದಾಗಲಿ ಉಳ್ಳೇರು ಈ ಇಂಚಿನ ಜಾವನೆ ಮಾರೆ ಈ ನಮ್ಮನೆ ಪರಂಡ ಎಂಚ ಈ ಪರಂಡ ನಾನು ಸುಮಾರು ಜನ ನಟ ಪಂಡೇರು ಪಂಡಿತು ಪನ್ನೆಲ್ಲ ಏನು ಇದಲ್ಲ ತರಕೆ ತುಂಜಿ ಏನು ಪರೋ ಅಂತ ಇತ್ತೆ ಲಾಸ್ಟಿಗೆ ರಿಕ್ಷಾ ಉಂತನಲ್ಲೇ ಅಂಡು ಬಿಡು ಒಂದು ಹತ್ತದಲ್ಲ ಬೆಂದಿಜ್ಜಿ ಬುಕ್ಕೋ ಆಯ್ನ ಕಂತು ಬುಕ್ಕೋ ಲಾಸ್ಟ್ ಮುಗಿ ಒಂದು ಹತ್ತಂಡು ಕಂತು ಮುಗಿತ್ತಂಡು ರಿಕ್ಷಾ ಇಲ್ಲಲ್ಲ ಎತ್ತಂಡು ಗುಜ್ಜಿರಿಗೆ ಬಾಡಿಯರು ಅವೇ ರಿಕ್ಷಾ 2002 2 ಸ್ಟಾಕ್ ರಿಕ್ಷಾ ಗುಜ್ಜಿರಿಗೆ ಬಾಡಿಯರು 10,000 ರೂಪಾಯಿ ದುಡ್ಡುಗೂ ಗುಜ್ಜಿರಿಗೆ ಮಾರಿಯರು ಆ 10,000 ರೂಪಾಯಿ ಅಂಚನೆ ದುಡ್ಡಪ್ಪದೆ ತೀರು ಅಂತೀರು ಆ ಪಗಲ ಪರಂತ ಇಲ್ಲೇ ಆಯ್ತು 2,000 ಕಂಡ್ಯಾರ ಶುರು ಮಾಡ್ತೆ ಪರೊಂದಿತ್ತೆ ಇತ್ತನ ಜೋಸಿಯಲ್ಲಾಗ ಪೂರ ಕೊರೊಂದಿತ್ತೆ ಪೂರ ಮಾಲ್ತದು ಆ 10,000 ಖಾಲಿ ಮಾಲ್ತೆ 10,000 ಖಾಲಿ ಮಾಲ್ತೆ ಅನ್ನಾಗ ನಾನು ದುಡ್ಡಿ ನನ್ನದಾಯ್ತು ಅನ್ನ ಅಂದೊಳ್ಳೆ ನಿಂಚನೆ ಪೂರ ಕುಲು ಒಂದಿಪ್ಪನಾಗ ಪನಿ ಇದು ಬಜ್ಜಿ ಬರಂದಿರ ಶುರುವಾಂಡು ಏನು ಬಜ್ಜಿ ವಿಚಾರ ಬೋಪಿದ್ದು ಬೊಲ್ಪೊಲಾಕತ್ತು ಏನು ದುಂಬುರಾಣಿತ ಅರ್ಧ ಕ್ವಾಟ್ರ್ ಓಲುಂಡು ಐನು ಪರತ ಆಟೆಗೆ ಅಲ್ಪ ಕುಲು ಒಂದು ಚುವಾಣಿತ ಟೀದು ಓದಿತ್ತೆ ಒಂಜಿನೋ ಅಪ್ಪ ವತ್ತದು ಬಜ್ಜಿ ಹೆಚ್ಚಿತ್ತು ಜಾಲ್ಟ್ ಬರ್ತೀರು ಒಂಜಿ 200 ಬಜ್ಜಿ ಅವು ഒരു ഫോൺ മാൽ പണ്ടി എന്നെ ഫ്രണ്ട് ಒಂಜಿ 2,000 ರೂಪಾಯಿ ದುಡ್ಡಿತ್ತು ನಾ ಕೊರು ಮಾರ ಕೊರ್ಪೇದೆ ಏನಟ ಕಾಸಿತ್ತು నేను ಕೊರ್ಪೇದೆ 2,000 ರೂಪಾಯಿ ಜಲ್ಲ ನಂಗೆ ಕೊಂಚ 500 ರೂಪಾಯಿ ಅನ್ಲಿತ್ತೆ ಅಡ್ಜಸ್ಟ್ ಮಾಡ್ತು ಕೊರುಡು ಗಂಡು ಈ ಅಪ್ಪ ಬಜ್ಜಿ ಪೆಜೊಂದು ವರ್ಷ ಜಾಸ್ತಿ ಮಾಡ್ತಿತ್ತೀರು ಪಾರ್ತು ಅಂಗಡಿ 40 ರೂಪಾಯಿ ಅಂಡಿರು ಕೊಂಚ ಚಾನ್ಸ್ ದಿಕ್ಕಿನ ನಾನು ಗೋಂಟಿ ತಿಂಜೆ ಪಂದು ಬಜ್ಜಿ 2 ರೂಪಾಯಿ ಲೆಕ್ಕ ಮಾರಿ ಒಂದು 25 ಬಜ್ಜಿ ದೀಡ್ತು ಒಂದು 2 ರೂಪಾಯಿ ಲೆಕ್ಕ ಮಾರಿಯೇ ಮಾರ್ತು ಲೆತ್ತದೆ ಆಗ 500 ರೂಪಾಯಿ ಕೊರಿಯೆ ಬಾಕಿದೇನು ಪೊರ್ಲು ಪರಿಯಲ್ಲ ಕ್ವಾರ್ಟರ್ ಇಲ್ಲಡೆ ಬತ್ತಾತ್ತೆ ಪೊರ್ಲು ಪರಿಯೇ ಜರ್ತೆ ಎಂಕಿನಿ ಅದು ಎತ್ತುಕೊಂಡು ಫ್ರೆಂಡ್ಸ್ನಾಗ್ಲಿ ಇಜ್ಜೇರು ನಾನು ಹಾಲು ಮಾಡ್ತಾನೆ ಫ್ರೆಂಡ್ಸ್ನಾಗ್ಲಿ ಇಜ್ಜೇರು ಎತ್ತೋ ಜನ ಪಂಡೇರು ಅನ್ನಟ ಎಡ್ಡೆ ವ್ಯಕ್ತಿಲಿ ಪಂಡೇರು ಬೋರ್ಚಿ ಮಾರ ಹೊರೊಡ್ಚಿ ಆಲೆಲ್ಲ ಮನಸ್ಸಿಗೆ ಒಂದು ಇಜ್ಜಾನು ಕುಲ್ಲ ತಿರ್ಸಿ ಬಂದಾಗಲು ಉಳ್ಳೇರು ಅನ್ನಟ ಪೊಲಿಯುಳ್ಳೇರು ಬೋರ್ಚಿ ಹೊರೊಡ್ಚಿಂದ ಪರ್ಂಡ ಅಂದು ಇಲ್ಲಲ್ಸ ಪರಿಸ್ಥಿತಿ ಗೊತ್ತುಂಡದ ಅಂದು ಒಂಜಿನ ಬಜ್ಪೇಟೆ ಬೇಲೆ ಅಂತ ಪೈಂಟದ ಬೇಲೆ ಅಂತ ಇಪ್ಪನಾಗ ನನ್ನ ಅಮ್ಮ ತೀರ್ಬೋಯ್ರು ಫೋನ್ ಮಾಡ್ತೀರು ಅರ್ಜೆಂಟ್ಗೆ ಬಲ ಇಲ್ಲಡೆಗೆ ಫೋನ್ ಮಾಡ್ದಾಗ ಬಾರ್ಗಳು ಪರ್ವಂತ ಇಲ್ಲೇನು ಎಡ್ಡೆ ಬೇಲೆ ಅಂತಂತೆ ಪೈಂಟದ ಬೇಲೆ ಅಂತ ಬೈಯತ್ತ ಬರ್ತು ಫೋನ್ ಮಾಡ್ದಾಗ ಬಾರ್ಟುಗಳಂತೂ ಪರ್ವಂತ ಇಲ್ಲೇ ಅಲ್ಲ ಬತ್ತೆ ಆ ಟೈಮ್ ಒಂದು ಬೈಕ್ ಇತ್ತು ಬತ್ತಿತ್ತು ಪುತ್ತೂರಿಗೆ ಎತ್ತನಾಗ ನಾನು ಒಂಜಿ ಕ್ವಾರ್ಟರ್ ಪಾಡ್ಕೋ ನಾನು ಅಮ್ಮ ತೀರ್ಬೋಯ್ನ ಪಡ್ತಿಡ್ಲ ಆ ಟೈಮ್ ರಾತ್ ಪರೊಂದಿತ್ತೇನು ಏನು ಅಮ್ಮನ ಪುನಃ ಆಂಬುಲೆನ್ಸ್ ಎದುರು ಕೊಂಡೊಂದುಲ್ಲೇರು ನೆರೆ ಮುಗಿಯರ್ದಲ್ಪ
ಏನು ಪಿರಾಡ್ದು ಬೈಕ್ ಇಟ್ಟು ಪೋಂತುಲ್ಲೆ ಎಂಕೊತ್ತಿಜ್ಜಂಟ್ ಎನ್ನ ಅಮ್ಮನ ಪುಣ್ಣಾಯ್ತು ಎದುರು ಪೋಂತುಂಡು ಅಪ್ಪ ವತ್ತ ಬಂಡೇರು ಈ ನೆರೆಮುಗಿರದಲ್ಲಿ ಬರೋದಿತ್ತ ನಮ್ಮನ ಪುಣ್ಣಾಯ್ತು ಓಮಿಂಟು ಉಂಟು ಓಮಿಂಟು ಇತ್ತು ನಿಕ್ಕೆ ಗೊತ್ತಾ ನಾನು എൻ്റെ ರೆಂಕಿ ಕ್ವಾರ್ಟರ್ ಬರೋಣ ಮತ್ತಿಟ್ಟು ಎನ್ನ ಅಮ್ಮನ ಪುನಃ ಸಮಯದ ಹೆಂಗೆ ತೋಜಿದಿ ಇಲ್ಲಡೆ ಮತ್ತೆ ಅತ್ತೆ ನಾನು ಪೂರ ಬಿಲ್ಲೇರು ಒಳ್ಳೆರು ಚಿಕ್ಕಪ್ಪನಾಗ್ಲು ಒಳ್ಳೆರು ಪೂರ ಒಳ್ಳೆರು ಬತ್ತ ಬೈಕಿಡು ಜತ್ತೋಲೆ ಬೈಕಿಡು ತಿರ್ತು ಬೂರಿಯಲ್ಲಿ ಉಂತೊಳೇರ ತೀರೇತು ಜಿ ಆ ನಮ್ಮನೆ ಪರತಿತ್ತೆ ತಿರ್ತು ಪೂರ್ತಾನ ಬತ್ತ ಲಕಡಿಯರು ಲಕಡ್ದು ಸೀದಾ పోతూ ಇಲ್ಲ ತುಂದು పోతాನೆ ತೂಯಿನ ನಮ್ಮನ ಪುನಃ ಎಂಕಿನ ಅಪ್ಪೆಲ್ಲ ಅಮ್ಮೆಲ್ಲ ಆತಿಪ್ಪಣ ಏನು ಅಪ್ಪ ಅವ್ರಿಗೆ ಆಗ್ಲಿ ಆತನ ಪಾತೆರ್ದು ಇಪ್ಪಣ ಏನು ಪರೋದು ಇಪ್ಪಣ ಆಗ್ಲಿ ಆತನ ಪಾತೇರಿ ಎರಡ ಏನು ಉಲ್ಟಾ ಪಾತೆರೊಂದಿತ್ತೆ ಆಗ ಮನೆ ಪೇಸ್ಚೇರು ಆಗ್ಲಿ ಪಾಪ ಮನೆ ಪೇಸ್ಚೇರು ಎಂಕಿ ನಿಮಟ್ಟು ಒಂಜಿ ಪೆಟ್ಟು ಪಾಟ್ನಾಗ್ಲಿ ಅತ್ತಾಗ್ಲಿ ಒಂಜಿ ನೋ ಇಂಚನೆ ಪರೊಂದು ಬತ್ತೆ ಪರೊಂದು ಟೈಟ್ ಬರೋದು ಬತ್ತೆ ದಾಯ್ತೋ ಒಂಜಿ ಬಂಡೇರು ಬಂಡಿದ್ದಪ್ಪ ಅಪ್ಪನ ಪತ್ತು ನೂಕುದು ಬಾಡಿಯಲ್ಲಿ ಬೂರಿಯರ್ తీర్తు బూరేరు ఆన్లైన్ కొంచెం పెట్టి నూతు చేరంక దాళ్ళ పండుగీరు అని ఎడ్డాల మగాలు అంటే రాత వండేరు మళ్ళీ ఆలోచన వెళ్తే ఎడ్డెందులో ఆలోచన వెళ్తుంది మళ్ళీ పోతే ఆలోచన వెళ్తున్నా దీన్ని గంగాసర వరి అన్నీ బోల్పుల్లా కొండే సీతపోయే కొంచెం క్వార్టర్ పరియే పిరా బత్తే పిరా హసారత్తకు ಶುರು ಮಾಡ್ತೆ ಬರ್ತಿಲ್ತ ಚಿಕ್ಕಪ್ಪಗೆ ಏನ್ರಿ ದಾಯ್ತಂಬೆಲ್ ಡಿಗ್ಲಲ್ಲ ಗೋಡೆ ದಾಯ್ತ ಕಥೆ ಆಯ್ತು ಆಗ್ಲೆಟ್ಲ ಉಲ್ಟಾ ಆತೇಯೇ ಬುಕ್ಕೊಂದು ಚಿಕ್ಕಪ್ಪಲ್ಲಿ ಆರು ಬತ್ತಿತ್ತೇರು ಅಟ ಪಾತೇರು ಒಂದಿಜ್ಜಲ್ಲ ಆರು ಉಳ್ಳೆರು ಮುಳು ಆರು ದಾಯ್ತಲ್ಲ ಪಾತೇರು ಇರ್ತೀನಿ ಏನು ಉಲ್ಟಾನೇ ಪಾತೇರು ಇರ್ತೀನಿ ಅಟ ಅಣ್ಣ ಮುರಾಣಿಗೆ ಅಣ್ಣಗೆ ಎಂಕು ಮಂಜುನಾಥ ದೇರು ಕೊಂಚ ಈ ಶಿಬಿರೋಟು ಏನಾನು ಮಂಜುನಾಥ ದೇವರು ಇರಲಿ ತಂದು ಅತ್ತ ನಾನದು ಏನೊಂದು ಎನ್ನ ಮನಸ್ಸು ದೇರ್ತಿ ನಾನಾಥ ದುಂಬು ಏನು ಪರ್ಪುಜಿ ಏನು ಇಂಚಿನ ಬೇಲೆ ಮಲ್ಪುಜಿ ಅನ್ಪಡ ಮಂಜುನಾಥ ದೇವರಟ ಒಂಜಿ ಕೋರಿಕೆ ಮಲ್ತೊಂದು ಎನ್ನ ಅಪ್ಪ ಅಮ್ಮನು ಎಡ್ಡೆ ರೀತಿ ತೂವೊಂದು ಮಾತೆರ ನನ್ನ ಕುಟುಂಬದಾಗಲಿ ಎಡ್ಡೆ ರೀತಿ ಪಾತೆರೊಂದು ಎಡ್ಡೆ ರೀತಿ ಇಪ್ಪುವೆ ಅನ್ಪಣ ಭರವಸೆನೇನು ಕೊರೊಂದು ಏನಾರಟ್ಟು ಪಾತೆರನು ಉಂತಾಪೆ ಸಲ ಸಾನ್ನಿಧ್ಯದ ದೇವರನ್ನು ಪ್ರಾರ್ಥನೆ ಮಾಡ್ತಾ ಅಂಚನೆ ಪೂಜೆ ಕಾವಂದರ ಮಾತೃಶ್ರೀನ ಅಮ್ಮನ ಆಶೀರ್ವಾದವನ್ನು ಬೇಡೊಂದು 1943 ಈ ಒಂಜಿ ಮಧ್ಯವರ್ಜನ ಶಿಬಿರದ ಸಭೆತ ಅಧ್ಯಕ್ಷರಂದು ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷರಾಯಿನಂಚಿನ ಸಚಿನ್ ಕುಮಾರ್ ಜೈನ್ರೆ ಅಂಚನೆ ವೇದಿಕೆಡು ಉಪ್ಪುನಂಚಿನ ಎನ್ನ ಆತ್ಮೀಯ ಮಿತ್ರರಾಯಿನಂಚಿನ ತಾಲೂಕದ ಅಧ್ಯಕ್ಷರನ್ನ ಮಹೇಶ್ ಅಂಚನೆ ಭಾಸ್ಕರ್ ಕೋಡಮಡ್ರು ಅಂಚನೆ ನಮ್ಮ ಮಹೇಶ್ ಕಜೆ ಅಂಚನೆ ಅಶ್ವಿನ್ ಕುಮಾರ್ ಒಳ್ಳೆರು ಸೀತಾರಾಮ್ ಪಸೋಳ್ಕರ್ ರಾಕೇಶ್ ರೈಕುಲ್ ಒಳ್ಳೆರು ದಯಾನಂದ ಬಂಟ್ರಿಯಲ್ ಒಳ್ಳೆರು ವೇದಿಕೆಡು ಮಸ್ತ್ ಗಣ್ಯರು ಒಳ್ಳೆರು ಮಾತರೆಲ್ಲ ಸ್ಮರಣೆ ಮಂತೊಂದು ಏನೇ ವೇದಿಕೆದ ದುಂಬುಡುಪುನಂಚಿನ ಮಾತ ಇಂಕ್ಲನ ಕೇಂದ್ರ ಬಿಂದುಲೈನ ಶಿಬಿರಾಡ್ತಿಲೆ ಅಂಚನೆ ಶಿಬಿರಾಡ್ತಿನ ಇಲ್ಲಲ್ದಕಲೆ ಯೋಜನೆದ ಈ ಒಂದು ವ್ಯವಸ್ಥಾಪನಾ ಸಮಿತಿದ ಮಾತ ಪದಾಧಿಕಾರಿನಕಲೆ ಯೋಜನೆದ ಮಾತ ಕಾರ್ಯಕರ್ತ ಬಂದಲೆ ಪತ್ರಕರ್ತ ಮಿತ್ರರೇ ಇತ್ಯಾದಿ ನನ್ನ ಬಾರಿ ಶೋಕ ಪಾತಿರ್ನಗಳು ನಮ್ಮೊಟ್ಟಿಗೊಳ್ಳಿರು ಮೂಲು ಐಡ್ದಾದ ಎಂಕಲು ಈ ಒಂಜಿ ಚೌಕಾಟದ ಒಲ ಉಪ್ಪುನಾಕಲು ಐಡ್ದಾದ ಎಂಕಲು ಯಾನ ಕೋಡೆಲ ಬತ್ತೆ ನಿಕ್ಲೊಟ್ಟಿಗೆ ಸೇರಿದೆ ಐಡ್ದಾದ ಎಂಕಲ್ನ ಸಮಯನ ಮೂಲು ಕೊರಪು ಜೈನಿ ಇನ್ನು ಇಂಚಿನ ಇತ್ತಲ್ಲ ಭಾಸ್ಕರ್ ಕೋಡಿಂಬಲ್ರು ಅಂಚಿನ ಮಹೇಶ್ ಕಜೇರಿ ಕೊರಪ ಈ ಸಂದರ್ಭದಲ್ಲಿ ಎಂಕ್ಲೇನ ದಯಪಂಡ ಅಕ್ಲನ ಪಾತ್ರೆ ಅಕ್ಲು ಸಮಾಜಡಿ ಏರುದು ಮನ್ಪುಡ ನಿಕ್ಲೆ ಭಾರಿ ನ್ಯಾಯವಾದಿಗಳು ಮಾತ್ರ ಆತ್ತೆ ಸಮಾಜಡಿ ಏರು ಮನ್ಪುಡ ನಿಕ್ಲೆ ಮಾತ್ರೆಗಳ ಗೊತ್ತುಪ್ಪ ನಂಚನಕಲು ಇನ್ನು ಜನಜಾಗೃತಿ ವೇದಿಕೆದ ಮೂಲಕ ಪೂಜ್ಯ ಕಾವಂದರಣ ಒಂಜಿ ಕಲ್ಪನೆ ಇಡ್ಗು ಇನ್ನು ಸುಮಾರು 32 ವರ್ಷದಿಂಚಿ ಪುಟ್ಟದ ಪಾಟ್ನಂಚಿನ ಈ ಒಂಜಿ ಸಂಸ್ಥೆ ಇನ್ನು ಎನ್ನಂಚಿನ ಮಹೇಶ್ವರಂಚಿನ ವೇ ರಾಕೇಶ್ ರೈನಕಲಂಚಿನ ಇನ್ನು ಸುಮಾರು 11,000 ಕಾರ್ಯಕರ್ತ ಬಂದಲು ಈ ಇಂಚಿನ ಒಂಜಿ ಕಾರ್ಯೋಡು ಪುಣ್ಯದ ಕೆಲಸಡು ಎಂಕ್ಲು ಭಾಗಿಯಾದ ಎಂಕ್ಲು ಕಾರ್ಯನು ಮಲ್ತೊಂದುಲ್ಲ ನೆಕ್ ಪೂರ್ಣ ಸಹಕಾರವಾದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾತ ಅಧಿಕಾರಿ ವರ್ಗ ತಗೊಳ್ಳು ನೆಕ್ ಸಹಕಾರ ಕೊರೊಂದುಲ್ಲೇರು ಏನೇ
ಜಿಲ್ಲೆದ ನಿರ್ದೇಶಕನ ಪ್ರವೀಣ್ ಕುಮಾರ್ ಆದಿಪ್ಪು, ತಾಲೂಕದ ಯೋಜನಾಧಿಕಾರಿ ಮೇಧಪ್ಪರು ಆದಿಪ್ಪು, ಅಂಚೆನೆ ಈ ಒಂಜಿ ಶಿಬಿರನ ನಡಪಣಂಚಿನ ದೇವಿಪ್ರಸಾದ್ ಆದಿಪ್ಪು, ಅಂಚೆನೆ ಯೋಜನೆದ ಪ್ರಾದೇಶಿಕ ಯೋಜನಾಧಿಕಾರಿನ ಗಣೇಶ್ ಆಚಾರ್ಯರಪ್ಪು, ಅಂಚನೆ ಮಾತ ಈ ಒಂಜಿ ಶಿಬಿರದ ಕಾರ್ಯಣ ಮಲ್ಪಣಂಚನಕ್ಕಲು ನಮ್ಮ ತೂವೊಂದು ಲೈನ್ ಏನಿ ಸುಮಾರು 1843 ಈಶ್ವಬ್ರೋಡು ಸುಮಾರು 1,50,000 ಮಿತ್ತ ಈ ಒಂಜಿ ಶಿಬಿರಾರ್ಥಿಗಳನ್ನ ಕೊರನಂಚಿನ ಈ ಒಂಜಿ ವ್ಯವಸ್ಥೆ ಐನ ಒಟ್ಟೊಟ್ಟಿಗೆ ಸುಮಾರು ಲಕ್ಷಾಂತರ ನೆಕ್ ಪ್ರೇರಿತರಾದ ನೇನು ತೂವೊಂದು ಮಧ್ಯೆ ಇಂಚಿನ ಚಟ ಉಂಡ ಐನ ಬುಡುದು ಇನಿ ಸಮಾಜಡು ಅತ್ಯಂತ ಸ್ಥಾನಮಾನ ಗೌರವಡು ಬಾಳದು ಬದುಕೊಂದುಳ್ಳೇರಿ ಇನ್ನು ಇತ್ಯಾದಿ ನವಜೀವನ ಸಮಿತಿ ಸದಸ್ಯರು ಇಂಜಿ ಮುಲ್ಪೊಂಜಿ ಅರಣ ಅನಿಸಿಕೆ ಪಂಡೇರು ಅವು ಅರಣ ಜೀವನದ ಕತೆ ಇನ್ನು ಪ್ರತಿ 77 ಶಿಬಿರಾರ್ಥಿನಾಕಲ ಇಲ್ಲದಕ್ಕಳು ನೇನು ಅರ್ಥ ಮಲ್ತ ನೋಡು ಆರ್ನ ಒಂಜಿ ಇಲ್ಲದ ಆರ್ನ ಒಂಜಿ ವೈಯಕ್ತಿಕ ಕತೆ ಇಂಚಿನ ಉಂಡ ಜೀವನ ಚರಿತ್ರೆ ಇಂಚಿನ ಉಂಡ ಪ್ರತಿ 77 ಜನತೆ ಇಲ್ಲದಲ್ಲ ಆ ವ್ಯವಸ್ಥೆದ ಪ್ರತಿಯೊಂದು ಪ್ರತ್ಯೇಕವಾಗಿ ಒಂಜಿ ಆಕಲ್ನ ಜೀವನದ ಚರಿತ್ರೆ ನಡತಾನೆ ನಿಕ್ಲಿ ಮಾತ್ರ ಹೇಳಿ ಗೊತ್ತುಂಡು ಏನಿ ಶಿಬಿರಾಡು ಇನಿ 7ನೇ ದಿನ ಅದು ಕುಟುಂಬದ ದಿನ ನಮ್ಮ ಉಲ್ಲ ಈ ಕುಟುಂಬದಕ್ಲಿನ ಮಾತ್ರ ಸೇರ್ಸೋ ಹೆಂಚಿನ ಉದ್ದೇಶಲಂದುವೆ ಇನಿ ಮೂಲು ಈ ಒಂಜಿ ವ್ಯವಸ್ಥಾಪನಾ ಸಮಿತಿ ಅಕ್ಲಿನ ಆ ರೀತಿ ತೂತುನು ಪನ್ಪುಣು ಅಕ್ಲೆಡ್ದೆ ನಿಕ್ಲು ತೀರಿಯೋಡತಿ ದಯಪಂಡ ಒಂದು ಒವ್ವೇ ಒಂಜಿ ವ್ಯವಸ್ಥೆ ಇತ್ತಂದ್ರೆ ಅತ್ಯಂತ ಒವೇ ಪಿದಾಯದ ಸಾಮಾಜಿಕ ವ್ಯವಸ್ಥೆ ಅತ್ಯಂತ ಭಿನ್ನವಾಯಿನಂಚಿನ ಒಂಜಿ ವ್ಯವಸ್ಥೆದ ಅಡಿ ಎಲ್ಮದನ್ ಅಕಲ್ನ ಜೀವನದ ದುಂಬುದ ಭವಿಷ್ಯವನ್ನು ರೂಪಿಸೋಣಂಚಿನ ಒಂಜಿ ಜೀವನ ಇನ್ನು ವ್ಯವಸ್ಥಾಪನಾ ಸಮಿತಿ ದಕ್ಲೆ ಅಕಲು ದಾಲಕೋರೊಂದಿಚ್ಚಿ ಪೂಜಾ ಕಾವಂದರಿ ವೀರೇಂದ್ರ ಹೆಗ್ಡೆರಿಗೆ ಅಕಲು ದಾಲಕೋರೊಂದಿಚ್ಚಿ ಇನ್ನು ಕ್ಷೇತ್ರದ್ದು 27,50,000 ರೂಪಾಯಿ ಮತ್ತು ಇಂಚು ಪ್ರತಿ ಶಿಬಿರಗಳು ಅಲ್ಪದ ಅನುದಾನ ಬರಬಹುದು ಕನಿಷ್ಠ ಪಕ್ಷ ಒಂದು 5 ಲಕ್ಷ ರೂಪಾಯಿದ ಮಿತ್ತದ ಈ ಒಂಜಿ ಕಾರ್ಯ ಮೂಲ ನಡತೊಂದು ಪೋನು ನೆಕ್ ಸಮಾಜದ ಮಾತ ಗಣ್ಯರೆಲ್ಲ ನೆಕ್ ಪಾಲು ಪಡೆದು ಆಕಲ್ನ ಸಾಕಾರನ ಕೊರ್ನೆಡ್ದಾದ ಮಾತ್ರ ಒಂಜಿ ಶಿಬಿರ ನಡಪರೆ ಸಾಧ್ಯ ಉಂಟು ದುಂಬುದ ದಿನೊಟ್ಟು ಪ್ರತಿ ನಿಕ್ಕಲ್ನ ನವಜೀವನದ ಸಮಿತಿದ ಇಲ್ಲದಕ್ಕೆ ಭಾರಿ ಮಲ್ಲವೈನಂಚಿನ ಜವಾಬ್ದಾರಿ ಉಂಟು ದಯಪಂಡ ಈ ಒಂಜಿ ಶಿಬಿರಡು ಯಶಸ್ವಿಯಾದಾಗಲು ಇನ್ನು ಪಿದಾಯ ಬತ್ತೇರು ದುಂಬದ ದಿನೊಟ್ಟು 100ನೇ ದಿನೊಟ್ಟು ಶ್ರೀ ಕ್ಷೇತ್ರನ ಸಂದರ್ಶನ ಮಾಡಿದ ಪೂಜ್ಯರನ್ನ ಆಶೀರ್ವಾದ ಪಡೆಯಾರು ಒಳ್ಳೆಯರು ಈ 77 ನವಜೀವನ ಸಮಿತಿದ ಸದಸ್ಯರನ್ನಕಲ ಆ 77 ಜನಟ್ಟು 77 ಜನಲ ಐಟು ಭಾಗಿಯಾಗ ಖಂಡಿತ ನಂಬಿಕೆ ನಮಗೆ ಉಂಟು ಇನ್ನು ದೇವಿಪ್ರಸಾದ್ ಸಿಟ್ನಂಚಿನ ಒಂಜಿ ಶಿಬಿರಾಧಿಕಾರಿ ನೆಟ್ಟು ಒಂಜಿ ಮಾರ್ಗದರ್ಶನ ಕೋರ್ನಾರು ಅತ್ಯಂತ ಹಿರಿಯ ಒಂಜಿ ಶಿಬಿರಾಧಿಕಾರಿ ಐಡ್ದಾದ ಅವ್ರನ್ನ ಅತ್ಯಂತ ಫಲ ಕೋರ್ಪುಂಡು ಇನ್ನು ವ್ಯವಸ್ಥಾಪನಾ ಸಮಿತಿ ಸಚಿನ್ ಜೈನಪ್ಪ ಅವ್ರನ್ನ ಮಾತ ಟೀಮು ಪ್ರತ್ಯೇಕ ಪನ್ನೊಂದು ಪೋಪುಜಿ ಅಕಲ್ನ ಪ್ರತಿ ಒಂಜಿ ಒರಿಯನಲ ಶ್ರಮ ನೆಟ್ಟು ಉಂಡು ಆ ಶ್ರಮದ ಫಲವಾದ ನಿಕಲು ಅತ್ಯಂತ ಯಶಸ್ವಿಯಾದ ಈ ಒಂಜಿ ಶಿಬಿರಾರ್ಥಿ ಆದ ನವಜೀವನ ಸಮಿತಿ ಆದ ನಿಕಲು ದುಂಬದ ದಿನಟ್ಟು ಬಾಲ್ವಾರು ಪನಪನಂಚಿನ ಈ ಒಂಜಿ ಆಶಯಗಳ ಯಾನ್ಲ ದೀಡೊಂದು ಇನ್ನು ಇಡೀ ಜಿಲ್ಲಾ ವ್ಯಾಪ್ತಿಡು ಪ್ರವೀಣ್ ಕುಮಾರ್ ನಿರ್ದೇಶಕರ್ಲ ಅಂದು ಅಂಚನೆ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆದ ಜಿಲ್ಲಾ ಕಾರ್ಯದರ್ಶಿಲ ಅಂತಂದು ಅರೆಣ ಜಿಲ್ಲಾ ವ್ಯಾಪ್ತಿಡು ಅತ್ಯಂತ ಯಶಸ್ವಿಯಾದ ಈ ಒಂಜಿ ಶಿಬಿರ ಭಾರಿ ಸಂಘಟನಾತ್ಮಕವಾದ ನಡತೊಂದುಂಡು ಐಕ್ಯ ಪೂರ್ವಕವಾದ ಅರಣ್ಯ ತೀರ್ಥಿತನ ಅಧಿಕಾರಿಗಳು ಮಾತ್ರ ಅವರಿಗೆ ಸಹಕಾರ ಕೊರೊಂದುಲ್ಲೇರು ಎಂಕ್ಲೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಡು ಇಂಚಿನ ಒಂಜಿ ಜವಾಬ್ದಾರಿದ ಸ್ಥಾನಡು ಎಂಕುಲ್ಲ ಉಲ್ಲ ಅಂದು ಮನ್ಪಣ ಅತ್ಯಂತ ಹೆಮ್ಮೆ ಪಡೆಯಿನಂಚಿನ ಒಂಜಿ ಖುಷಿಲ ಉಂಟು ಎಂಕ್ಲಿಗೆ ಅಂಚಿನ ಈ ಯಶಸ್ವಿಯಾಗಿ ಸಹಕಾರ ಕೊರನ ಅಂಚಿನ ಮಾತ್ರಗಳ ಜಿಲ್ಲಾ ವೇದಿಕೆದ ಪರವಾಗದು ಏನು ಅತ್ಯಂತ ಹೃದಯಸ್ಪರ್ಶಿಯಾಗಿನ ಒಂಜಿ ಅಭಿನಂದನೆಗಳ ಈ ಸಂದರ್ಭದಲ್ಲಿ ಏನು ಪಣಂದು ಎನ್ನ ಪಾತ್ರನು ಇಡೆಗೆ ಉಂತಾದ ಹೆಚ್ಚಿನ ಪಾತ್ರ ಅಂದರೆ ದುಂಬುದ ಎಂಕಲ್ನ ಮಾರ್ಗದರ್ಶಕರು ಒಳ್ಳೆರು ಅಕ್ಲಿಗೆ ಈ ವೇದಿಕೆಯನ್ನು ಕುಬ್ಬಿಡೊಂದಲ್ಲೇ ಮಾತ್ರೆಗಳ ನನ್ನವರ ವಂದನೆಯನ್ನು ಸಲ್ಲಿಸುವಂದಲ್ಲ ತನ್ನ ಸಿರಿಮುಡಿಯ ಸಿಂಗಾರಕ್ಕೆ ತಿಂಗಳ ದೇವರನ್ನು ಮುಡಿದಂತಹ ಮಂಜು ಬೆಟ್ಟದ ಒಡೆಯ ಮಂಜುನಾಥನ ಆ ಪಾದಪದ್ಮಕ್ಕೆ ಶಿರಸಾಷ್ಟಾಂಗವಾದಂತಹ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಭಾಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ನನ್ನ ನೆಚ್ಚಿನ ಗಣ್ಯರೇ, ಇವತ್ತು ಈ ವೇದಿಕೆಯಲ್ಲಿ ಕುಳಿತು ವೇದಿಕೆಯ ಮುಂಭಾಗವನ್ನು ಈ ಸಭಾಂಗಣವನ್ನು ನೋಡಿದಾಗ ಒಂದರ್ಥದಲ್ಲಿ ನಮಗೆ ಏನು ಕಾಣ್ತಾ ಇದೆ ಅಥವಾ ನನ್ನ ದೃಷ್ಟಿಗೆ ಏನು ಗೋಚರ ಆಗ್ತಾ ಇದೆ ಅಂತ ಹೇಳಿದರೆ 77 ಜನ ಯೋಧರನ್ನು ನಾನು ಈ ಸಭಾಂಗಣದಲ್ಲಿ ಇವತ್ತು ಕಾಣ್ತಾ ಇದ್ದೇನೆ. 77 ಜನ ಯೋಧರನ್ನು ಈ ಸಭಾಂಗಣದಲ್ಲಿ ನಾನು ಕಾಣ್ತಾ ಇದ್ದೇನೆ ಅಂತ ಹೇಳುವಾಗ ಕೆಲವರ ಮುಖದಲ್ಲಿ ಒಂದು ಪ್ರಶ್ನಾರ್ಥಕವಾದಂಥ ಚಿಹ್ನೆ ಕಾಣ್ತಾ ಇದೆ. ದಾನೆ ವಕೀಲರಿಗೆ ದಾದಣ್ಣ ಮರಳು ಬತ್ತದಂಡ ದಾನೆ ಮುಲ್ಪ ದಾಲ ಯುದ್ಧ ತಿಜ್ಜಿ ದಾಲ ತಿಜ್ಜಿ 77 ಜನ ಯೋಧರುಲ್ಲೇರು ಸೈನಿಕರುಲ್ಲೇರು ಎಂದು ಪಣೊಂದುಲ್ಲೇರತ್ತ ಅಂತ. ಆದರೆ ಸಾಮಾನ್ಯವಾಗಿ ನಾವು ಯಾರೊಟ್ಟಿಗೆ ಯುದ್ಧ ಮಾಡ್ತೇವೆ ಅಂತ ಹೇಳಿದರೆ ನಮ್ಮ ಹೊರಗಿನ ಶತ್ರುಗಳೊಟ್ಟಿಗೆ ಹೋರಾಟ ಮಾಡ್ತೇವೆ. ಆ ಹೊರಗಿನ ಶತ್ರುಗಳೊಟ್ಟಿಗೆ ಹೋರಾಟ ಮಾಡೋದು ಭಾಳ ಕಷ್ಟವಲ್ಲ.
ಹೊರಗಿನ ಶತ್ರುಗಳಿಂದ ಹೋರಾಟ ಮಾಡೋದು ಕಷ್ಟ ಯಾರ ಜೊತೆಗೆ ಅಂತ ಹೇಳಿದರೆ ನಮ್ಮ ದೇಶದ ಒಳಗಿನ ಆಂತರಿಕ ಶತ್ರುಗಳ ಜೊತೆಗೆ. ಈ ಆಂತರಿಕ ಶತ್ರುಗಳಿಗಿಂತಲೂ ಹೆಚ್ಚಿನ ಕಷ್ಟ ಯುದ್ಧ ಮಾಡೋದು ಯಾರ ಜೊತೆಗೆ ಅಂತ ಹೇಳಿದರೆ ನಮ್ಮ ದೇಹದ ಒಳಗೆ, ನಮ್ಮ ಮನಸ್ಸಿನ ಒಳಗೆ ಒಂದು ಶತ್ರು ಉಂಟಲ್ಲ, ಆ ಶತ್ರುವಿನೊಡನೆ ಹೋರಾಟ ಮಾಡುವಂಥದ್ದು ಬಹಳ ಕಷ್ಟ. ಇವತ್ತು ಈ 77 ಜನ ಯೋಧರು ಅಂತ ನಾನು ಯಾಕೆ ಕರೀತಾ ಇದ್ದೇನೆ ಅಂತ ಹೇಳಿದರೆ, ಅವರು ತಮ್ಮ ಒಳಗೆ ಇದ್ದಂತಹ ಒಬ್ಬ ಶತ್ರು, ಆ ಶತ್ರು ಅಂತ ಹೇಳಿದರೆ ಅದು ಕುಟಿತವೆಂಬಂತಹ ಚಟ, ಆ ಚಟದೊಂದಿಗೆ ಹೋರಾಟ ಮಾಡಿ ಅದನ್ನು ಗೆದ್ದು ಇವತ್ತೊಂದು ನವಜೀವನವನ್ನು ಆರಂಭ ಮಾಡಲಿಕ್ಕೆ ಹೊರಟಿದ್ದಾರಲ್ಲ, ಆ ಕಾರಣದಿಂದಾಗಿ ಆ 77 ಜನರು ಕೂಡ ಯೋಧರು ಅಂತ ಹೇಳುವಂಥದ್ದು ನಾನಿವತ್ತು ಕಂಡುಕೊಳ್ತಾ ಇದ್ದೇನೆ. ಆ ಯೋಧರಿಗೆ ಒಂದು ಬಿಗ್ ಸೆಲ್ಯೂಟ್ ಅಂತ ನಾವು ಸೆಲ್ಯೂಟ್ ಕೊಡುವಂಥದ್ದು ನಮ್ಮ ರಾಷ್ಟ್ರಧ್ವಜಕ್ಕೆ, ಆ ರಾಷ್ಟ್ರಧ್ವಜವನ್ನು ಗೌರವಿಸುವಂತಹ ಆ ಯೋಧರಿಗೆ ಅದೇ ಒಂದು ದೊಡ್ಡ ಮಟ್ಟದ ಒಂದು ಸೆಲ್ಯೂಟನ್ನು ಇವತ್ತು 77 ಜನರಿಗೆ ಕೂಡ ನಾನು ಕೊಡ್ತಾ ಇದ್ದೇನೆ. ಬಂಧುಗಳೇ, ಇದರ ಜೊತೆಗೆ ನಾನು ಪುನೀತರ ಬಾಳು ಇವತ್ತು ಪುನೀತವಾಯಿತು ಅಂತ. ಯಾಕಂತ ಹೇಳಿದರೆ ಇವತ್ತು ಬಂದು ತನ್ನ ಇಡೀ ಒಂದು ಅವರು ತನ್ನ ಜೀವನದ ಆ ಪುಟಗಳನ್ನು, ಅಥವಾ ನಾವೇನು ಹೇಳ್ತೇವೆ ಆ ಮುಚ್ಚಿದ ಪುಟಗಳನ್ನು ನಮ್ಮ ಎದುರು ತೆರೆದಿಟ್ಟಿದ್ದಾರೆ. ಆದರೆ ನನ್ನ ಒಂದು ಸದಾಶಯ ಏನು ಅಂತ ಹೇಳಿದರೆ, ಇಷ್ಟು ದಿನಗಳಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ನೋಡಿದ್ದೇವೆ, ಹಲವಾರು ಇಂತಹ ಸಮಾರಂಭಗಳಲ್ಲಿ ಭಾಗವಹಿಸಿದ್ದೇವೆ. ಈ ಮಾತು ಏನಿದೆ, ಈ ನಾವು ಇವತ್ತು ಮಾಡಿದಂತಹ ಮಾತೇನಿದೆ, ಆ ಮಾತು ಇವತ್ತಿನ ಒಂದು ದಿನಕ್ಕೆ ಸೀಮಿತವಾಗಬಾರದು. ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ನಾನೀಗ ಹೇಳಿದಾಗೆ ನಿಮ್ಮನ್ನೊಂದು ಯೋಧರು, ನವಜೀವನವನ್ನು ಆರಂಭಿಸಿದವರು ಅಂತ ನೋಡ್ತಾ ಇದ್ದಾರೆ. ನಮ್ಮ ಜವಾಬ್ದಾರಿ ಹೆಚ್ಚಿದೆ. ನೀವು ಯಾರ ಮೇಲೆ ಆಣೆ ಇಟ್ಟು ಇವತ್ತು ಪ್ರಮಾಣ ಮಾಡಿದ್ದೀರಿ ಅಂತ ಹೇಳಿದರೆ, ಮಾತು ಬಿಡ ಮಂಜುನಾಥ ಅಂತ ಒಂದು ಮಾತಿದೆ, ಮಾತು ಬಿಡ ಮಂಜುನಾಥ ಅಂತ. ಆ ಮಾತು ಬಿಡದ ಮಂಜುನಾಥನ ಮೇಲೆ ನೀವು ಇವತ್ತು ಆಣೆ ಇಟ್ಟು ಕುಡಿತವನ್ನು ಬಿಟ್ಟಿದ್ದೇನೆ ಅಂತ ಹೇಳಿದ್ದೀರಿ. ಏಪಗಲ ನಿಕ್ಲೆನ ನಾಲೈ ಅವು ಜೋಡಾಯರ ಬಲ್ಲಿ ಅವು ನಾಲಯಾದುಪ್ಪೋಡು. ನಿಮ್ಮ ಈ ಮಾತನ್ನು ನೀವು ಬರೆಮರೆದು ನಿರಂತರವಾಗಿ ನಿಮ್ಮ ಜೀವನದಲ್ಲಿ ನೀವು ಇವತ್ತು ಮಾಡಿದಂತಹ ಪ್ರಮಾಣ, ಆಣೆ ಅದು ಉಳಿದಿರಲಿ ಅಂತ ಹೇಳುವಂತಹ ಒಂದು ಕಳಕಳಿಯ ವಿನಂತಿಯನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಯಾಕೆಂದರೆ ನೋಡಿ, ನಮ್ಮ ಪ್ರಾಚೀನರದ್ದೊಂದು ಅದ್ಭುತವಾದ ಕಲ್ಪನೆ ಇದೆ. ಆ ಕಲ್ಪನೆಯಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, ವಸುದೈವ ಕುಟುಂಬಕಂ ಅಂತ. ನಮ್ಮ ಕುಟುಂಬ ಯಾವುದು ಅಂತ ಹೇಳಿದರೆ ಈ ವಿಶ್ವವೇ ನಮ್ಮ ಕುಟುಂಬ ಅಂತ ಹೇಳ್ತಾರೆ. ಇವತ್ತು ಈ ಕುಟುಂಬ ದಿನವನ್ನು ಮಧ್ಯವರ್ಜನ ಶಿಬಿರದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ನನಗೆ ಒಮ್ಮೆ ಪ್ರಶ್ನೆ ಬಂತು, ಯಾಕೆ ಇವತ್ತು ಕುಟುಂಬ ದಿನ ಅಂತ ಆಚರಣೆ ಮಾಡ್ತಾ ಇದ್ದಾರೆ? ಈ ಮಧ್ಯವರ್ಜನಕ್ಕೂ ಕುಟುಂಬ ಜೀವನಕ್ಕೂ ಏನು ಸಂಬಂಧ? ಏನು ಎತ್ತಣ ಮಾಮರ ಎತ್ತಣ ಕೋಗಿಣೆ ಎತ್ತಣ ಸಂಬಂಧ ಅಂತ, ಇದಕ್ಕೆ ಏನು ಸಂಬಂಧ ಅಂತ. ಆದರೆ ಮತ್ತೆ ಯೋಚನೆ ಮಾಡಿದಾಗ ನನಗೆ ಏನು ಅನ್ನಿಸಿತು ಅಂತ ಹೇಳಿದರೆ, ಒಂದು ಉತ್ತಮ ಕುಟುಂಬ ಅದು ಆರೋಗ್ಯವಂತ ಸ್ವಸ್ಥ ಸಮಾಜದ ಪ್ರತಿಬಿಂಬ. ಅದು ಹೇಗೆ ಸಿಗ್ತದೆ ಅಂತ ಹೇಳಿದರೆ, ಆ ಕುಟುಂಬದಲ್ಲಿ ಯಾಕೆ ಈ ಕುಡಿತದ ಒಂದು ಪರಿಣಾಮ ಬೀರ್ತದೆ ಅಂತ ಹೇಳಿದರೆ, ಕುಡಿತ ಕುಟುಂಬವನ್ನು ಒಡೆಯುತ್ತದೆ. ಕುಟುಂಬವನ್ನು ಒಡೆಯುವಂಥದ್ದು ಯಾವುದು ಅಂತ ಹೇಳಿದರೆ ಕುಡಿತವನ್ನು ಕೈ ಹಿಡಿದಾಗ ಅದು ಕುಟುಂಬವನ್ನು ಒಡೆಯುತ್ತದೆ. ಕುಡಿತವನ್ನು ಕೈ ಬಿಟ್ಟಾಗ ಅದು ಕುಟುಂಬವನ್ನು ಬೆಸೆಯುತ್ತದೆ. ಈ ಬೆಸೆಯುವ ಕಾರ್ಯಕ್ರಮಕ್ಕೆ ಬೇಕಾಗಿ ಬಹುಶಃ ಇವತ್ತು ಇಲ್ಲಿ ಕುಟುಂಬ ದಿನ ಅಂತ ಹೇಳುವಂತಹದ್ದನ್ನು ಆಚರಣೆ ಮಾಡ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಒಂದು 7-8 ದಿನಗಳ ಕಾಲ ನಮ್ಮ ಕುಟುಂಬದಿಂದ ಹೊರಬಂದು ನೀವು 77 ಜನರು ಕೂಡ ಇಲ್ಲಿ ನಿಮ್ಮದೇ ಆದಂತಹ ಒಂದು ಕುಟುಂಬವನ್ನು ಕಟ್ಟಿಕೊಂಡಿದ್ದೀರಿ. ಇವತ್ತು ನಿಮ್ಮನ್ನು ಮತ್ತೆ ಸ್ವಾಗತಿಸಲಿಕ್ಕೆ ನಿಮ್ಮ ಇಷ್ಟೂ ಜನ ಕುಟುಂಬದ ಎಲ್ಲರೂ ಬಂದಿದ್ದಾರೆ. ನೋಡಿ, ಆ ಮುಖದಲ್ಲಿ ಎಷ್ಟು ಇವತ್ತು ನಗು ಇದೆ, ಆ ಮುಖದಲ್ಲಿ ಎಷ್ಟು ನಿಮ್ಮನ್ನು ಸ್ವಾಗತಿಸಬೇಕು ಅಂತ ಹೇಳುವಂಥ ಒಂದು ಕಾತರ ಇದೆ. ಅವರು ಕಾಯ್ತಾ ಇದ್ದಾರೆ, ಯಾವಾಗ ನಿಮ್ಮ ಜೊತೆ ನಾವು ಮನೆಗೆ ಹೋಗುವಂಥದ್ದು, ಯಾವ ಜೊತೆಯಲ್ಲಿ ನಿಮ್ಮ ಒಂದು ಖುಷಿಯಲ್ಲಿ ಸಂಸಾರ ಮಾಡುವಂಥದ್ದು ಅಂತ. ಅಂದೇ ಒಂದು ಸಿನಿಮಾದ ಹಾಡು ನೆನಪಾಗ್ತಾ ಇದೆ, ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ. ನಾನು ಅದಕ್ಕೆ ಒಂದು ಮಾತನ್ನು ಸೇರಿಸ್ತೇನೆ. ಆ ಪ್ರೀತಿ ಎಂಬ ದೈವವೇ ನಮಗಾಧಾರ, ಆನಂದ ಸಾಗರ ಅಂತ ಹೇಳುವಂತಹ ಕುಟುಂಬಕ್ಕೆ ಮಾರಕ ಯಾವುದು ಅಂತ ಹೇಳಿದರೆ ಕುಡಿತವೆಂಬ ಭಸ್ಮಾಸುರ ಅಂತ. ಈ ಭಸ್ಮಾಸುರನ ಕತೆ ನೀವು ಕೇಳಿದ್ದೀರಾನೋ? ಆ ಭಸ್ಮಾಸುರ ಏನಂತ ಹೇಳಿದರೆ, ಆತ ಎಲ್ಲಿ ಕೈ ಇಟ್ಟದ್ದು ಅದೆಲ್ಲ ಸುಡ್ತಾ ಹೋಗುವಂಥದ್ದು. ಹಾಗೆ ಕುಡಿತ ಅಂತ ಹೇಳುವಂಥದ್ದು ಎಲ್ಲಿ ಬಂತ ಅದು ಹಾಳು ಮಾಡ್ತಲೇ ಹೋದಂಥದ್ದು. ಕುಡಿತ ಒಳ್ಳೆ ಮಾಡಿದೆ ಅಂತ ಹೇಳುವಂಥದ್ದನ್ನು ನಾವು ಎಲ್ಲಿಯೂ ಕೂಡ ಕೇಳುವಂಥದ್ದಿಲ್ಲ. ಇವತ್ತು ಫೆಲೋಶಿಪ್ ಅಂತ ಹೇಳುವಂಥ ಒಂದು ಕಲ್ಪನೆ ಉಂಟು, ಅಂದರೆ ನಮ್ಮನ್ನು ಸೇರಿಸ್ತದೆ ಅಂತ. ಆದರೂ ಅದು ಅತಿ ಮೀರಿದಾಗ ಅದು ಹಾಳು ಮಾಡಿದ್ದಷ್ಟೇ ಹೊರತು ಎಲ್ಲಿ ಕೂಡ ಒಂದು ಮಾಡಿದ್ದಿಲ್ಲ. ಹಾಗಾಗಿ ಭಸ್ಮಾಸುರನ ಒಂದು ಕಲ್ಪನೆಯಲ್ಲಿ ಹೇಗೆ ಬರ್ತದೆ ಅಂತ ಹೇಳಿದರೆ, ಸೃಷ್ಟಿ ಮಾಡಿದನ ಅಂದರೆ ಶಿವನಿಂದ ಅನುಗ್ರಹಿತನಾಗ್ತಾನೆ, ಶಿವದೇವರು ಅವನಿಗೆ ಆಶೀರ್ವಾದ ಮಾಡ್ತಾರೆ. ಆ ಶಿವನಿಂದ ಅನುಗ್ರಹ ಆದರೂ ಕೂಡ ಶಿವನ ತಲೆಯ ಮೇಲೆ ಕೈ ಇಡ್ಲಿಕ್ಕೆ ಹೋಗ್ತಾನೆ ಅಂತ. ಅಂದರೆ ಹುಟ್ಟಿಸಿದವನನ್ನೇ ಸುಡ್ಲಿಕ್ಕೆ ಹೋಗುವಂಥದ್ದು. ಅಥವಾ ನಾನು ಸ್ನೇಹಿತ ಅಂತ ಕೈ ಕೊಡಲಿಕ್ಕೆ ಬಂದರೆ ಕೂಡ, ಸ್ನೇಹಿತ ಅಂತ ಕೈ ಹಿಡಿದ್ರೆ ಕೂಡ
ಭಸ್ಮಾಸುರನ ಕೈಯ ಲಕ್ಷಣ ಏನು ಅಂತ ಹೇಳಿದರೆ ಅದು ಸುಡುವಂಥದ್ದೇ. ಹಾಗೆ ಕುಡಿತ ಅಂತ ಹೇಳುವಂಥದ್ದು ಕೂಡ ಭಸ್ಮಾಸುರನ ಹಾಗೆ ನಮ್ಮ ಸಂಸಾರವನ್ನು ಹಾಳು ಮಾಡ್ತದೆ, ಆನಂದ ಸಾಗರವನ್ನು ಹಾಳು ಮಾಡ್ತದೆ. ಹಾಗಾಗಿ ನಾವೆಲ್ಲ ಇದರ ಬಗ್ಗೆ ಎಚ್ಚರದ ಇರಬೇಕು ಅಂತ ಹೇಳುವಂಥ ಒಂದು ಕಳಕಳಿಯೊಂದಿಗೆ ಈ ಕುಟುಂಬ ಜೀವನದ ಆರಂಭ ಅಥವಾ ಕುಟುಂಬ ಜೀವನದ ಈ ಒಂದು ಸಂಭ್ರಮವನ್ನು ನಾವು ಎಲ್ಲಿ ಆಚರಿಸ್ತಾ ಇದ್ದೇವೆ ಅಂತ ಹೇಳುವಂಥದ್ದನ್ನು ಒಂದು ಗಳಿಗೆ ಆಲೋಚನೆ ಮಾಡಿ. ನೀವು ಎಷ್ಟು ಜನ ಗಮನಿಸಿದ್ದೀರಿ ಅಂತ ನಂಗೆ ಗೊತ್ತಿಲ್ಲ. ಇವತ್ತು ಈ ಕಾರ್ಯಕ್ರಮದ ಒಂದು ಮುಂದಾಳತ್ವ ಯಾರಿಗಿದೆ ಅಂತ ಹೇಳಿದರೆ ಅದು ಮಂಜುನಾಥೇಶ್ವರ ಸ್ವಾಮಿ ಮಂಜುನಾಥೇಶ್ವರನನ್ನೇ ಮುಂದಿಟ್ಟುಕೊಂಡು ಈ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಈ ಮಂಜುನಾಥೇಶ್ವರನ ಸಂಸಾರ ಎಲ್ಲ ಇಲ್ಲಿ ಉಂಟು ಅಂತ ನೀವು ಗಮನಿಸಿ. ಎಲ್ಲಿ ಆಗ್ತಾ ಇದೆ ಅಂತ ಹೇಳಿದರೆ ಗೌರಿ ಸದನದಲ್ಲಿ ಆಗ್ತಾ ಇದೆ. ಗೌರಿ ಸದನದಲ್ಲಿ ಆಗ್ತಾ ಇರತಕ್ಕಂತಹ ಈ ಗೌರಿ ಸದನ ಎಲ್ಲಿದೆ ಅಂತ ಹೇಳಿದರೆ ವಿನಾಯಕ ನಗರದಲ್ಲಿದೆ. ಈ ವಿನಾಯಕ ನಗರದಲ್ಲಿ ಇರುವಂಥದ್ದು ಈ ಕಾರ್ಯಕ್ರಮಕ್ಕೆ ಇವತ್ತು ಅತಿಥಿಯಾಗಿ ಬರಲಿಕ್ಕೆ ಯಾರಿದ್ದಾರೆ ಅಂತ ಹೇಳಿದರೆ ಭಾಗೀರಥಿ ಅಂತ ಹೇಳಿದರೆ ಗಂಗೆ, ಶಿವನ ತಲೆಯಲ್ಲಿರುವಂಥದ್ದು. ಹಾಗಾಗಿ ಇಡೀ ಶಿವನ ಸಂಸಾರ ಇವತ್ತು ಇಲ್ಲಿ ಆ ಸಂಸಾರದ ಕೂಡುವಿಕೆಯಿಂದ ಈ ಕಾರ್ಯಕ್ರಮ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಶಿವನ ಸಂಸಾರದ ಸೇರಿರತಕ್ಕಂತಹ ಸಂದರ್ಭದಲ್ಲಿ ನಿಮ್ಮ ಕುಟುಂಬ ಮಿಲನದ ಕಾರ್ಯಕ್ರಮ ಆಗ್ತಾ ಇದೆ. ಬಹಳಂತ ಅರ್ಥಪೂರ್ಣವಾದಂಥ ವಿಚಾರ ಇದು. ಕಾಕತಾಳೀಯ ದೈವ ನಿರ್ಣಯ ಅಂತ ಹೇಳುವಂಥದ್ದನ್ನು ಹೇಳ್ತಾ ಕೇವಲ ಅವರು ಹೇಳಿದ ಕಾರಣಕ್ಕಾಗಿ ಒಂದೇ ಒಂದು ಘಟನೆಯನ್ನು ನಿಮ್ಮೊಡನೆ ಹಂಚುತ್ತೇನೆ. ಇತ್ತೀಚೆಗೆ ತಾನೇ ಬೆಟ್ಟಂಪಾಡಿ ಅಂತ ಹೇಳುವಲ್ಲಿ ಒಂದು ಕೊಲೆ ಆಗ್ತದೆ. ಆ ಕೊಲೆ ಹೇಗಿದೆ ಅಂತ ಹೇಳಿದರೆ ಶಂಕರಾಚಾರ್ಯರು ಒಂದು ಬಹಳ ದೊಡ್ಡ ತಪಸ್ವಿ. ಅವರು ಹೇಳ್ತಾರೆ, ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತ ನಭವತಿ ಅಂತ. ಕೆಟ್ಟ ಮಕ್ಕಳಾದರೂ ಈ ಪ್ರಪಂಚದಲ್ಲಿ ಇದ್ದಾರೋ, ಆದರೆ ಕೆಟ್ಟ ತಾಯಿ ಇರುವುದಿಲ್ಲ ಅಂತ. ಆದರೆ ಈ ಮರ್ಡರ್ ಆದಂಥದ್ದು, ಈ ಕೊಲೆ ಆದಂಥದ್ದು ಹೇಗೆ ಅಂತ ಹೇಳಿದರೆ ಆ ಆರೋಪ ಇರುವಂಥದ್ದು ಒಂದು ತಾಯಿ ತನ್ನ ಮಗನನ್ನು ಕೊಂದಿದ್ದಾಳೆ ಅಂತ ಹೇಳುವಂಥದ್ದು. ಈ ತಾಯಿ ಮಗನನ್ನು ಕೊಂದಿದ್ದಾಳೆ ಅಂತ ಹೇಳುವಂಥ ಈ ಒಂದು ಘಟನೆಯ ಅದಿನ್ನೇನಾಗ್ತದೆ ಹೇಗೆ ಹೋಗ್ತದೆ ಅಂತ ನಮಗೆ ಗೊತ್ತಿಲ್ಲ. ಆದರೆ ಅದರ ಹಿನ್ನೆಲೆಯಲ್ಲಿ ಇರತಕ್ಕಂಥದ್ದು ಏನು ಅಂತ ಹೇಳಿದರೆ ಈ ಮಗ ಪ್ರತಿನಿತ್ಯ ವಿಪರೀತವಾದಂತಹ ಮದ್ಯಪಾನ ಮಾಡಿ ತನ್ನ ಪಕ್ಕದ ಮನೆಗೆ ಹೋಗಿ ಅಲ್ಲಿ ಗಲಾಟೆ ಮಾಡ್ತಾ ಇದ್ದ. ಆ ಗಲಾಟೆ ಮಾಡ್ತಾ ಇದ್ದದ್ದನ್ನು ಸಹಿಸಲಾರದೆ ಅವರು ತಾಯಿಗೆ ಫೋನ್ ಮಾಡ್ತಾರೆ. ಇದು ಪೊಲೀಸ್ ಕತೆ. ಫೋನ್ ಮಾಡ್ತಾರೆ. ಫೋನ್ ಮಾಡಿ ಅವರಲ್ಲಿ ಹೋದಾಗ ಅವನು ವಿಪರೀತವಾಗಿ ಕೆಟ್ಟದಾಗಿ ವರ್ತಿಸಿದಾಗ ಆತನ ಕೊರಳಿಗೆ ಇವರು ಸಂಕೊಲೆಯನ್ನು ಹಾಕಿ ಎಳ್ಕೊಂಡು ಬರ್ತಾರೆ ಅಂತ. ಅಂದರೆ ನೋಡಿ, ಆ ಕಲ್ಪನೆ ಮಾಡಿಕೊಳ್ಳಿ ಒಂದು ದೃಶ್ಯ. ತನ್ನ ಮಗನನ್ನು ತಾಯಿ ನಾಯಿಯನ್ನು ಕಟ್ಟುವಂಥ ಸಂಕಲೆಯನ್ನು ಹಾಕಿ ಎಳ್ಕೊಂಡು ಬರುವಂತಹ ಒಂದು ಪ್ರಸಂಗಕ್ಕೆ ಹೋಗಬೇಕು ಅಂತ ಇದ್ದರೆ ಅದರ ಹಿನ್ನೆಲೆಯಲ್ಲಿ ಇದ್ದಂಥದ್ದು ಈ ಕುಡಿತ ಅಂತ ಹೇಳುವಂಥದ್ದು. ಹಾಗಾಗಿ ನಾವು ಕಥೆಯನ್ನು ತೆರೆದರೆ ಕುಡಿತ ಎಷ್ಟು ಸಂಸಾರವನ್ನು ಹಾಳು ಮಾಡಿದೆ ಅಂತ ಹೇಳುವಂಥದ್ದನ್ನು ನಮಗೆ ಹುಡುಕಬೇಕು ಅಂತ ಇಲ್ಲ. ನಾವು ಪ್ರತಿನಿತ್ಯ ಕಾಣ್ತಾ ಇದ್ದೇವೆ, ಪೇಪರನ್ನು ತೆಗೆದರೆ ನೋಡ್ತೇವೆ. ಕಾರ್ಕಳದಲ್ಲಿ ಒಂದು ಘಟನೆ ಏನಾಯಿತು ಅಂತ ಹೇಳಿದರೆ ಆ ಘಟನೆಯ ಹಿಂದೆ ಇರತಕ್ಕಂಥದ್ದು ನಶೆ ಅಂತ. ಒಂದು ಹುಡುಗಿಯನ್ನು ಕರ್ಕೊಂಡು ಹೋಗಿ ರೇಪ್ ಮಾಡ್ತಾರೆ ಅಂತ ಹೇಳುವಂಥ ಒಂದು ಆರೋಪ ಬರ್ತದೆ. ಅದರ ಹಿಂದೆ ಇರುವಂಥದ್ದನ್ನೇ ಯಾವುದು ನೋಡಿ. ಅಂದರೆ ಮನುಷ್ಯನನ್ನು ಕೂಡ ಮನುಷ್ಯತ್ವವನ್ನು ಬದಲಿಸಿ ರಾಕ್ಷಸನನ್ನಾಗಿ ಮಾಡುವಂತಹ ಒಂದು ಗುಣ ಇರತಕ್ಕಂಥದ್ದು ಈ ಕುಡಿತಕ್ಕೆ. ಹಾಗಾಗಿ ಆಯ್ಕೆ ನಿಮ್ಮದು. ನಿಮ್ಮನ್ನು ಇಷ್ಟು ಜನ ಇವತ್ತು ಒಂದು ಮನುಷ್ಯರಾಗಿ ಸ್ವೀಕರಿಸ್ತಾ ಇದ್ದಾರೆ. ನೀವು ಮನುಷ್ಯರಾಗಿಯೇ ಉಳಿತೀರಾ, ಅಲ್ಲ ಈ ಕುಡಿತದ ಚಟಕ್ಕೆ ಬಲಿಯಾಗಿ ರಾಕ್ಷಸರಾಗ್ತೀರಾ ಅಂತ ಹೇಳುವಂಥದ್ದು. ಈ ಕುಟುಂಬದ ಇನ್ನೊಂದು ದೃಶ್ಯವನ್ನು ಗಮನಿಸಿ. ಒಂದು ಆಕ್ಸಿಡೆಂಟ್ ಆಯಿತು. 5 ಜನ ಒಂದೇ ಕುಟುಂಬದವರು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡಿ ಬರುವಾಗ ಅಪಘಾತ ಆಗ್ತದೆ. ಅವರು ದೇವರ ಪಾದವನ್ನು ಸೇರ್ತಾರೆ. ಈ ಅಪಘಾತಕ್ಕೆ ಕಾರಣ ಏನು ಅಂತ ಹೇಳಿದರೆ ಎದುರಿನಿಂದಂತ ಬರ್ತಾ ಇದ್ದಂತಹ ಒಂದು ಲಾರಿ, ಆ ಲಾರಿಯ ಡ್ರೈವರ್ ಕಂಠಪೂರ್ತಿ, ಅಂದರೆ ನಾವೇನು ಹೇಳ್ತೇವೆ ಫುಲ್ ಟೈಟ್ ಅಂತ ಅವರು ಆ ವರ್ಡ್ ಯೂಸ್ ಮಾಡಿದರು. ಈ ಫುಲ್ ಟೈಟಾಗಿ ಡ್ರೈವರ್ ಬರುವಾಗ ಆತನಿಗೆ ಎದುರು ಬರುವಂಥದ್ದು ಯಾವುದು ಏನು ಅಂತ ಕಾಣಲಿಲ್ಲ. ಅಪಘಾತ ಆಗ್ತದೆ. ನೋಡಿ, ತುಂಬು ಸಂಸಾರವನ್ನು ಬಲಿ ತೆಗೆದುಕೊಂಡಂತಹ ಒಂದು ಕೃತ್ಯ, ಒಂದು ಘಟನೆ ಯಾವುದರಿಂದ ನಡೆಯಿತು ಅಂತ ಹೇಳಿದರೆ ಅದು ಕುಡಿತದಿಂದ. ಹಾಗಾಗಿ ಇವತ್ತೊಂದು ಆಕ್ಸಿಡೆಂಟ್ ಡೆಲ್ಲಿಯಲ್ಲಿ 3650 ಕೇಸು 2022ನೇ ಇಸ್ವಿಯಲ್ಲಿ ರಿಜಿಸ್ಟರ್ ಆಗ್ತಂತೆ ಕೇಸುಗಳು. ಯಾವುದಕ್ಕೆ ಅಂತ ಹೇಳಿದರೆ ಡ್ರಂಕ್ ಅಂಡ್ ಡ್ರೈವ್ ಅಂತ ಹೇಳ್ತಾರೆ, ಕುಡಿದು ವಾಹನವನ್ನು ಚಲಾಯಿಸಿದ್ದು. ಅದರಲ್ಲಿ 1500 ಪ್ರಕರಣಗಳಲ್ಲಿ ಡೆತ್ ಆಗಿದೆ, ಸಾವಾಗಿದೆ. ಇದೊಂದು ಡೆಲ್ಲಿಯ ಒಂದು ಕಥೆಯನ್ನು ನಾನು ಹೇಳ್ತಾ ಇದ್ದೇನೆ ಸ್ನೇಹಿತರೆ. ಇಡೀ ನಮ್ಮ ಭಾರತ ದೇಶವನ್ನು ನೋಡಿದರೆ ಇಂತಹ ಎಷ್ಟು ಕೇಸುಗಳಾಗ್ಬೋದು. ಇದರ ಹಿನ್ನೆಲೆಯಲ್ಲಿರತಕ್ಕಂಥದ್ದು ಒಂದು ಕುಡಿತ ಅಂತ ಹೇಳುವಂಥದ್ದು. ನಾವು ವಕೀಲರಾಗಿದ್ದುಕೊಂಡು ಹೇಳ್ತಾ ಇದ್ದೇನೆ, ಪ್ರತಿನಿತ್ಯ ನಾವು ಕೋರ್ಟಿನಲ್ಲಿ ನೋಡ್ತಾ ಇದ್ದೇವೆ. ಮೊದಲು ಎಲ್ಲ ಕೋರ್ಟಿಗೆ ಈ ಡೈವೋರ್ಸ್ ಕೇಸ್ ಅಂತ ಬರ್ತಾ ಇತ್ತು. ನೀವು ನೋಡಿ, ಇದ್ದದ್ದನ್ನು ನಾವು ಹೇಳುವಂಥದ್ದು. ಈ ವಿಚ್ಛೇದನದ ಕೇಸು ಬರ್ತಾ ಇತ್ತು. ಈ ವಿಚ್ಛೇದನ ಕೇಸು ಹೇಗೆ ಬರ್ತಾ ಇತ್ತು ಅಂತ ಹೇಳಿದರೆ ವರ್ಷದಲ್ಲಿ ಎಲ್ಲರೂ 1-2 ಭಾಸ್ಕರ್ ಇದ್ದಾರೆ, ಮಹೇಶ್ ಇದ್ದಾರೆ, ಯಾರು ಬೇಕಾದರೂ ಇದನ್ನು ಬಂದು ಪರಿಶೀಲನೆ ಮಾಡಿ 1-2 ಕೇಸುಗಳು ಬರುವಂಥದ್ದು.
ಅದು ಕೂಡ ಬರುವಾಗ ಅವರು ಬಹಳ ಮುಲಾಜಿನಲ್ಲಿ ದಾಕ್ಷಿಣ್ಯದಲ್ಲಿ ಬರಬೇಕಲ್ಲ ಅಂತ ಬರುವಂಥದ್ದು. ಈಗ ಪ್ರತಿ ತಿಂಗಳಲ್ಲಿ ನಿಮಗೆ ನೋಡಿದರೆ 10-15 ಕೇಸುಗಳು, ವಿವಾಹ ವಿಚ್ಛೇದನದ ಕೇಸುಗಳು ಕೋರ್ಟಿಗೆ ಬರ್ತದೆ. ಸಾಮಾನ್ಯವಾಗಿ ಈ 10-15 ಕೇಸುಗಳಲ್ಲಿ 10-12 ಕೇಸುಗಳಲ್ಲಿ ಇರತಕ್ಕಂಥದ್ದು ಕುಡಿದು ಬರ್ತಾರೆ, ಮನೆಯಲ್ಲಿ ಬಂದು ಹೊಡಿತಾರೆ, ಗಲಾಟೆ ಮಾಡ್ತಾರೆ. ಹಾಗಿದ್ದರೆ ಒಂದು ಸಂಸಾರವನ್ನು ಹಾಳು ಮಾಡ್ತಾ ಇರತಕ್ಕಂಥದ್ದು ಒಂದು ಕುಡಿತ, ಒಂದು ಸಮಾಜವನ್ನು ಹಾಳು ಮಾಡ್ತಾ ಇರತಕ್ಕಂಥದ್ದು ಕುಡಿತ. ಹಾಗಾಗಿ ಇದನ್ನು ನಿಲ್ಲಿಸಬೇಕು ಅಂತ ಹೇಳುವಂಥದ್ದು ನಮ್ಮೆಲ್ಲರ ಒಂದು ತುಡಿತ ಅಂತ ಹೇಳುವಂಥದ್ದನ್ನು ಹೇಳ್ತಾ ಮುಗಿಸುವ ಮುನ್ನ ಒಂದೇ ಒಂದು ಮಾತು ಹೇಳ್ತೇನೆ. ಕುಡಿತ ಅತಿಯಾಯಿತೆಂದರೆ ನಡೆಯಲು ಪರದಾಟ. ನೋಡಿ, ಅದು ಎಷ್ಟು ಚೆನ್ನ ಕವಿ ಹೇಳಿದ್ದಾನೆ ಅಂತ ಹೇಳಿದರೆ, ಕುಡಿತ ಅತಿಯಾಯಿತೆಂದರೆ ನಡೆಯಲು ಪರದಾಟ, ಮುಂದುವರಿದರೆ ನಡೆಯುತ್ತದೆ ಹೊಡೆದಾಟ ಬಡಿದಾಟ. ಪುನೀತರು ಅದನ್ನು ಒಪ್ಪಿಕೊಂಡಿದ್ದಾರೆ. ಈಗ ಹೇಳುವಾಗ ಜಾಸ್ತಿ ಕುಡಿದ್ರೆ ಮತ್ತೆ ಏನು ಮಾಡ್ತೇನೆ ಅಂತ ಕಲಿಯುವುದಿಲ್ಲ, ಅಲ್ಲಿ ಗಲಾಟೆ ಆಗ್ತದೆ, ಪೆಟ್ಟಾಗ್ತದೆ, ಎಲ್ಲ ಕ್ರೈಮ್ ಆಗ್ತದೆ. ಮುಂದುವರಿಯುತ್ತದೆ, ನಡೆಯುತ್ತದೆ ಹೊಡೆದಾಟ ಬಡಿದಾಟ. ಅಷ್ಟೇ ಏಕೆ, ಈ ದುಶ್ಚಟದ ಅಮಲಿನಲ್ಲಿ ಗಂಡ ಹೆಂಡತಿ ಮಕ್ಕಳನ್ನೇ ಸುಟ್ಟ. ಪೇಪರ್ನಲ್ಲಿ ಬಂದಂತಹ ಘಟನೆ. ಹಾಗಾಗಿಯೇ ಕಾವಂದರಿಗೆ ಛಲ ಬಿಡದ ವಿಕ್ರಮನಂಥ ಹಠ. ಕಾವಂದರು ಅಂತ ಹೇಳಿದರೆ ಸನ್ಮಾನ್ಯರಾದಂತಹ ವೀರೇಂದ್ರ ಹೆಗ್ಡೆಯವರನ್ನು ನಾವು ಹೇಳುವಂಥದ್ದು. ಹಾಗಾಗಿಯೇ ಕಾವಂದರಿಗೆ ಛಲ, ಅವರಿಗೊಂದು ಹಠ ಏನು ಅಂತ ಹೇಳಿದರೆ ಛಲ ಬಿಡದ ವಿಕ್ರಮನಂಥ ಹಠ. ಚಟ್ಟ ಹತ್ತುವ ಮುನ್ನ ಹೇಗಾದರೂ ಬಿಡಿಸಬೇಕು ಈ ಕುಡಿಯುವ ಚಟ. ಚಟ್ಟ ಹತ್ತುವ ಮುನ್ನ ಹೇಗಾದರೂ ಬಿಡಿಸಬೇಕು ಈ ಕುಡಿಯುವ ಚಟ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ, ಈ ಚಟದಿಂದ ಮುಕ್ತರಾಗಿ ಅಂತ ಹೇಳುವಂತಹ ಆಶಯದೊಂದಿಗೆ ಕಾವಂದರ ಆಶಯ ನಮ್ಮೆಲ್ಲರ ಆಶಯ ಅಂತ ಹೇಳುವಂಥದ್ದನ್ನು ನೆನಪಿಸ್ತಾ ವಿರಮಿಸ್ತೇನೆ. ನಮಸ್ಕಾರ. ಮಾತೆರೆಗಳ ನಮಸ್ಕಾರ. ವೇದಿಕೆ ಪುಣಂಚಿನ ಮಾತೆನ ಸ್ನೇಹಿತರಿ ಮಹೇಶ್ವರನ್ನ ಆಫೀಸರ್ ಇಪ್ಪನಾರು, ಮಹೇಶ್ ಕಜೆ ಎಂಕಲ ಒಟ್ಟಿಗೂ ಪ್ರಾಕ್ಟೀಸ್ ಮಲ್ಪನಾಗಲು, ಪದ್ಮನಾಭ ಶೆಟ್ರೆ, ಸಚಿನ್ ರೇ, ಅಶ್ವಿನ್ ಕುಮಾರ್ ಐಕ್ಳೆ, ಆಬಿಟ್ಟು ಸೀತಾರಾಮ್ ಗೌಡ ಹೊಸವಳಿಗೆ ಎಲ್ಲ ಕ್ಲಾಸ್ಮೇಟ್ ಬೊಕ್ಕ ದಂಚಿ ಗಿರೀಶ್ ಸುಳಯರ್ ಉಳ್ಳೇರು, ಪ್ರವೀಣರು ಉಳ್ಳೇರು, ಬೊಕ್ಕ ರಾಕೇಶರು, ಬಾರಿಮಳ ಜೋಸಿ, ಬೊಕ್ಕ ಈ ಒಂಜಿ ಧರ್ಮಸ್ಥಳ ಕ್ಷೇತ್ರದ ಪದಾಧಿಕಾರಿಗಳು ಉಳ್ಳೇರು. ನೀವು ಎದುರಿತ್ತಂಗಳ ಪೂರ ಪರಿಚಯ ದಯವಂಡ ಹೆಂಚಿನ ಕಾರ್ಯಕ್ರಮ ಈ ಮಹೇಶ್ವರಿ ಮೂಲ ಸವನೋಡು ಇತ್ತದು ಮೂಲ ಹೆಂಚಿನ ಏನಾಳು ಲೆಪ್ಪುಣಿ ಯಾನಿತ್ತೆ ಸವಣೂರಿಗೂ ಚಿರ ಪರಿಚಿತ ಐತೆ. ಇದೇನು ಕೋಡಿಂಬಳಗೆ ಒಂಚೂರು ದೂರ ಆತೆ ಅಂಚ ಅನ್ಕೊಂಡ ಮಾತೆಲ್ಲ ಮೂಲ ಪರಿಚಯ ಇದೆ. ಕರಿಸರ್ತಿ ಕಾಣಿಯೂರು ಹುಡುಗಲ ಒಂಜಿ ಜನ ಶಿಬಿರ ಮಲ್ತಿರ್ತೀರು, ಆಡೆಗಳ ನನಗೆ ಎಷ್ಟು ಅದರಲ್ಲಿ ಇರ್ತೀರು ಯಾಪಂಡೆ ನಾನೇನ ಲೆಪ್ಪೋಚಿ ಜಾಸ್ತಿ ಒಂಡದು ಆಂಡ್ಲಾರಲ್ಲಿ ಎತ್ತೊಂದುಳ್ಳೇರು ವಾರ ಒಂಜಿ ಪ್ರೀತಿ ಆಯ್ಕೆಯನ್ನು ಕೃತಜ್ಞತೆ ಸಲ್ಲಿಸಪೆ. ಇನ್ನು ಬಾರಿ ಖುಷಿ ಆಗ್ಬೋದು ಮಾತೆಲ್ಲ ಪಾತೆರಿಯರು ನನ್ನ ಕೂಡ ಹಿಂಗೆ ಪಾತೆರ ಜಾಸ್ತಿ ಇಜ್ಜಿ ಅಂಡಲ್ಲಿ ಎತ್ತಿನ 2 ಪಾತ್ರೆ ಒಡೆಯ ಪಂಡದು ಪಾತೇರ್ನಿ ನಮ್ಮ ಅವರಿ ಶಿಬಿರಾರ್ಥಿ ಯಾರನ್ನ ಅನುಭವವನ್ನು ಪಂಡೇರು ಆರು ಪಣ್ಣಗೆ ಆರಿಗೆ ಮಾತ್ರ ಕಣ್ಣು ನೀರು ತಿನ್ನತ್ತು. ಈಗ ಮಹೇಶ್ವರ ಪಂಡೇರು ಸ್ವಲ್ಪ ಆರನ್ನ ಪೊಪ್ಪಲ ಉಳ್ಳೇರು ಪಂಡದು ಆರ ಕಣ್ಣೆಲ್ಲ ನೀರು ಬರ್ತದೆ ಆ ಪೊಡ್ಚುಡು ಪಂಡ ಆ ಒಂಜಿ ಸಂತೋಷದ ಕಣ್ಣೀರು. ಆ ಪರಪುಣಿಯನ್ನು ಈ ವರ್ಷ ಅನುಭವಿಸಿದ ಕಷ್ಟ ನಾನು ತುಂಬುಗೆ ಇಜ್ಜತೆ ಮನಪ ಒಂಜಿ ಸಂತೋಷದ ಬಾಷ್ಪಾಂಜಲಿ ಆರನ್ನ ಪೊಪ್ಪನ ಕನ್ನಡ ಆರಿನೇನು ತುಯ್ಯಾನು ಅಂಚನೆ ನಿಖಲು ಮಾಂತೇರಿನ ಜೀವನೊಡ್ಲ ಇಂಚಿನವೇ ಯಾರು ಒಂಜಿ ಒರಿ ಪಂಡೇರು ಅಂಚಿನ ಕತೆ ಮಾಂತೇರಿನ ಜೀವನೊಡ್ಲ ಉಂಡು. ಇನ್ನಿತೋಳು ಏತು ಪೊರ್ಲು ನಿಖಲು ಪುರ ತೋಜುವರು ನಿಖಲ ಬೆರಿಕ್ಕ ಪಾಡಿನ ಸಾಲನೇ ಎಂಕ್ಲ ಬೆರಿಕ್ಲ ಪಾಡ್ದೇರು ದಾಲ ವ್ಯತ್ಯಾಸ ಇಜ್ಜಿ ನಿಕ್ಲೆಗಳ ಎಂಕ್ಲೆಗಳ ದಾಲ ವ್ಯತ್ಯಾಸ ಮಹೇಶ್ ಕಜೆಗಳ ಇಲ್ಲೇ ಪಾಡ್ದೇರು ಅಂಚದು ನಾನು ನಿಕ್ಲು ಬೇತಾಯ್ತು ಎಂಕ್ಲ ಬೇತಾಯ್ತು ದೇನು ಒರಿತ್ತು ಅಂಚಿನ ಒಂಜಿ ಮಹಲ್ಲ ಜವಾಬ್ದಾರಿ ನಿಕಲ್ಟ ಉಂಡು. ದಯಮಾಡಿ ಈ ಸವಣೂರು ಪುಂಚಪಾಡಿ ಬೊಕ್ಕ ಈ ಏರಿಯಾದ ಕಾಳಿ 77 ಜನ ಪರಪನಗಳು ಇಪ್ಪನತ್ತು 77 ಜನ ಪರಪನಗಳು ಇತ್ತು ಅಂದ್ರೆ 2 ಮುಜಿ ಬಾರ್ ನಡಪರ ಸಾಧ್ಯನೇ ಇಜ್ಜಿ ಕೈತಾಳದ ಬೆಳೆದೂರಲ್ಲಿ ಒಂದು 2 ಮುಜಿ ಬಾರ್ ಆತಂಡು ವೈನ್ ಶಾಪರ್ ಆತಂಡು ಅಂಚೆప్పుడు ನಾನು ಮಸ್ತ್ ಜನ ಪಿದೆ ಉಳ್ಳೇರು ಪರಂದು ಇಡೇ ಬರಂದು ನಾಕಲು ಈಗಲ ಜೋಸ್ತಿಲು ಪೂರ ಪಿದೆ ಉಳ್ಳೇರು ಕಾತಂದು ಒಂದು ಶಿಬಿರ ಮುಗಿಬೇಕು ದಾತ ತೂಕ ಆವಂಡದು ನಿಕಡೆ ಪಾತೇರು ಕಾಂದು ನಿಗಳು ಭಾರಿ ಜಾಗ್ರತೆ ಅನ್ಪುಡಾಕೊಂಡು ನಿಕಲ್ಡ ನಾಣ ಜವಾಬ್ದಾರಿ ಜಾಸ್ತಿ ದಯಬಂಡ ಶಿಬಿರಗೂ ಬತ್ತದು ಬರಂದೈತನ ವಿಚಾರ ಬೇತೆ ನಾನು ಬತ್ತದ ಕೊಡೋಲ್ಲ ಶುರು ಮಾಡಿದ್ರೆ ಪನ್ಪೇರು ಆಯ್ ಶಿಬಿರ போயிட்டே ಬಂಡದು ಒಂದು ನಿಕ್ಲೆಗಳ ಪುದರ ಹಾಳು ಮಾಂತ ಹೇಳಿದ್ರೆ ಸಂಘಟನೆ ಮಾಡಿದ್ರೆ ಹಾಳು ಖಂಡಿತವಾದ ನಿಕ್ಲ ಮಲ್ಪಜರ ಒಂದು ವಿಶ್ವಾಸ ಉಂಡು. ಇನ್ನು ಮಾಂತ ನಿಕ್ಲೆ ದುಂಬು ಜನ ನಿಕ್ಲು ದುಂಬುದ ಜನಕ್ಲೆ ಅನ್ಲ ಇತ್ತೆ ನಿಕ್ಲು ಜನ ಹೊಸ ಜನಕ್ಲು ನಿಕ್ಲ ಇಲ್ಲಾರ್ದಾಗ್ಲು ಬಿಡಿದಿ ಅಪ್ಪೆ ಅಮ್ಮೆ ಪುರ ಮುಳು ಬತ್ತುಳ್ಳೇರು ಭಾರಿ ಖುಷಿಡು ಬೈದೇರು ದಯಬಂಡ ಒಂದು ಎಡ್ಡೆ ನಿರೀಕ್ಷೆ ಉಂಡು ಎನ್ನಮ್ಮಗೆ ಜನ ಎನ್ನ ಕಂಡನಿ ಪರ್ಪುಣ ಬುಡಿಯರತ್ತ ಒಂಜಿ ಆಶಾವಾದ ಅಗಲ ಮನಸ್ಸು ಉಂಡು ಅವು ಪೋಯರ ಬಳ್ಳಿ ನಿಕ್ಲ ಮಿತ್ತಿನ ಜವಾಬ್ದಾರಿ ಏರಲೆ ಜಿತ್ತೇನೆ ಮಹೇಶ್ ಕೈ ಪಂಡೇರು ನಿಕ್ಲ ಯೋಧೇರು ಪಂಡದು ನಿಕ್ಲೇನು
ಯೋಧಾಗ ಹೋಳಿಸೇರು ಯೋಧಾಗ ಈ ದೇಶ ಹೊಡೆಯೋದು ಗೌರವ ಉಂಡು ಬಂಡದು ಮಾತ್ರ ಗೊತ್ತುಂಡು ಆ ಗೌರವ ನಿಕ್ಲೇ ಕೊಡ್ತೇರು ఆయన ಒರಿತು ನಂಚಿನ ಜವಾಬ್ದಾರಿ ನಿಖಲ್ನ ಖಂಡಿತವಾದ ನೀವು ఆయన ಒರಿತೋಣವರು ಈ ರೀತಿ ಭಾರಿ ಖುಷಿ ಆಗ್ಬಿಡು 1743 ಮಧ್ಯವರ್ಜನ ಶಿಬಿರ ಧರ್ಮಸ್ಥಳದ ವತಿರ್ದು ನಡಪುಣಜನ 1743 ಬಂಡ ಪ್ರತಿ ಶಿಬಿರಡ್ಲ 75 100 200 ಜನ ಈ ಪರ್ಪಿನ ಬುಡ್ನಾಗ್ಲು ಈತ ಜನ ಬುಡ್ನಲ್ಲ ನಣಲ ಪರ್ಪಿನಲ್ಲಿರತ್ತ ಇತ್ತೆಲ್ಲ ಹೊಸ ಗಡಂಗಳು ವೈನ್ ಶಾಪ್ಲು ಜಾಸ್ತಿ ಆವಂತೀವಲ್ಲ ಹೊಸ ಜನಗಳು ಕೂಡ ಪರಿಹಾರ ಶುರು ಮಾಡ್ತೀರ ಬುಡ್ನಾತಿ ಪಿರ ಈಗ ಸೇರ್ಪಡಾಪಿರ ಅವು ಆಯಾರ ಬಲ್ಲಿ ಅವು ನಿಖಲು ಹಾಕ್ಲಿಕ್ಕೆ ಪಾಠ ಓದಿಪ್ಪೋಡು ನಿಖಲು ಪರ್ಪಣ ಬುಡಪಣ ಮಾತ್ರ ನಾನು ಪಿದೈತೇನೆ ಜೋಸಿಲೆಲ್ಲ ಪರ್ಪಣೆ ಬುಡುಪುಲೆಕದ ಒಂಜಿ ಕೆಲಸ ನಿಖಲು ಮಲ್ಪೋಡು ನಿಖಲು ಮಿದು ಮಸ್ತ್ ಜವಾಬ್ದಾರಿ ಉಂಡು ಖಂಡಿತವಾದಲ್ಲಿ ಈಗ ಏನು ಮಲ್ಪೋಳಿ ದಯಪಂಡ ಇಡೀ ಸಮಾಜ ಮಧ್ಯ ವ್ಯಸನ ಮುಕ್ತ ಆವಡು ಬಂಡದ ಅವಾಂಡ ಮಾತ್ರ ಒಂಜಿ ಊರು ಎಡ್ಡೆ ಆಪಣಿ ಒಂಜಿ ಊರು ಏತು ಎಡ್ಡೆ ನಾವು ಊರು ಬಂಡ ತೆರೆಯೋಡಂಡ ಅಲ್ಪ ತೂಡೈನ ಆ ಊರದ ಶಾಲೆ ಅಥವಾ ದೇವಸ್ಥಾನ ನಮ್ಮ ಊರು ಶಾಲೆಗೆ ಜೋಕುಲು ಕಮ್ಮಿ ಇತ್ತೆ ಗಡಂಗಿಗೆ ಜೋಕುಲು ಜಾಸ್ತಿ ಒಪ್ಪೇರು ಗಡಂಗ್ಲು ಹೊಸ ಗಡಗಳು ಆವಂದೇ ಉಳ್ಳ ಶಾಲೆಯಲ್ಲಿ ಜೋಕುಲು ಜೊತೆ ಬಂದ ಒಂದು ಉಂಡು ದಯಪಂಡ ಜೋಕ್ಲಿಗಳ ಅವಯ ಬುದ್ಧಿ ಇದು ಒಂಜಿನದಿ ಪರ್ಪಣ ಮಾತ್ರ ಅದು ಇದೇನು ಸುವೊಂದಿಲ್ಲ ಸಮಾಜೋಡು ಪರ್ಪಣಗಳಿಗೆ ಗುಡ್ಕದ ಅಭ್ಯಾಸ ಉಂಡು ಇಡೀ ಬಾಯಿ ಗುಡ್ಕ ತಿನ್ಪುಣಿ ಪೋಯಿನಟ್ಟೆ ಬದಿ ಉಗಿಪ್ಪುಣಿ ಇಡೀ ಪರಿಸರ ಹಾಳು ಮಲ್ಪುಣಿ ಇಚ್ಚಿದ ಜವನೇರಿ ತುಂಬು ಜನಸಂಖ್ಯೆ ನಿಯಂತ್ರಣ ಪಂಡದು ಮಲ್ಪಡು ಇತ್ತಂಚದು ಇದೇ ಈ ಬೇಲೆ ಮಲ್ಪಣ ಜನ ಈ ಸಮಾಜ ದನ ಉಂಡು ಅಗ್ಲು ಪಾರದಲ ಗುಡ್ಕ ಅದೇನು ಬೀಡಪುರ ತಿಂದು ಹೆಚ್ಚಿನಾಗ್ಲು ರೋಗಡು 40 ವರ್ಷ ಏನೋ ಸೈಪೇರು ನಮ್ಮ ತೂವೊಂದಿಲ್ಲ ಜನಸಂಖ್ಯೆ ನಿಯಂತ್ರಣ ದೆಟ್ಟೆ ಒಂದು ಇದು ಭಾರಿ ಬೇಜಾರದ ವಿಷಯ ಈ ಬೇಲೆಗೆ ಜನಲ ಇಜ್ಜಿ ಅಕ್ಲ ಪುರ ಹಿಂದೆ ಈ ದುಶ್ಚಟಕ್ಕೆ ಸೇರಿದು ಒಂಜಿ ಗಂಗಸರ ಬರ್ಪುಣೆ ಎರಡನೇದಾದ್ರೆ ಒಂದು ಗುಡ್ಕ ತಿನ್ಪುಣ ಬೀಡ ತಿನ್ನಾಗ ಇದು ತೊಂದರೆ ಯಾವುದು ಇಜ್ಜಂಡು ಗುಡ್ಕಲ ವಿಷವನೇ ಐನ್ಲ ತಿನ್ಪುಣಿ ನಿಕ್ಲು ಹಿಂದೆಲ್ಲ ಬುಡು ಐನ್ಲ ಬುಡು ಬಂಡದು ಏನು ಕೇಳೋದಿಲ್ಲ ಬಂಡ ಐಟ್ಲ ಭಾರಿ ಹಾಳಾಪುಣು ನಮ್ಮ ಆರೋಗ್ಯ ಹಾಳಾದು ಇಡೀ ಬಾಯಿ ಪುರ ವಾಸನೆ ಬರೆಸೋ ಕೈತಡಿ ಏರ್ಲ ಬರ್ಪೂಜಿರು ಪಾತೆರಿಯರಾಗ ಗಂಗಾಸರದ ಬರ್ಪಣ ಏನಾಡಿಗ್ಲ ಗುಡ್ಕ ತಿನ್ಪುಣ ಕೈತಡಿಗೆ ಏರ್ಲ ಬರ್ಪೂಜಿರು ಹೇಸಿಗೆ ಆಪುಂಡು ಅಕಡೆ ಪಾತೆರಿಯರಾಗ ಅಂಚದಿಪ್ಪುನಾಗ ನಮ್ಮ ಎಂಚಿನ ನಮ್ಮ ದುಶ್ಚಟ ಇಡಬಿಟ್ಟ ಇತ್ತು ನಾನು ಪೂರ ಬುಡುತು ಒಂಜಿ ಸತ್ಪ್ರಜೆ ಅವಡು ನಿಕ್ಲು ಮಾತಿರ ಒಂಜಿ ಇಂಚಿನ ಪಂಡ ಒಂಜಿ ಆದರ್ಶ ವ್ಯಕ್ತಿ ಅವಡು ನಿಕ್ಲಿ ತೂತು ಕಲ್ಪಲೇಕ ಅವಡು ಮಾತೇರಿ ಇಡೀ ಸಮಾಜ ನಿಕ್ಲಿ ತೂತು ಕಲ್ಪಲೇಕ ಅನ್ನದಂಡ ದಿನ ಆಯೋಜನೆ ಮಾಡ್ತಾನೆ ಧರ್ಮಸ್ಥಳದಾಗಲಿ ಬೊಕ್ಕ ಮಾತೆರೆಗಳ ಆಯ್ತ ಒಂಜಿ ಶ್ರೇಯಸ್ಸು ಸಿಕ್ಕೊಂಡು ಅಂಚ ಪಂಡದು ನನ್ನಡ ಮಸ್ತ್ ಜನ ಪಾತ್ರೆ ಒಳ್ಳೆಯರು ಖಂಡಿತವಾದ ನಿಖಿಲ ನವಜೀವನ ಸಮಿತಿಯ ಸದಸ್ಯರಾದ ನಿಖಿಲ ಈ ಒಂಜಿ ಒಗ್ಗಟ್ಟು ಬೋಡು ಒಂಜಿ ಜನರ ಕದಲನ ಲೆಕ್ಕ 77 ಜನರ ಒಂದೇ ರೀತಿ ಒಟ್ಟಿಗೆ ಇತ್ತು ನವಜೀವನ ಹೊಸ ಜೀವನ ಮಲ್ತದು ನಿಖಿಲ ಬದುಕಲೇ ಪಂಡದು ಏನು ಆಶಿಸತ್ತು ಏನೋ ಲೆತ್ತದು ಹೆಂಗೆ ಪಾತ್ರೆ ಅವಕಾಶ ಮಲ್ತವ್ರನ್ನ ಮಾತ ಸಂಘಟಕರಿಗೆಲ್ಲ ವಂದಿಸತ್ತು ಏನೋ 2 ಪಾತ್ರೆ ಮುಗಿಪೆ ನಮಸ್ಕಾರ ಅಧ್ಯಕ್ಷರು ಪದ್ಮನಾಭ ಶೆಟ್ಟರ್ ಒಂಜಿ ಪ್ರೈಸ್ ಕೊರಡು ಶಿಬಿರಾರ್ಥಿಗಳಿಗೆ ಅಧಿಪತಿ ಶ್ರೀ ಮಂಜುನಾಥ ದೇವರಿಗೆ ದುಂಬಾತ್ ಒಂದು ದಿವಸ ಒಂದು ವೇದಿಕೆ ರಪಣ ಅಧ್ಯಕ್ಷರು ಮಾತ ಗೌರವಾನ್ವಿತ ಅತಿಥಿಗಳು ಸೇರಿನಂಚಿನ ಮಾತ ಬಂಧುಲು ಅಂಚಿನ ಶಿಬಿರಾರ್ಥ ಬಂಧುಲೆ ಇಂಗಿ ಸಂದರ್ಭ ಒಂಜಿ DVG ಪಣ್ಣ ಒಂಜಿ ಕವನ ನೆನಪರ್ಪುಂಡು ಹುಲ್ಲಾಗು ಬೆಟ್ಟದಡಿ ಮಣ್ಣೆಗೆ ಮಳ್ಳಿಗೆಯಾಗು ಕಲ್ಲಾಗು ಕಷ್ಟಗಳ ದೀನ ದುರ್ಬಲಂಗೆ ಬೆಲ್ಲ ಸಕ್ಕರೆಯಾಗು ಬಂಧು ಜನರೊಳಗೆ ಎಲ್ಲರೊಳು ಬಂದಾಗು ಮಂಕುತಿಮ್ಮ ಈ ಪಾತೆರೆಗೂ ಪೂರಕೈನ ವ್ಯಕ್ತಿಲಿಂದ ಬಂಡ ಧರ್ಮಸ್ಥಳದ ಕಾವಂದಿರು ಅರ್ನ ಧರ್ಮಪತ್ನಿ ದಯಪಂಡ ಇನಿ ಒಂಜಿ ಇಂಚಿತ್ತಿನ ಪೊರ್ಲುದ ಒಂಜಿ ಕಾರ್ಯಕ್ರಮ ಇಡೀ ದೇಶವ್ಯಾಪಿ ರಾಜ್ಯವ್ಯಾಪಿ ಕೊರಡುಂದಂಡ
ಆ ಅಕ್ಲನ ಒಂಜಿ ಪೂರ್ಣ ಆಶೀರ್ವಾದ ಈ ಸಂದರ್ಭ ಎನ್ನೊಂದುಲ್ಲೆ ಬಂದುಲೆ ಜಾಸ್ತಿ ಅನ್ನ ಪಾತಿರ್ಜಿ ದಯಪಂಡಂದ್ರೆ ಸುಮಾರು ಪೊರ್ತುಲಾಂಡು ಬಂಜಿದ ಬಡವುಳ ಆಯ್ತ ಜೋರ ಒಂದುಂಡು ವಿಶೇಷಿಂಚಿನ ಪಂಡದನ್ನ ಯಾನ ಗಿರಿಶಂಕರಡ ಕೇಂದ್ರ 7 ಜನ ಇಡೀ ಶಿಬಿರಾರ್ಥಿಲು ಬತ್ತೇರಂದು ಅಂಡ ಸುಮಾರು ಮಸ್ತ್ ಜನ ಬತ್ತೇರು ಕೆಲವು ದಾಖಲೆ ಸಕ್ಕರೆ ಕಾಯಿಲೆ ಕೆಲವು ಬೇತೆ ಕಾಯಿಲೆ ಕೆಲವು ಇಲ್ಲದಾಕ್ಲ ಒತ್ತಾಯಿಟ್ಟು ಬುಡಿತಿನ ಒತ್ತಾಯಿಟ್ಟು ವಾಪಸ್ ಪಿರಪ್ ಹೋಗ್ತೇರು ಒರಿತಿನ ಕಾಲಿ 77 ಈ 77 ಪಂಡ ಸಂಖ್ಯೆಗೆ ಭಾರಿ ಅರ್ಥ ಉಂಟು ಬಂದಲೆ 77 7 2 ಸರ್ತಿ ಕೂಡಿಸಲೆ 14 ಆಪುಂಡು 14 ವಾಪಸ್ ಕೂಡಿಸಲೆ 5 ಆಪುಂಡು ಐಕೆ ಪಂಚಮಂ ಕಾರ್ಯಸಿದ್ಧಿ ಅಂತ ಒಂದು ಪೇರು ಅಂಚಾದ ಈ ಸಂದರ್ಭಡು ಈ 77 ಜನಕ್ಕೂ ದುಂಬುತ ಜೀವನ ಭಾರಿ ಪೊರ್ಲಾಪುಂಡು ನಮ್ಮ ತೂಪು ಒಂಜಿ ಕಂಚರ್ಪಡೆ ಸುಮಾರು ವಸ್ತುಲಿನ ಪಾರ್ದು ಗಾಳಿತದ ಮಾತ ವೇಸ್ಟ್ ಮಾತ ತಿರ್ತಬೋದು ಒರಿಪುಣ ಒಂತೆ ಅಂಚಾದ ಆ ಒರಿನ ವಸ್ತುಲು ಬಂಡ ನಿಖಿಲ 77 ಜನಕ್ಕಳು ಐನೇ ನಿಖಿಲನಗರ ಮಹೇಶ್ ಕಜೆ ನಮ್ಮ ಪ್ರಭಾವಿ ವಕೀಲರ ಪಂಡ್ಯರು ನಿಖಿಲಿನ ಯೋಧೇರಿಂದ ಆ ಯೋಧೇರಿಂದ ಪಂಪಣ ಶಬ್ದಗೂ ಬೆಲೆ ಬರೋಡಂದ ನಿಖಿಲ ನನತ ನಿಖಿಲ ದುಂಬುತ ಆ ನವ ಜೀವನಡು ಎಡ್ಡೆ ಬಾಲನ ಬೆಲೆ ಪಾವಡು ದಯಪಣ್ಣದ ಕಡೆ ಆರಂಜಿ ತನ್ನ ಜೀವನದ ಕತೆ ಬಂದಿರಪ್ಪ ಮಾತ ಅಕ್ಕನಕ್ಕಿಲ್ಲ ಮಾತೆಲ್ಲ ಕಣ್ಣು ನೀರು ಬತ್ತಂಡು ದಯಪಣ್ಣದನ್ನ ಆ ಕಷ್ಟದ ಜೀವನ ನಿಖಲೆ ಗೊತ್ತುಂಡು ಒಂಜಿ ಇಲ್ಲಡೆ ಒಂಜಿ ವ್ಯಕ್ತಿ ಪರದು ಆ ಬುಡಿದಿ ಜೋಕ್ಲೆಗೆ ಹಿಂಸೆ ಕೊರಪು ನಾವು ನಿಖಲೆಗೆ ಆ ಸಂದರ್ಭ ನೆನಪಾದಂಡು ಬಂದುಲೆ ನನತ ದಿನಟ್ಟು ದುಂಬದ ದಿನಟ್ಟು ಆ ನೆನಪು ನಿಖಲ್ನ ಬಾಲ್ಡ್ ಬತ್ತೊಂದಿತ್ತದು ನಿಖಲ್ನ ಜೀವನ ಅರ್ಥಪೂರ್ಣವಾದ ಬುಳೆ ಓಡೊಂದು ಈ ಸಂದರ್ಭ ಪಂಡೊಂದು ವೇದಿಕೆ ಮೇಲೆ ಕೂತ ಆಸೀನವರ ಗಣ್ಯರೇ, ವೇದಿಕೆ ಮುಂದೆ ಆಸೀನ ಗಣ್ಯರೇ, ನಾನು ಹತ್ತಿರದ ಊರಿನವರೇ, ದೂರದ ಊರಿನವರೇ, ಈಗಾಗಲೇ ನಿಮ್ಮ ಮೇಲೆ ತುಂಬ ಪ್ರೆಷರ್ ಹಾಕಿದ್ದಾರೆ. ಈಗಾಗಲೇ ನೀವು ಒಂದು ಹಂತವನ್ನು ಕ್ರಾಸ್ ಮಾಡಿದ್ದೀರಿ. ಇವತ್ತು ಖಾಲಿ ನೀವಲ್ಲ, ನಾವೆಲ್ಲ ಸಹ ಸ್ವಲ್ಪ ಜವಾಬ್ದಾರಿಯಾಗಿ ಕೆಲಸ ಮಾಡಬೇಕಾಗ್ತದೆ. ಈ 77 ಜನ ಕೆಟ್ಟ ಮನುಷ್ಯರಲ್ಲ. ಇವರು ಯಾವುದೋ ಒಂದು ಮಾನಸಿಕ ಒತ್ತಡದಿಂದ ಯಾವುದೋ ಒಂದು ಚಟಕ್ಕೆ ಇದಾಗಿದ್ದಾರೆ. ಬಟ್ ಅದಕ್ಕೆ ಕಾರಣ ಖಾಲಿ ಅವರಲ್ಲ, ನಾವು ಸಹ. ಇವತ್ತು ಸಮಾಜದಲ್ಲಿ ನಾವು ಈಗ ಅದಾನಿ ಅಂಬಾನಿಗೆ ಬೈತೇವೆ. ಒಬ್ಬ ಅದಾನಿ ಅಂಬಾನಿ 90,000 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ, ಲಕ್ಷಗಟ್ಟಲೆ ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಗೌರ್ಮೆಂಟ್ಗೆ ಎಷ್ಟು ಜನಕ್ಕೆ ಕೆಲಸ ಕೊಡಲಿಕ್ಕಾಗ್ತದೆ? ಅದೇ ಸಮಾಜದಲ್ಲಿ ಯಾರಾದರೂ ಕೆಟ್ಟ ಕೆಲಸ ಮಾಡಿದರೆ ಎಲ್ಲರೂ ಅವನನ್ನೇ ಫೋಕಸ್ ಮಾಡ್ತಾರೆ, ಅವನನ್ನೇ ಗಣ್ಯ ವ್ಯಕ್ತಿ ಅಂತ ಹೇಳ್ತಾರೆ. ಇವತ್ತು ನಾವು ಸ್ವಲ್ಪ ಥಿಂಕಿಂಗ್ ಚೇಂಜ್ ಮಾಡಬೇಕು. ಈ 77 ಜನ ಅಲ್ಲ, ಬಾಕಿ ಕೂತವ್ರು ಸ್ವಲ್ಪ ಇವ್ರಿಗೆ ಸಪೋರ್ಟ್ ಮಾಡಬೇಕು. ಇವತ್ತು ಇವ್ರನ್ನ ಟ್ಯಾಗ್ ಮಾಡಬಾರ್ದು, ಅವನು ಇದು ಮಾಡಿದ, ಅವನು ಅದು ಮಾಡಿದ. ನಮಗೆ ಯಾರಾದರೂ ಒಬ್ಬರು ಕಾರ್ ಪರ್ಚೇಸ್ ಮಾಡಿದರೆ ಆತ ಕೊಟ್ಟಿದ್ದ ಕಾರ್ ದೊತ್ತೊಂಡೆ ಅಂತ. ನೀವು ಕಾರಿದ ಇಂಜಿನ್ ಬಗ್ಗೆ ಮಾತಾಡಿ, ಕಾರಿದ ಫೀಚರ್ಸ್ ಬಗ್ಗೆ ಮಾತಾಡಿ, ದುಡ್ಡಿದ ಬಗ್ಗೆ ಯಾಕೆ ಮಾತಾಡ್ತೀರಿ? ಆ ದುಡ್ಡಿದ ಬಗ್ಗೆ ಮಾತಾಡಿದಾಗನೇ ಈ ಪ್ರೆಷರ್ ಬರೋದು. ಎಲ್ಲರಿಗೆ ಸಹ IAS ಆಗ್ಲಿಕ್ಕೆ ಆಗೋದಿಲ್ಲ, ಎಲ್ಲರಿಗೆ ಸಹ ಲಾಯರ್ ಆಗ್ಲಿಕ್ಕೆ ಆಗೋದಿಲ್ಲ, ಎಲ್ಲರಿಗೆ ಸಹ ಇಂಜಿನಿಯರಿಂಗ್ ಆಗ್ಲಿಕ್ಕೆ ಆಗೋದಿಲ್ಲ. ಬಟ್ ಆಸೆ ಎಲ್ಲರಿಗೂ ಅದೇ ಇರ್ತದೆ. ನನಗೆ ಸಹ ಐಫೋನ್ ಬೇಕು, ನನಗೆ ಸಹ ಪ್ರೈವೇಟ್ ಜೆಟ್ ಬೇಕು, ನನಗೆ ಸಹ 8 ದೇಶದಲ್ಲಿ ಹೋಗಿ ಕೆಲಸ ಮಾಡಬೇಕು ಅಂತ ಎಲ್ಲರಿಗೂ ಆಸೆ ಇರ್ತದೆ. ಬಟ್ ನಮ್ಮ ವರ್ಡ್ಸಲ್ಲಿ, ನಮ್ಮ ಮಾತಲ್ಲಿ ನಾವು ಭಾಳ ಜಾಗೃತಿ ಇರಬೇಕು. ನಮ್ಮ ವರ್ಡ್ಸಿಂದ ಬೇರೆಯವ್ರಿಗೆ ಏನು ಎಷ್ಟು ಪ್ರೆಷರ್ ಹಾಕ್ತೇವೆ ಅಂತ. ನಾನೊಂದು ವಿದ್ಯಾಸಂಸ್ಥೆ ನಡೆಸೋನು. ಈಗಾಗಲೇ ನಿಮಗೆ ಎಲ್ಲರೂ ಹೇಳಿದರು ಏನು ಮಾಡಬಾರ್ದು ಅಂಥೇಳಿ. ಒಬ್ಬ ವಿದ್ಯಾಸಂಸ್ಥೆ ನಡೆಸೋನು ಹೇಗೆ ಮಾಡಬೇಕು ಅಂತೇಳಿ ನಿಮ್ಗೊಂದು ಸಣ್ಣದೊಂದು ಹೇಳ್ತೇನೆ ನಿಮಗೆ. ಈಗಾಗಲೇ ನೀವು ಒಂದು ಹಂತವನ್ನು ಕ್ರಾಸ್ ಮಾಡಿದ್ದೀರಿ. ಈ ಸ್ಟೇಜ್ನ ಮೇಂಟೈನ್ ಮಾಡಲಿಕ್ಕೆ ನೀವು ಸ್ವಲ್ಪ ಧ್ಯಾನ ಮಾಡಲಿಕ್ಕೆ ಕಲಿಬೇಕು. ಯಾಕಂದರೆ ಪ್ರತಿ ದಿವಸ ಅದು ಅವ್ರು ಹೇಳಿದಾಗೆ ನಾವೊಂದು ಯೋಧ. ಪ್ರತಿ ದಿವಸ ನಾವು ನಮ್ಮ ಜೊತೆ ಹೋರಾಟ ಮಾಡ್ತಾ ಇದ್ದೇವೆ. ಈ ಹೋರಾಟ ಮಾಡಲಿಕ್ಕೆ ನಮಗೆ ಧ್ಯಾನ ಮೇನ್. ಯಾಕಂದರೆ ಇವತ್ತು ನೀವು ಎಲ್ಲ ಕರೆಕ್ಟಾಗಿ ಆಗಿದ್ದೀರಿ. 8 ದಿವಸದಲ್ಲಿ ನಿಮಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ, ಕೌನ್ಸಿಲಿಂಗ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಇವತ್ತು ನೀವೆಲ್ಲ ರೆಡಿ ಆಗಿದ್ದೀರಿ. ನಾಳೆ ಹೊರಗೆ ಹೋದ ಕೂಡಲೇ ಏನಾರು ಒಂದು ಬರ್ತದೆ, ಸಾಲನೋ ರೋಗನೋ ಹತ್ರದವರು ಯಾರಾದರೂ ಒಂದು ಏನಾದ್ರು ಹೇಳ್ತಾರೆ ನಿಮ್ಗೆ. ಅದು ಪ್ರಕೃತಿ ನಿಯಮ, ಅದು ಮತ್ಸ್ಯ ನ್ಯಾಯ ಅಂತ ಹೇಳ್ತಾರೆ. ದೊಡ್ಡ ಮೀನು ಸಣ್ಣ ಮೀನಂತ ತಿಂತದೆ, ಅಲ್ಲಿ ಪಾಪ ಪುಣ್ಯ ಇಲ್ಲ. ಬಟ್ ನಿಮಗೆ ನಿಮ್ಮ ಮನಸ್ಸು ಮೇಲೆ ಕಂಟ್ರೋಲ್ ಇದ್ದರೆ, ಇದೇ ಕೃಷ್ಣ ಅರ್ಜುನನಿಗೆ ಸಹ ಹೇಳಿದೆ, ಚಾಪ್ಟರ್ 2 ವರ್ಸ್ 15 ಸಮ ದುಃಖಂ ಸುಖಂ ಧೀರಂ ಅಂತ. ನೀವು ಮೆಡಿಟೇಷನ್ ಮಾಡಲಿಕ್ಕೆ ಕಲೀಲೇಬೇಕು. ಖಾಲಿ ನೀವು ಅಲ್ಲ, ನಾವು ಎಲ್ಲರೂ ಕಲಿಬೇಕು. ನೀವು ಎಷ್ಟು ಮೆಡಿಟೇಷನ್ ಮಾಡ್ತೀರಿ ನಿಮಗೆ ಅಷ್ಟೇ ನಿಮಗೆ ಲೈಫಲ್ಲಿ ಬೇರೆಯವ್ರ ಬಗ್ಗೆ ಏನು ಹೇಳ್ತಾರೆ. ಈಗ ನೀವೆಲ್ಲ ಹೇಗೆ ಟ್ರೈನ್ ಆಗಿದ್ದೀರಂದರೆ ಅವನು ಏನೋ ಹೇಳಿದ ಅಂತ. ಆ ಥಿಂಕಿಂಗ್ ಸ್ವಲ್ಪ ಯಾಕೆ ಹೇಳಿದ ಅಂಥೇಳಿ ಆ ಥಿಂಕಿಂಗ್ ಚೇಂಜ್ ಆಗಬೇಕಾದ್ರೆ ನೀವು ಧ್ಯಾನ ಮಾಡಬೇಕು.
ನಾನು ಶಿಪ್ಪಣಿ ಕೆಲಸ ಮಾಡ್ತಿದ್ದೆ, ಏರ್ಬಸ್ ಮಿಲಿಟ್ರಿಲಿದ್ದೆ. ನನ್ನ ಕೆಲಸ ಹೇಗಿತ್ತು ಅಂತ ಹೇಳಿದರೆ, ನನ್ನ ಮಿಸ್ಟೇಕಲ್ಲಿ ಯಾರೊಬ್ಬ ಸಾಯ್ಬೋದಿತ್ತು. ನಾನು ಗೋ ಫಾರ್ ಫ್ಲೈಟ್ ಅಂತ ಸೈನ್ ಹಾಕಿದರೆ ನನ್ನ ಮಿಸ್ಟೇಕ್. ಯಾಕಂದರೆ ಶೂಟ್ ಮಾಡಬೇಕಾದ್ರೆ ಒಂದು ಏರೋಪ್ಲೇನ್ ಇನ್ನೊಂದು ಏರೋಪ್ಲೇನ್ಗೆ ಶೂಟ್ ಮಾಡಲಿಕ್ಕೆ 101 ಸೆಕೆಂಡ್ ಡಿಫ್ರೆನ್ಸ್ ಸಾಕು. ನನ್ನ ಮಿಸ್ಟೇಕಲ್ಲಿ ಒಬ್ಬ ಪೈಲಟ್ ಸತ್ತರೆ ಖಾಲಿ ಪೈಲಟ್ ಸಾಯೋದಲ್ಲ, ಒಬ್ಬ ಮಗ ಸಾಯ್ತಾನೆ, ಒಬ್ಬ ಗಂಡ ಸಾಯ್ತಾನೆ, ಒಬ್ಬ ಅಪ್ಪ ಸಾಯ್ತಾನೆ. ನಾನು ಸಾರಿ ಹೇಳಲಿಕ್ಕೆ ಆಗೋದಿಲ್ಲ. ಅಂಥ ಪ್ರೆಷರ್ ಕೆಲಸದಲ್ಲಿ ನಾವು ಹೇಗೆ ಬದುಕಿ ಬಂದಿದ್ದಂದರೆ ಧ್ಯಾನದಿಂದ. ನೀವು ಎಷ್ಟು ಧ್ಯಾನ ಮಾಡ್ತೀರಿ, ನಿಮ್ಮ ಮೈಂಡ್ ಕಂಟ್ರೋಲ್, ಡಿಸಿಷನ್ ಕಂಟ್ರೋಲ್ ಅಷ್ಟು ಚೆನ್ನಾಗಾಗ್ತದೆ. ನೀವು ಇವತ್ತು 8 ದಿವಸದಲ್ಲಿ ಏನು ಹೇಳಿಕೊಟ್ಟಿದ್ದಾರೆ ಅದರ ಒಟ್ಟಿಗೆ ದಿವಸಕ್ಕೆ ಒಂದು ಅರ್ಧ ಗಂಟೆ ಧ್ಯಾನ ಮಾಡಿದರೆ ನೀವು ಖಾಲಿ ನಿಮ್ಮ ಲೈಫನ್ನು ಇಂಪ್ರೂವ್ ಮಾಡೋದಲ್ಲ, ನಿಮ್ಮ ಊರನ್ನ ಇಂಪ್ರೂವ್ ಮಾಡೋದಲ್ಲ, ನೀವು ನಮ್ಮ ದೇಶಕ್ಕೆ ಒಂದು ಟ್ಯಾಕ್ಸ್ ಸೇಯಿಂಗ್ ಸಿಟಿಸನ್ ಆಗ್ತೀರಿ. ಈ ಮಾತನ್ನು ನೆನಪಿಟ್ಕೊಳ್ಳಿ. ಜೈ ಭಾರತ್. ಥ್ಯಾಂಕ್ ಯು. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಪದ್ಮಾವತಿ ದೇವಿಯೇ ನಮಃ. ಸ್ಥಳ ಸಾನ್ನಿಧ್ಯ ವಿನಾಯಕ ದೇವರೇನೆ ನೆನೆತೊಂದು ಊರ್ದ ಮಾತ ದೈವ ದೇವರೇನೆ ನೆನೆತೊಂದು 1843 ಈ ಮಧ್ಯವರ್ಜನ ಶಿಬಿರದ ಸಮಾರೋಪ ಸಮಾರಂಭದ ಕೊನೆಯ ಹಂತ, ಲಾಸ್ಟ್ ನಮ್ಮ ಉಲ್ಲ ಈ ವೇದಿಕೆ ರಿಪ್ಪನಂಚಿನ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆದ ಜಿಲ್ಲಾಧ್ಯಕ್ಷರು ಪದ್ಮನಾಭ ಶೆಟ್ಟರ್ ಉಲ್ಲೇರು, ಮಹೇಶ್ ಗಜೆ ಉಲ್ಲೇರು, ಅವೇ ರೀತಿ ನಮ್ಮ ನಿರ್ದೇಶಕರಾಯನಂಚಿನ ಪ್ರವೀಣ್ ಸರ್ ಉಲ್ಲೇರು, ಅಶ್ವಿನ್ ಸರ್ ಉಲ್ಲೇರು, ಸೀತಾರಾಮ್ ಗೌಡ ಉಲ್ಲೇರು, ಭಾಸ್ಕರ್ ಕೋಡಿಂಬಾಳ ಉಲ್ಲೇರು, ಗಿರಿಶಂಕರ್ ಸುಲಾಯ್ ಉಲ್ಲೇರು, ಮೇದಪ್ಪರ್ ಉಲ್ಲೇರು, ಗಣೇಶ್ ಸರ್ ಉಲ್ಲೇರು, ಅವೇ ರೀತಿ ಶಿಬಿರಾಧಿಕಾರಿ ನಂಚಿನ ದೇವಿಪ್ರಸಾದ್ ಉಲ್ಲೇರು, ರಾಕೇಶ್ ಉಲ್ಲೇರು, ಏನು ಆತ್ಮೀಯ ಮಿತ್ರರು ನೆತ್ತ ಪೂರ ವ್ಯವಸ್ಥೆದ ಕಾರಣಕರ್ತರ ನಂಚಿನ ಮಹೇಶ್ ಉಲ್ಲೇರು, ವೇದಿಕೆಡ ಅವೇ ರೀತಿ ಇತರ ಮಾತ ಗಣ್ಯರುಳ್ಳೇರು, ವೇದಿಕೆಯ ಮುಂಭಾಗಡಿಪ್ಪ ನಂಚಿನ ಮಾತ ಹೊಸ ನವಜೀವನ ಸಮಿತಿದ ಸದಸ್ಯರುಳ್ಳರು, ಮಾತ ಬಂದುಲ್ಲ ಏನ ಜೀವನದ ಒಂಜಿ ಬಾರಿ ಖುಷಿ ತಕ್ಷಣ ಹೂವು ಕೆಂಡ ಒಂದು ಪ್ರೀತಿರ್ದ ಮಿಗಿಲಾದ ಓವುಲೆಜ್ಜಿ ಒವೇ ಮನುಷ್ಯಗೆ ವಾ ಆಸ್ತಿ ವಾ ದುಡ್ಡು ವಾ ಸಂಪತ್ತು ಓವುಲ ಬಡ್ಚಿ ಆ ಪ್ರೀತಿರ್ದ ಮಿಗಿಲಾಯ್ನಂಚಿನ ಶ್ರೀಮಂತಿಕೆ ಓವುಲೆಜ್ಜಿ ಆ ಪ್ರೀತಿನ ನಿಖಿಲ್ ಪೂರಂಕ ಕೊಡ್ತಾರೆ, ನಿಖಿಲಿಗೆ ಕೈ ಮುಗಿದ್ಯಾ ಅನ್ನ ಕೃತಜ್ಞತೆ ಸಲ್ಲಿಸಬೆ. ಈ ಕಾರ್ಯಕ್ರಮಡು ಸುಖಲ ಉಂಡು, ದುಃಖಲ ಉಂಡು, ಕಷ್ಟಲ ಉಂಡು, ಮಾತ ರೀತಿದೆಲ್ಲ ಕಣ್ಣಾರು ತೂಪನಂಚಿನ ಒಂಜಿ ಜೀವನ ಬಂಡ ಎಂಚಿನ ತೊಜಿಪದ ಕೊರುಪನಂಚಿನ ಒಂಜಿ ಶಿಬಿರ.
ಮನ ಏರ್ನಲ್ಲ ಮನಸ್ಸು ಕರಗುನಂಚಿನ ಒಂದು ಶಿಬಿರ ಇಡೇ ಬತ್ತಂಡ ಪೋಪನ ಬಡ್ಚಿ ಅಕ್ಲನೊಟ್ಟಿಗೆ ಇಪ್ಪುಗ ನನ್ಪನಂಚಿನ ಒಂದು ಶಿಬಿರ ಮಾತರ್ಲಿ ಶಿಬಿರಾಧಿಕಾರಿಗಳ ದಿಪ್ಪು ಮಾತ ಇರ್ಲ ಕೇಣೋ ನಿಂತೇರಿ ಎಂಚ ಹಾಕೊಂಡಿದ್ದಾರೆ ಎಂಚ ಹಾಕೊಂಡು ಇರಾಗ ಇರ್ನ ಸುರು ತೂಪ ಖಂಡಿತವಾದಲ ಬಾರಿ ಎಡ್ಡಂಜ ಶಿಬಿರ ಆ ಪೂಜ್ಯ ಕಾವಂದಿರು 35 ವರ್ಷಕ್ಕೂ ದುಂಬು ವಾ ದೂರದೃಷ್ಟಿ ದುಡ್ದು ಮಲ್ತಾರ ಅವು ನಿಜವಾದ ಆ ಪುಣ್ಯಾತ್ಮೆ ಮಲ್ತನಂಚಿನ ಒಂದು ಎಡ್ಡ ಕಾರ್ಯ ನಮ್ಮ ಮಾತಾಡ್ಲಾಕ್ಲೆಗೆ ಶಿರಬಾಗದು ನಮಸ್ಕರಿಸವಡು ಅರೆನ ಏಪಲ ನೆನಪದಿ ಓಡು ಈ ಪುಂಚಪಾಡಿ ನನ್ಪಣ ಒಂದೊಂಜಿ ಈ ಒಂಜಿ ಕುಗ್ರ ಮಡು ಇಂಚಿನ ಒಂಜಿ ವ್ಯವಸ್ಥೆನ ಬಾರಿ ಶೋಕಡು ಅಚ್ಚುಕಟ್ಟಿಡು ಕರಿನ ಎನ್ಮ ದಿನೋಡ್ದ ಬುಕ್ಕ ನಮ್ಮ ಮಾತು ಸೇರಿದ ಮಲ್ತ ಲಕ್ಕಿನ ಎಂಕ ಸನ್ಮಾನ ಮಲ್ತೇರಿ ಅವು ಎಂಕತ್ ನಿಜವಾದ ಮಾತ ಎಂಗ್ಲನ ಒಟ್ಟುಗಿತ್ತನಗ್ಲೆಗೆ ಕಾರ್ಯಕರ್ತ ಬಂಧುಲೆಗೆ ಮಾತ ಸ್ವಯಂ ಸೇವಕರಿಗೆ ಸಂದ ನಾವು ಯಾನ ಖಾಲಿ ಪುದರ್ಗೋಸ್ಕರ ಮಾತ್ರ ಮಾತ ಬೇಲೆಲ್ಲ ಮಲ್ತಂತೇರಿ ಈ ನೆತ್ತ ಯಶಸ್ವಿಗೆ ಮೂಲ ಕಾರಣ ನಮ್ಮ ಜಿಲ್ಲಾ ನಿರ್ದೇಶಕರು ಆಯ್ನಂಚಿನ ಪ್ರವೀಣ್ ಕುಮಾರ್ ಸರ್ ದಯಬಂಡ ಈ ಸ್ಥಳಟ್ಟು ಮಲ್ಪಲಿ ಈ ಗ್ಲಾಸ್ದ ಇಂಚಿನ ಈ ಹಾಲಿಡ್ ಮಲ್ಪೆರಗು ಆರೊಂಜಿ ಪರ್ಮಿಷನ್ ಕೊರ್ನವೇ ಎಂಕ್ಲೆ ಗ್ರೇಟ್ ಆರೆಗೆ ನಿಜವಾದ ಎಂಕ್ಲೆ ಅಭಿನಂದನೆ ಕಲಿಸಬ ಈ ದೇವರನ್ನ ದಯಟ್ಟು ಒಂಜಿ ತೊಂದರೆಲ್ಲ ಒಂದು ಲೆಕ್ಕ ಭಾರಿ ಶೋ ಕೊಡು ಕಾರ್ಯಕ್ರಮ ಆತಂದು ಒಂಜಿ ತೊಂದರೆಲ್ಲ ಮೂಲ ಆತಜ್ಜಿ ಅವೇ ರೀತಿ ಪ್ರಾದೇಶಿಕ ಯೋಜನಾಧಿಕಾರಿಲು ಆರೆಲ್ಲ ಎಂಕ್ಲಿ ನೆನಪು ಮಲ್ತ ನೋಡು ಗಣೇಶ್ ಆಚಾರ್ಯ ಸರ್ ಅವ್ರನ್ನ ಪಾತ್ರಕ್ಕೆ ಏನಾಗನೆ ಭಾರಿ ಮೃದು ಸ್ವಭಾವದಾರು ಮನಸ್ಸನ್ನು ಕರಗವನಂಚಿನ ಪಾತ್ರಲು ನಿಖಿಲ್ನ ಹೃದಯ ತಟ್ಟು ನಂಚಿನ ಪಾತ್ರದ್ದು ಆರು ನಮಕ್ ಖುಷಿ ಪಡೆದಿರು ಅವೇ ರೀತಿ ನಮ್ಮ ಕಡಪ ತಾಲೂಕದ ಯೋಜನಾಧಿಕಾರಿಗಳು ಭಾರಿ ತಾಳ್ಮೆದ ವ್ಯಕ್ತಿ ಒವ್ವೇ ಕಾರ್ಯಲ್ನ ಭಾರಿ ಒಂಜಿ ಕ್ರಮಬದ್ಧವಾದ ಕ್ಲಪ್ತ ಸಮಯ ಮಲ್ಪನಂಚಿನ ಒಂಜಿ ವ್ಯಕ್ತಿ ಅರೆಣ್ಣ ನಮ್ಮ ನೆನಪು ಮಲ್ತನ್ವಾ ಅವೇ ರೀತಿ ಮೂಲತಃ ಶಿಬಿರಾಧಿಕಾರಿ ಎಡ್ಡ ಒಂಜಿ ಶಿಬಿರಾಧಿಕಾರಿ ಏನ ಮಿತ್ರರು ಪಂಡೋಯ್ತಾರೆ ಮಹೇಶ್ವರಿ ಎಂಗ್ಲಿಗೆ ಎಡ್ಡ ಶಿಬಿರ ಸ್ಟಾರ್ಟ್ ಆಗಿರೋದು ಎಡ್ಡ ಶಿಬಿರಾಧಿಕಾರಿ ತಿಕ್ಕೇರಿ ಸಚಿನ್ ಅಣ್ಣ ಖಂಡಿತವಾದಲ್ಲ ಯಶಸ್ವಿ ಹಾಪಣೊಂದು ಅವು ಎಂಕ್ಲಿಗೆ ಇನ್ನಿ ಗೊತ್ತಾವೊಂದುಂಡು ದೇವಿ ಪ್ರಸಾದ್ ಸುವರ್ಣರು ಭಾರಿ ಒಂಜಿ ಎಡ್ಡ ಪಾತ್ರ ತೆಲಿಕೆದ ಪಾತ್ರ ನಿಕ್ಲೆನ ಪೂರ ஒரு ಶಿಬಿರಾರ್ಥಿ ಪಂಡರು ಎತ್ತದ ದಿನ ಹೊರ ಪರಿಯ ಹೊರ ಸುರು ಮಲ್ತೆ ಹೊರ ಪರಿಯ ಅವ್ರನ್ನ ಲೈಫ್ದ ಬೇತೆ ಚೇಂಜಸ್ನ ಪಂಡರು ಅಂಡ ದೇವಿ ಪ್ರಸಾದ್ ಸರ್ನ ಈ ಎನ್ಮ ದಿನಟ್ಟ ಈ ನಿಕ್ಲನ ನೆಟ್ ಚೇಂಜ್ ಆಗಿ ನಾವು ನನ್ನ ನಿಕ್ಲನ ಲೈಫ್ ಚೇಂಜ್ ಆಪುಜಾರು ನಿಕ್ಲ ಮಧ್ಯಾಹ್ನ ಬುಡ್ದು ಹೊಸ ಜೀವನ ಸ್ಟಾರ್ಟ್ ಮಲ್ಪುಬರು ಖಂಡಿತವಾದಲ್ಲ ಆರೋಗ್ಯ ಎಂಕ್ಲ ವಾತ ಊರ್ದಕ್ಲ ಪರವಾದ ನಿಕ್ಲ ಪರವಾದ ಅಭಿನಂದನೆ ಆರೇನ ನಮ್ಮ ಮರಪೆರಜ್ಜಿ ಅವೇ ರೀತಿ ನಮ್ಮ ಆರೋಗ್ಯ ಸಹಾಯಕ ಇದ್ದ ನಮ್ಮ ನೇತ್ರ ಕೊಲ್ಲೇರು ಖಂಡಿತವಾದಲ್ಲ ಆರು ತೆರೆಮರೆಯ ಒಂದು ಅವ್ರನ್ನ ಕೆಲಸ ಎದುರಿಗೆ ತಿಕ್ಕುಜರಿ ಪಿರವಡು ತೆಳ್ತೊಂದು ಪತ್ತೊಂದು ನಮಸ್ಕಾರ ಮಲ್ತೊಂದು ಮಾತೆರೆಲ್ಲ ಖುಷಿ ಪಡೆದ ನಿಕ್ಲ ಹೆಲ್ತನ್ನು ಭಾರಿ ಶೋಕು ತಗೊಂಡೇರು ಆರೆಲ್ಲ ನಮ್ಮ ನಿಜವಾದ ನಮ್ಮ ಊರ್ದ ಪರವಾದ ಮಾತು ಖಂಡಿತವಾದಲ್ಲ ಎಂಕ್ಲ ನೆನಪು ಮಲ್ಪುವ ಅವೇ ರೀತಿ ಮುಲ್ತ ಮೇಲ್ವಿಚಾರಕರಾಯಿನ ವೀಣಾ ಮೇಡಮ್ ಇಪ್ಪು ರಾತ್ರಿ ಪಗೆಲ್ ಮೂಲ ಬೆಲೆ ಮಲ್ಪದಿರು ರಾತ್ರಿ 10 ಗಂಟೆ 11 ಗಂಟೆ ಮುಟ್ಟ ವೀಣಾ ಮೇಡಮ್ ಇಪ್ಪು ಅವ್ರನ್ನ ಸೇವಾ ನಿರತರಿಪ್ಪು ಮಾತಿರಲ್ಲ 11 ಗಂಟೆ 12 ಗಂಟೆ ಯಾನು ಕೋಡೆಲ್ಲ 11 ಮುಟ್ಟ ಇತ್ತೀರಿ ಇಲ್ಲಡೆ ಪೋಪುಜಾರ ಮೇಡಮ್ ಏನ ಪೋಪ ಎಂಕ್ಲ ಮೂಲೆ ಜಪ್ಪು ಬಬಂಡಿರು ಲಾಸ್ಟ್ ಏತೊಂಜಿ ನಿಷ್ಠೆಡ ಮಲ್ತಿದ್ದೀರಿ ಏರೆಗೋಸ್ಕರ ಮಲ್ದಿರಿ ನಿಕ್ಲೆಗೋಸ್ಕರ ಮಲ್ದಿರಿ ಖಂಡಿತವಾದಲ್ಲ ಈ 77 ಜನ ಎಂಕ್ ಕೋಡೆ ಮುರಾನಿಡೆ ಪಂತರು ಖಂಡಿತವಾದಲ್ಲ ಎಂಕ್ಲ ನಾನು ಒಂಜಿ ತೊಟ್ಟುಲ ಮುಟ್ಟುಜ ಪಣ್ಣ ಪಾತರಿಗೂ ತಪ್ಪುಜ ಅಂದು ಈತ ಜನನು ತೂದಾನ್ಲ ನಿಕ್ಲು ಮರಪಲೆ ಮೊಕ್ಲ ಸೇವೆನ ಎಂಕ್ಲು ಮಾತ ಊರ್ದಾಗ್ಲ ಪರವಾದಾಗ್ಲಿಗೆ ನಿಜವಾದ ಅಭಿನಂದನೆ ಅಧ್ಯಕ್ಷ ನೆಲಟಿ ಅನ್ನ ಅಭಿನಂದನೆ ಮಲ್ಪಣ ಎನ್ನ ಕರ್ತವ್ಯ ದಾಯವಂಡ ಪೊರ್ತಾತನ ಜಾಸ್ತಿ ಪಾತ್ರ ರಾಬುಜಿ ಅಂಡ ಮೊಕ್ಲೇನೊಂಜಿ ಗುರುತಿಸಾಯ್ಜಿಂದ ತಪ್ಪಾಪುಂಡು ಆ ನೆಲಟಿ ಅನ್ನ ಪನ್ನೊಂದಿಲ್ಲ ಅವೇ ರೀತಿ ಈ ವ್ಯವಸ್ಥಾಪನಾ ಸಮಿತಿ
ಎರಡನೇ ಅಧ್ಯಕ್ಷ ಮಲ್ತೀರ ಈ ಅವಕಾಶನ ಕೊರೀರಿ ಪುಣ್ಯ ಕಾಲ ಕೆಲಸಡು ಈ ಸಮಿತಿ ಡಿಪ್ಪನಂಚಿನ ಗೌರವ ಅಧ್ಯಕ್ಷರ ಏನಂಚಿನ ಶಿವತ ಗಣೇಶ್ ನಿಡ್ಡೋಣ ಇರಲ್ಲ ಆರೆಗೆ ಒಂಜ ಅರ್ನ ಬೇತೆ ಪರ್ಸನಲ್ ಕೆಲಸಡಾರ್ದು ಬೇತೆ ಪೋದು ತಿಕ್ಕೊಂದು ನಡ್ತಾರೆ ಆರೆಗೆ ಇಡಿಗೆ ನಮಗೆ ಇನ್ನೋಲ ರೇಜ ಅನ್ನ ಫಂಕ್ಷನ್ ಹಿಡ್ದು ದುಂಬು ನಮ್ಮೊಟ್ಟಿಗೆ ಇತ್ತದು ಪೂರ್ಣ ಕೆಲಸಕ್ಕೆ ನಮ್ಮೊಟ್ಟಿಗೆ ಸಹಕಾರ ಮಲ್ತೊಂದಿತ್ತೇರಿ ಅರೆಲ್ಲ ನಮ್ಮ ನೆನಪಲ್ಪ ಅವೇ ರೀತಿ ಗಿರಿಯಣ್ಣೆ ನಮ್ಮೊಟ್ಟಿಗೆ ಆರೆ ಗೌರವಾಧ್ಯಕ್ಷರು ನಾನು ಬೇಡ ಒಂದೇ ಹೆಜ್ಜೆ ಯಾರು ವಾ ನಮ್ಮನೆದ ವಾ ಕೆಲಸಗಳ ರೆಡಿ ಆರೇನೆ ಅವೇ ರೀತಿ ಮಾತ ಉಪಾಧ್ಯಕ್ಷರೇ ನಮ್ಮ ವ್ಯವಸ್ಥಾಪನಾ ಸಮಿತಿ ಉಪಾಧ್ಯಕ್ಷರು ಗೌರವ ಸಲಹೆಗಾರರು ಬೊಕ್ಕ ಮಾತ ಸದಸ್ಯರು ಮಾತ ಉಪಸಮಿತಿ ಸದಸ್ಯರು ನಿಕ್ಲಿನ ಮಾತಾರಲ್ಲ ಖಂಡಿತವಾದಲ್ಲ ಹೆಂಗ್ ನೆನಪು ಮಲ್ಪಡೆಬೋಡು ಈ ಕಾರ್ಯಕ್ರಮ ಈತೊಂದು ಯಶಸ್ವಿ ಅವಡಂಡ ನಿಕ್ಲ ಮಾತಾರನ ಯಥಾ ದಿನದ ಶ್ರಮದಾರ ನಮ್ಮ ಪುಂಚಪ್ಪಾಡಿ ನನ್ಪಣ ಈ ಒಂಜಿ ಎಲ್ಲಿಯ ಗ್ರಾಮಡು ಈತ ಶೋಕದ ಕಾರ್ಯಕ್ರಮ ಅಂಡ್ ಈ ಪುಂಚಪ್ಪಾಡಿ ನನ್ಪಣ ಊರುನು ಪತ್ತೂರುಡು ಪಸಾರಿಸವನಂಚಿನ ಕೆಲಸನು ನಿಕ್ಲು ಮಾತ ಮಲ್ತಾರೆ ಖಂಡಿತವಾದಲ್ಲ ನಿಕ್ಲಿಗೆ ಚೀರರುಣಿ ಅವೇ ರೀತಿ ಬೇತೆ ಊರುಡ್ದು ಸ್ವಯಂ ಸೇವಕರು ಅದು ಬತ್ತೇರಿ ನಮ್ಮ ಊರ್ದು ಅಂತ ಜನ ಇತ್ತ ಅಂಡ ಪೂರ್ಣ ಜವಾಬ್ದಾರಿನ ಮಲ್ತನಾಗ್ಲಿ ಏರಿಕೆಂಡ ಬೇತೆ ಊರದ ಶೌರ್ಯ ವಿಪತ್ತು ತಂಡದ ಘಟಕದಾಗ್ಲಿ ಎಂಕ್ಲು ತೂಂದಿತ್ತ ರಾತ್ರಿ ಮಾತ ಕಾರ್ನರ್ ಇಡ್ಲ ಚೇರ್ ಹಿಡ್ದು ಕಾತೊಂದಿತ್ತೇರಿ ನೀ ಮಾತಿರ್ಲ ಏತೊಂಜಿ ಪೊರ್ಲುಡು ಒಳ್ಳೆರುತ್ತಲೆ ಅಂಡ ಸುರು ತಾನೆ ಎಂಚ ಇತ್ತನ ಪರಿಸ್ಥಿತಿ ಬಂಡ ಮುಲ್ಪ ಇತ್ತನಕ್ಲೆ ಗೊತ್ತುಂಡು ಮಾತ ಈ ಬಿಲ್ಡಿಂಗ್ದ ಕಾರ್ನರ್ ಇಡ್ ಚೇರ್ ಹಿಡ್ದು ರಾತ್ರಿ ಇಡೀ ನಿದ್ರೆ ಜಂದೆ ಕಾತೊಂದಿತ್ತೇರಿ ನವಜೀವನ ಸಮಿತಿದ ಸದಸ್ಯರ್ನಾಗ್ಲಿ ಎಂಕ್ಲು ಬಾಲಡು ಎಡ್ಡೆ ಆತ ನಿಖಿಲ್ ಅವೇ ರೀತಿ ಎಡ್ಡೆ ಅವಡು ನರ್ಮಣ ದೃಷ್ಟಿ ಇಡಾಕ್ಲು ಓಲ್ ಇತ್ತನಲ್ಲ ಬತ್ತದ ಸಹಾಯ ಮಲ್ಪೇರು ಒಕ್ಕೂಟದ ಪದಾಧಿಕಾರಿನಾಗ್ಲಿ ಮಾತಾರ್ನ ಕೆಲಸಲ ನಮ್ಮ ನೆನಪು ಮಲ್ಪಡೆ ಬೋಡಾಪಡು ಅವೇ ರೀತಿ ಸ್ವಚ್ಛತೆದ ಕಾರ್ಯ ಅಲ್ಲ ಮೂಜಿ ಅಕ್ಕನಾಗ್ಲಿ ನಮ್ಮ ಮೂಲ ಏತ್ ಕಾರ್ಯಕ್ರಮ ಮಲ್ತಿದ್ದಲ್ಲ ಅಕ್ಲಿ ಆ ಕಾರ್ಯಕ್ರಮ ಅಲ್ಲಜ್ಜಿ ಇನ್ನು ಪೂರ ಬಿಡ್ದು ಅಕ್ಲಿ ಆ ಕ್ಲೀನಿಂಗ್ದ ಕೆಲಸವಾಡ ಮಾತೆಲ್ಲ ನಂಗೆ ಅಚ್ಚುಕಟ್ಟಾದ ಮಲ್ತಿದ್ದೇರಿ ಈ ಮಾತರ್ನ ಈ ಶ್ರಮದಾರ ಈ ಕಾರ್ಯಕ್ರಮ ಈತ್ ಶೋಕ್ ಯಶಸ್ವಿ ಅಂಡ್ ಅವೇ ರೀತಿ ಈ ವ್ಯವಸ್ಥೆಗೆ ಸಹಕರಿಸ ನಂಚಿನ ಎಂಗ್ಲ ಸಂಘ ಸಂಸ್ಥೆ ಎಂಗ್ಲ ಊರ್ದ ಸಂಘ ಸಂಸ್ಥೆಯಲ್ಲಿ ಎಂಗ್ಲ ಕೇಂಡ ವೈಕಲ್ ಇಜ್ಜಿಂದ ಪನ ನಂಚಿನ ಎಂಗ್ಲನ CA ಸವಣೂರು CA ಬ್ಯಾಂಕ್ ಅದಿಪ್ಪು ತಾರನದರು ಉಳ್ಳೇರು ಅವೇ ಗಣೇಶಣ್ಣ ಉಳ್ಳೇರು ಬೇತೆ CA ಬ್ಯಾಂಕ್ ದಗ್ಲಿ ಉಳ್ಳೇರು ಪೇರ್ದ ಸೊಸೈಟಿಲಿ ಪೀಡೆ ಬೋಡಾಪನ ಪೇರ್ದ ವ್ಯವಸ್ಥೆಯನ್ನು ಮಲ್ತೀರು ಮಾತ ಸೊಸೈಟಿದ ಎಂಗ್ಲ ನೆರೆಕರೆತ ಮಾತ ಸೊಸೈಟಿ ಪೇರ್ದ ಸೊಸೈಟಿದಾಗಲ ಇಡೆಗೆ ಪೇರನ್ನು ಕೊಡ್ತೇವೆ ಒಂದೊಂದು ದಿನ ಅಕ್ಲೆಲ್ಲ ನಮ್ಮ ನೆನಪು ಮಲ್ಪಡಾಪುಂಡು ಅವೇ ರೀತಿ ವಸ್ತು ರೂಪದ ಅನೇಕ ಜನ ಸಹಾಯ ಮಲ್ತಾರೆ ಅರಿಯ ಒಡೆ ಸಕ್ಕರೆ ಬೆಲ್ಲ ಈ ರೀತಿ ಸಹಾಯ ಮಲ್ತಾರೆ ಗ್ಯಾಸ್ ಸಿಲಿಂಡರ್ ಆದಿಪ್ಪು ಬೊಕ್ಕ ಈ ಕಾರ್ಯಕ್ರಮಗೂ ಒಂಜಿ 4-5 ಲಕ್ಷ ರೂಪಾಯಿ ಖರ್ಚು 4 ಲಕ್ಷ ಮಟ್ಟ ಖರ್ಚಾವು ಈ ವ್ಯವಸ್ಥೆಗೆ ಅನೇಕ ನಮ್ಮ ಪುಣ್ಯಾತ್ಮರು ಧನ ಸಹಾಯ ಮಾಡ್ತಾರೆ ಅಕ್ಲೆಲ್ಲ ಖಂಡಿತವಾದಲ್ಲ ಎಂಗ್ಲ ನೆನಪು ಮಲ್ಪಡೆ ಬೋಪು ಈ ಶೋಕದ ಕಾರ್ಯಕ್ರಮ ಮಲ್ಪಡಂಡ ಹಣಕಾಸಿನ ವ್ಯವಸ್ಥೆ ದುಡ್ಡದ ವ್ಯವಸ್ಥೆ ಮೇಯ್ನ್ ಆದ ಬೋರ್ಡು ಅವು ಇತ್ತನ್ನ ಮಾತ್ರ ಕಾರ್ಯಕ್ರಮನ ಮಲ್ಪಲಿ ಎಂಗ್ಲು ಜಾಸ್ತಿ ಆಡಂಬರ ಮಲ್ಪರೆ ಬೋದು ಆಂಡ ಈ ಕಾರ್ಯಕ್ರಮ ಬೋಡಪ್ಪ ನಂಚಿನ ವ್ಯವಸ್ಥೆಯನ್ನು ಮಲ್ತದ ಈ ಕಾರ್ಯಕ್ರಮ ಯಶಸ್ವಿ ನಡಪೆರ ಎಂಗ್ಲು ಮಹೇಶಗೆ ಎಂಗ್ಲು ಸನ್ಮಾನ ಮಲ್ಪಡು ನನ್ನ ನಿಂತಿದ್ದೀನಿ ದಾಯ ಪಂಡ ಎಂಗ್ಲ ಪುಂಚಪ್ಪಾಡಿ ಗ್ರಾಮದ ಪರವಾದ ಅವು ಒಂಜಿ ಸನ್ಮಾನ ಈ ಮುಲ್ತ ಶಿಬಿರದ ಪರವಾದತ್ತ ಎಂಗ್ಲ ಪುಂಚಪ್ಪಾಡಿ ಇಡೀ ಗ್ರಾಮಸ್ಥರನ ಪರವಾದ ಮಾತ ಸಂಘ ಸಂಸ್ಥೆನ ಪರವಾದ ಒಂಜಿ ಸನ್ಮಾನ ಎಂಗ್ಲನ ಈ ಎಲ್ಲಿಯ ಕುಗ್ರಾಮಡು ಇಂಚಿನ ಒಂಜಿ ಪ್ರತಿಭೆ ಎಂಕ್ಲೆ ಗುಂಡು ಬತ್ತದಂಡು ಈ ಕಡಬ ತಾಲೂಕದ ಜನಜಾಗೃತಿ ವೇದಿಕೆದ ಪ್ರಥಮ ಅಧ್ಯಕ್ಷರು ಎಂಗ್ಲ ಪುಂಚಪ್ಪಾಡಿ ಗ್ರಾಮದರ ತೆರೆ ಎಂಕ್ಲೆಗೆ ಅವು ಖುಷಿ ರಾಜ್ಯೋಡೆ ಒಂದು ಯಶಸ್ವಿ ಕಾರ್ಯಕ್ರಮ ಮಲ್ತದ ಕಡಬ ತಾಲೂಕನ್ನು ನಂಬರ್ 1 ತಾಲೂಕನ್ನು ಮಲ್ತನಾರೆ ನಮ್ಮ ಮಹೇಶರು ಆರೇನೊಂಜಿ ಗುರುತೆ ಸೈಜಂಡ ಎನ್ನ ಸಹೋದರ ಸಮಾನ ಯಾನಾರಾಯಣ ಮೆಗ್ಗೆಲೆಕ್ಕ ತುಪ್ಪನ ಒವೇ ಕಾರ್ಯಕ್ರಮ ಒಡ್ಲ ಒಂಜಿ ಕಾರ್ಯಕ್ರಮ ಹಾಪುಂಡಲ್ಲ ಏನಡ ಕಾಲ್ ಮಲ್ತ ಒಂಜಿ ಪಾತೆರು ಸಚಿನಣ್ಣ ಇಂಚೆಂಚ ಕಾರ್ಯಕ್ರಮ ಮಲ್ಪುಗ ಎಂಗ್ಲೊಂಜಿ ಬಾರಿ ಅನ್ಯೋನ್ಯತೆಡು ಒಂದು ಮಲ್ಪ ಅಂಚಿನಕ್ಲೇನು ನಮ್ಮ ಗುರುತು ಸೈಜನ ನಮ್ಮ ಗ್ರಾಮದಾಗ್ಲನ್ನ ತಪ್ಪ ಹಾಪುಂಡು ಇಂಚಿನ ಒಂಜಿ ಗಣ್ಯರ್ನ ಎದುರು ಗುರುತಿಸಂಡನೆ ಅವೊಂಜಿ ಆ ರೀತಿ ಮಲ್ತನ ಕಾರ್ಯಗೂ ನಮ್ಮ ಅರೆಗೊಂಜಿ ಬೆಲೆ ಕೊರ್ಲೆಕ್ಕ ಹಾಕೊಂಡು ಅದಕ್ಕೋಸ್ಕರ ನಮ್ಮ ಗುರುತಿಸದ ಅಂಚಾಡ್ದಾದ ಆರ್ನ ದಂಪತಿಲಿ ನನಾತ ಕಾರ್ಯಕ್ರಮ ಇಂಚಿನ ಮಲ್ಪೆರಗೆ ಆರೆಗೆ ದೇವರ ಆಯುರಾರೋಗ್ಯ ಕೊರಡನ ಎಂಗ್ಲ ಕೇಂಡೋನ್ವಾ
ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.